कृष्ण 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 हरे राम राम हरे हरे कृष्ण 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 हरे राम 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 हरे कृष्ण 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 हरे राम हरे जय राधा माधव कुंज विहारी जय राधा माधव कुंज विहारी जय गोपी जन वल्लभा जय गोपी जन वल्लभा गिरिवरधारी गिरिवरधारी यशोदनन्दन व्रज जनरञ्जन यशोदनन्दन व्रज जनरञ्जन यमुनतीरावनचारि यमुनतीरावनचारि हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶದಾಸ್ ಪ್ರಭುಜಿ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ
कृष्ण कृष्ण हरे 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 राम 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 हरे हरे. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರನ್ನು ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ So ನಾವು ಮಾತಾಜಿ, ಪ್ರಣಾಮ ಮಾತಾಜಿ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಈ ಜ್ಞಾನವನ್ನ ಶ್ರೀಲ ಪ್ರಭುಪಾದ ಅವರು ಬರೆದಿರುವಂತಹ ಭಾವಾರ್ಥದ ಬೋಧನೆಗಳ ಆಧಾರದ ಮೇಲೆ ನಾವು ತಿಳ್ಕೊತಾ ಇದ್ದೀವಿ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಸೊ ನಾವಿವಾಗ ಮಾಡ್ಯೂಲ್ ಮೂರನೆಯ ಮಾಡಲ್ನ 4ನೆಯ ಪಾಠವನ್ನ ನಾವು ಕಲ್ತ್ಕೊತಾ ಇದೀವಿ. ಸೊ ಅದರಲ್ಲಿ ಅಂದ್ರೆ 17ನೇ ಅಧ್ಯಾಯನ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಹಿಂದಿನ ವಾರದಲ್ಲಿ 7 ಶ್ಲೋಕಗಳನ್ನ ತಿಳ್ಕೊಂಡಿದ್ವಿ. ಸೊ ಈಗ ಮುಂದಿನ ಶ್ಲೋಕಗಳನ್ನ ನಾವು ತಿಳ್ಕೊಳ್ಳೋಣಂತೆ. ಇದನ್ನ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಕರೀತಾರೆ. ಶ್ರದ್ಧೆಯ ಪ್ರಭೇದಗಳು ಅಂತ. ಇದರಲ್ಲಿ 28 ಶ್ಲೋಕಗಳಿದೆ. ಸೊ ಯಾರಾದ್ರೂ ಹೇಳ್ತೀರಾ ಏನ್ ತಿಳ್ಕೊಂಡ್ವಿ ನಾವು ಅಂತ ಹೇಳ್ಬಿಟ್ಟು? ಹಿಂದಿನ ವಾರದಲ್ಲಿ ಏನ್ ತಿಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಬ್ರೀಫ್ ಆಗಿ ಯಾರಾದ್ರೂ ಹೇಳ್ತೀರಾ? ಒಂದೊಂದು ಪಾಯಿಂಟ್ ಅನ್ನ ಹೇಳಿ. ಎಲ್ಲರೂ ಒಂದೊಂದು ಪಾಯಿಂಟ್ ಅನ್ನ ಹೇಳಿ. ಪ್ಲೀಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ಅಂದ್ರೆ ಈ ಅಧ್ಯಾಯದಲ್ಲಿ ಮಾತಾಜಿ ಅರ್ಜುನ 3 ಪ್ರಶ್ನೆಗಳ ಮುಖಾಂತರ ಈ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. 17ನೇ ಅಧ್ಯಾಯ. ಅಂದ್ರೆ ಅವರು ನಮ್ಮ ಕಲ್ಪನೆಗೆ ಅನುಗುಣವಾಗಿರುವಂತ ವ್ಯಕ್ತಿಗಳು ಯಾವ ಗುಣದಲ್ಲಿ ಇರ್ತಾರೆ ಅದನ್ನ ತಿಳಿಸ್ಕೊಡುವಂತ ಭಗವಂತನ ಕೇಳ್ತಾ ಇದ್ರು. ಶ್ರದ್ಧೆಗೆ ಅನುಗುಣವಾಗಿ ಅವ್ರು ಯಾವ ದೇಹವನ್ನ ಕಲ್ಪನೆಗೆ ಅನುಗುಣವಾಗಿ ತಿಳ್ಕೊಳ್ಳುವ ಧರ್ಮ ಅಂದ್ರೆ ಅವ್ರ ಕಲ್ಪನೆಗೆ ಅನುಗುಣವಾಗಿ ಆಚರಣೆಯನ್ನ ಯಾವ ಗುಣಗಳಲ್ಲಿ ಹುಡ್ತಾರೆ, ಏನು ಅವರು ಯಾವ ಗುಣದಲ್ಲಿ ಇರ್ತಾರೆ ಅನ್ನೋದನ್ನ ತಿಳಿಸ್ಕೊಡುವಂತ ಭಗವಂತನ ಹತ್ರ ಕೇಳ್ತಾ ಇದಾರೆ. ಅದಕ್ಕೆ ಭಗವಂತ ನೆಕ್ಸ್ಟ್ ಶ್ಲೋಕಗಳಿಂದ ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅಂದ್ರೆ ಶ್ರದ್ಧೆ ಇರುವಂತ ವ್ಯಕ್ತಿ ಅಂದ್ರೆ ಅವನು ಹೋದ್ ಜನ್ಮದ ಕರ್ಮಕ್ಕನುಗುಣವಾಗಿ ಒಂದು ದೇಹನ ಪಡ್ಕೊಂತಾನೆ. ಆ ದೇಹದಲ್ಲಿದ್ದಾಗ ಅವನು ಆ ರೀತಿಯ ಕೆಲಸ ಕಾರ್ಯಗಳ ಶ್ರದ್ಧೆಯನ್ನ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಹೃದಯ ಯಾವ ಗುಣದಲ್ಲಿ ಇರುತ್ತೋ ಅದೇ ಗುಣಕ್ಕೆ ಅನುಗುಣವಾಗಿ ಅವನ ಶ್ರದ್ಧೆ ಇರುತ್ತೆ. ಅದು ತುಂಬಾ ಮುಖ್ಯವಾದದ್ದು ಅಲ್ವಾ ಮಾತಾಜಿ? ಹರಿ ಬೋಲ್. ಹರೇ ಕೃಷ್ಣ. ನೀವು ಓದ್ಕೊಂಡಿದ್ದೀರ ಅಂತ ಗೊತ್ತಾಗ್ತಾ ಇದೆ. ಹರಿ ಬೋಲ್. ಧನ್ಯವಾದ. ಹರೇ ಕೃಷ್ಣ. ಅಲ್ವಾ, ಇವಾಗ ನಮ್ಮ ಹೃದಯ ಏನಾದ್ರೂ ಅದು ತಮೋ ಗುಣದಲ್ಲಿದ್ರೆ ಖಂಡಿತ ನಾವು ಸಾತ್ವಿಕ ಗುಣದಲ್ಲಿ ನಮ್ಗೆ ಶ್ರದ್ಧೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬಾ ಮುಖ್ಯವಾಗಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಅಲ್ವಾ? ಸೊ ಇವಾಗ ಆ ವ್ಯಕ್ತಿಯ ಶ್ರದ್ಧೆ ಅವರ ಹೃದಯ ಯಾವ ಗುಣದಲ್ಲಿ ಇರುತ್ತೋ ಅದಕ್ಕನುಗುಣವಾಗಿ ಶ್ರದ್ಧೆ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಹೌದು ಮಾತಾಜಿ. ಸೊ ಯಾರು ಅಂದ್ರೆ ಇವಾಗ ರಜೋಗುಂಡಲಿರೋರು, ತಮೋಗುಂಡಲಿರೋರು ಮತ್ತೆ ಸತ್ವಗುಂಡಲಿರೋರು ಯಾವ ದೇವತೆಗಳ ಆರಾಧನೆ ಅಥವಾ ಯಾರನ್ನ ಪೂಜೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ದೇವತೆಗಳು ಒಂದೇ ಅಂತಲ್ಲ, ಯಾರನ್ನ ಪೂಜೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಯಾರಾದ್ರೂ ಹೇಳ್ತೀರಾ ಯಾರನ್ನ ಪೂಜೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ? ಮಾತಾಜಿ ಹರೇ ಕೃಷ್ಣ. ಸಾತ್ವಿಕ ಗುಣದವರು ದೇವತೆಗಳನ್ನ ಪೂಜಿಸ್ತಾರೆ ಮಾತಾಜಿ. ಆಮೇಲೆ ರಜೋಗುಣದವರು ರಾಕ್ಷಸರನ್ನ ಪೂಜಿಸ್ತಾರೆ. ಮತ್ತೆ ಭೂತ ಪ್ರೇತಗಳನ್ನ ಪೂಜಿಸ್ತಾರೆ ಮಾತಾಜಿ. ಹರಿ ಬೋಲ್ ಮಾತಾಜಿ. ಧನ್ಯವಾದಗಳು. ಭೂತ ಅಂದ್ರೆ ಏನು, ಪ್ರೇತ ಅಂದ್ರೆ ಏನು ಮಾತಾಜಿ? ವ್ಯಭಿಚಾರ ಮಾತಾಜಿ. ಮಾಟ ಮಂತ್ರ ವ್ಯಭಿಚಾರಗಳನ್ನ ಮಾಡ್ತಾರೆ ಅಲ್ಲ. ಓಕೆ. ಸೊ ಭೂತ ಮತ್ತೆ ಪ್ರೇತ ಎರಡು ಒಂದೇನಾ? ಏನಾದ್ರು ಡಿಫ್ರೆನ್ಸ್ ಇದೆಯಾ? ಜಸ್ಟ್ ಇದು ಔಟ್ ಆಫ್ ಇದು ಕ್ವಶನ್ ಕೇಳ್ತಾ ಇದೀನಿ. ಗಾಡಿ ಮೂಳೆಗಳನ್ನ ಇಟ್ಕೊಂಡು ಅವರು ಅದ್ರಿಂದ ಇದ್ ಮಾಡ್ಕೊಂಡು ಮಾಡ್ತಿರ್ತಾರೆ ಮಾತಾಜಿ. ಪ್ರೇತ ಅಂದ್ರೆ ಅಂತಂದ್ರೆ ಈಗ ಒಂದು ಶಾಸ್ತ್ರದಲ್ಲಿ ಮಾತಾಜಿ ಒಂದು ನಾವು ವೈದಿಕ ಶಾಸ್ತ್ರ ವಿಧಾನಗಳನ್ನ ಹೇಳ್ಬೇಕಾದ್ರೆ ಏನು ಆತ್ಮನ ಕರಿತಾರಲ್ಲ ಅದಕ್ಕೆ ಪ್ರೇತಾತ್ಮ ಅಂತ ಹೇಳ್ತಾರೆ. ಒಂದು ನಿರ್ದಿಷ್ಟವಾದ ಹೆಸರು ಇರೋದಿಲ್ಲ. ಅದನ್ನ ಪ್ರೇತಾತ್ಮ ಅಂತಾನೆ ಕರಿಬೇಕಾಗತ್ತೆ. ಕರೆಕ್ಟ್. ಸೊ ಭೂತ ಮತ್ತೆ ಪ್ರೇತಗೆ ಏನ್ ವ್ಯತ್ಯಾಸ ಅಂದ್ರೆ ಭೂತಗಳು ಅಂದ್ರೆ ನಂದ್ ಕಟ್ ಆಗ್ತಾ ಇದೆಯಾ ಅಥವಾ ಶ್ರುತಿ ಮಾತಾಜಿ ಕಟ್ ಆಗ್ತಾ ಇದೆಯಾ? ಶ್ರುತಿ ಮಾತಾಜಿ ನಂದೇ ಸ್ವಲ್ಪ ಪ್ರಾಬ್ಲಮ್ ಇದೆ ಮಾತಾಜಿ. ಓಕೆ.
ನಂದು ಪ್ರೀವಿಯಸ್ ಟೈಮ್ ಆಯ್ತಲ್ಲ, ಅದಕ್ಕೆ ನಾನು ಇವತ್ತು ಡೈರೆಕ್ಟ್ ಆಗಿ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿದೀನಿ. ನೋಡೋಣಂತೆ ಹಾಗಾದ್ರೆ ಏನಾದ್ರು ಆದ್ರೆ ಯಾರಿ ಅಂದ್ರೆ ಹೇಳಿ ನನಗೆ ಕ್ಲಿಯರ್ ಇದೆ ನೆಟ್ವರ್ಕ್ ಇಶ್ಯೂ ಆದ್ರೆ. ಹಾ, ಓಕೆ. ಸೊ ಇವಾಗ ಮಾತಾಡಿ ಹೇಳಿದ ಪ್ರೇತ ಕರೆಕ್ಟ್ ಇದೆ. ಸೊ ಭೂತ ಅಂತಂದ್ರೆ ಏನ್ ಅರ್ಥ ಅಂದ್ರೆ, ನನಗೆ ಏನು ತಿಳ್ಕೊಂಡಿನೋ ಅದನ್ನ ಮಾತ್ರ ಹೇಳ್ತಾ ಇದೀನಿ. ಭೂತ ಪ್ರೇತ ಅಂದ್ರೆ ಏನ್ ವ್ಯತ್ಯಾಸ ಇದೆ ಅಂತ. ಸೊ ಭೂತ ಅಂತಂದ್ರೆ ಇವಾಗ ಒಬ್ಬ ವ್ಯಕ್ತಿ ಏನಾದ್ರೂ ಏನು ಸೂಯಿಸೈಡ್ ಮಾಡ್ಕೊಂಡಿದ್ರೆ, ಆತ್ಮಹತ್ಯೆ ಮಾಡ್ಕೊಂಡ್ರೆ, ಅವ್ನ್ ಇವಾಗ ಗ್ರಾಸ್ ಬಾಡಿ, ಮೆಟೀರಿಯಲ್ ಬಾಡಿ ಹೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಇವಾಗ ನಮ್ಮ ಆತ್ಮಕ್ಕೆ ಎಷ್ಟು ಹೊದಿಕೆಗಳಿದೆ, ಎಷ್ಟು ಕವರಿಂಗ್ಸ್ ಇದೆ? 7 ಪದರಗಳು ಮತ್ತೆ ಎರಡಿದೆ ಅಲ್ವಾ. ಒಂದು ಸೂಕ್ಷ್ಮ ಶರೀರ ಮತ್ತೆ ಶರೀರ ಸ್ಥೂಲ ಶರೀರ. ಸ್ಥೂಲ ಶರೀರವನ್ನ ಇವಾಗ ಸುಡೋದು ಅಥವಾ ಮಣ್ಣು ಮಾಡೋದು ಮಾಡ್ಬಿಡ್ತಾರೆ. ಸೊ ಸ್ಥೂಲ ಶರೀರ ಹೊರಟೋಗ್ಬಿಡುತ್ತೆ. ಸೊ ಈಗ ನಮ್ಮ ಅಂದ್ರೆ ಆ ವ್ಯಕ್ತಿಯ ಆತ್ಮದ ಸುತ್ತಲೂ ಈಗ ಸೂಕ್ಷ್ಮ ಶರೀರ ಮಾತ್ರ ಇರುತ್ತೆ. ಸೊ ಯಾವ ವ್ಯಕ್ತಿಗೆ ಬರೇ ಅಂದ್ರೆ ಯಾವ ಸೋಲ್, ಯಾವ ಆತ್ಮಕ್ಕೆ ಬರೇ ಸೂಕ್ಷ್ಮ ಶರೀರ ಮಾತ್ರ ಇರುತ್ತೆ, ಆದ್ರೆ ಆ ಗ್ರಾಸ್ ಬಾಡಿ ಅಂತ ನಾವೇನ್ ಹೇಳ್ತೀವಿ, ಸ್ಥೂಲ ಶರೀರ ಇರೋದಿಲ್ವೋ ಅದನ್ನ ಭೂತ ಅಂತ ಕರೀತಾರೆ. ಸೊ ಇವಾಗ ಭೂತಕ್ಕೆ ಏನಾಗುತ್ತೆ ಅಂದ್ರೆ, ಅದಕ್ಕೂ ಸಹ ಇವಾಗ ನಮ್ಗೆ ಹೇಗೆ ಈಗ ಅಂದ್ರೆ ನಮ್ಗೆ ಬದುಕಿದಾಗ ಹೊಟ್ಟೆ ಹಸುವಾಗೋದು, ಮತ್ತೆ ನಮ್ಗೆ ಎಲ್ಲ ಎಮೋಷನ್ಸ್ ಇರುತ್ತೆ ಅಲ್ವಾ. ಸುಖ ದುಃಖ ಅದೆಲ್ಲ ನಮ್ಗೆ ಏನೆಲ್ಲ ಎಮೋಷನ್ಸ್, ಮತ್ತೆ ಹಸಿವು, ನೀರಡಿಕೆ, ಅದೆಲ್ಲ ಏನೆಲ್ಲ ಇದೆಯೋ ಅದೆಲ್ಲವೂ ಸಹ ಅಂದ್ರೆ ಅಭೂತಕ್ಕೆ ಆಗ್ತಾ ಇರುತ್ತೆ. ಆದ್ರೆ ಅದಕ್ಕೆ ದೇಹ ಇಲ್ಲ, ಅದನ್ನೆಲ್ಲ ಅನುಭವಿಸ್ಲಿಕ್ಕೆ. ಅದಕ್ಕೆ ಅದೊಂದು ಶಿಕ್ಷೆ ತರ. ಯಾರು ತಮ್ಮ ಆ ಜೀವಿತಾವಧಿ ಏನಿರುತ್ತೆ ಭಗವಂತ ಕೊಟ್ಟಿರ್ತಾನೆ ಅದನ್ನ ಮುಗಿಸ್ಕೊಂಡಲೇ ಅವ್ರು ಆತ್ಮಹತ್ಯೆ ಮಾಡ್ಕೋತಾರೋ, ಅವರು ಆ ಭೂತ ತರ ಅವರು ಇರ್ತಾರೆ. ಸೊ ಈಗ ಪ್ರೇತ ಅಂತಂದ್ರೆ ಇವಾಗ ಶ್ರುತಿ ಮಾತಾಜಿ ಹೇಳಿದ್ರಲ್ಲ ಅದೇ ತರ ಸರಿ. ಇವಾಗ ಒಬ್ಬ ವ್ಯಕ್ತಿ ಇವಾಗ ಸಾವನ್ನಾಗಿರುತ್ತೆ, ಸ್ಥೂಲ ಶರೀರವನ್ನ ಇವಾಗ ಸುಡೋದು ಅಥವಾ ಮಣ್ಣು ಮಾಡೋದು ಮಾಡ್ಬಿಡ್ತಾರೆ. ಸೊ ಈಗ ಆ ಆತ್ಮಕ್ಕೆ ಏನಿರುತ್ತೆ, ಆತ್ಮದ ಸುತ್ತಲೂ ಈಗ ಸೂಕ್ಷ್ಮ ಶರೀರ ಮಾತ್ರ ಇರುತ್ತೆ. ಸೊ ಆಗ ಏನಾಗುತ್ತೆ, ಆ 13 ದಿವಸ ಇದೆಯಲ್ಲ, ಫಸ್ಟ್ 13 ದಿವಸ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಭಗವಂತ ಒಂದು ಶರೀರವನ್ನ ಕೊಡ್ತಾರೆ, ಟ್ರಾನ್ಸಿಷನ್ ಬಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಟ್ರಾನ್ಸಿಷನ್ ಒಂದು ದೇಹವನ್ನ ಅವರು ಕೊಡ್ತಾರೆ. ಅದನ್ನು ಸಹ ಬೆಳೀತಾ ಹೋಗುತ್ತೆ. ಇವಾಗ ನಮ್ಮ ದೇಹ ಹೇಗೆ ಬೆಳೀತೋ, ಚಿಕ್ಕ ವಯಸ್ಸಿಂದ ಅದು ದೊಡ್ಡದಾಗುತ್ತೋ, ಅದೇ ತರ 13 ದಿನಗಳಲ್ಲಿ ಅದು ಬೆಳೀತಾ ಹೋಗುತ್ತೆ. ಸೊ ಅದಾದ್ಮೇಲೆ 13 ದಿನಗಳ ಆದ್ಮೇಲೆ ಅದು ಏನು ಯಮಲೋಕಕ್ಕೆ ಪ್ರಯಾಣವನ್ನ ಶುರು ಮಾಡುತ್ತೆ. ಸೊ ಈ 13 ದಿನದಲ್ಲಿ ಸರಿಯಾಗಿ ಆ ಪಿಂಡ ಪ್ರದಾನ ಎಲ್ಲ ಮಾಡಿದ್ರೆ, ಇವಾಗ ಸೇಮ್ ಇವಾಗ ಭೂತಕ್ಕೆ ಹೇಗೆ ಹಸಿವು, ನೀರಡಿಕೆ ಅದೆಲ್ಲ ಇದೆ, ಅದೇ ತರನೇ ಈ ಪ್ರೇತಾತ್ಮಕ್ಕೂ ಸಹ ಇರುತ್ತೆ. ಹಸಿವು, ಬಾಯಾರಿಕೆ ಅದೆಲ್ಲ ಇರುತ್ತೆ, ಮತ್ತೆ ಬೆಳೀತಾ ಹೋಗುತ್ತೆ. ಅದಕ್ಕೆ ನಾವು ಪಿಂಡ ಪ್ರದಾನ ಮಾಡಿ ಎಸ್ಪೆಷಲಿ ನಾವು ಭಗವಂತನ ನೈವೇದ್ಯವನ್ನ ಕೊಟ್ರೆ ಅದ್ರದ್ದು ಫೇಟ್ ಅಂತ ಏನ್ ಹೇಳ್ತೀವಿ, ಅದು ಹಣೆ ಬರ ಅದು ಬದಲಾಗುತ್ತಂತೆ. ಅದರ ಏನ್ ಹೇಳ್ತಾರೆ, ಗತಿ ಅನ್ನೋದು ಬದಲಾಗುತ್ತೆ ಅಂತ ಹೇಳ್ತಾರೆ. ಎಸ್ಪೆಷಲಿ ವಿಷ್ಣುವಿನ ಪ್ರಸಾದವನ್ನ ಕೊಟ್ರೆ. ಇಲ್ಲ ಕರೆಕ್ಟ್ ಆಗಿ ಪಿಂಡ ಪ್ರದಾನ ನಮ್ಮ ಕರ್ಮಕಾಂಡದಲ್ಲಿ ಏನ್ ಹೇಳಿದಾರೆ, ಆ ಪಿಂಡ ಪ್ರದಾನ ಕೊಟ್ರೆ ಏನಾಗುತ್ತೆ, 13 ದಿನ ಆದ್ಮೇಲೆ ಅದು ಪಿತೃಲೋಕಕ್ಕೆ ಹೋಗುತ್ತಂತೆ. ಸೊ ಪಿತೃಲೋಕ ಅದು ಸ್ವರ್ಗಕ್ಕಿನ್ನ ಅಂದ್ರೆ ಸ್ವರ್ಗದ ತರನೇ, ಆದ್ರೆ ಕೆಳಮಟ್ಟದ ಸ್ವರ್ಗ. ಸೊ ಸ್ವರ್ಗಕ್ಕಿನ್ನ ಕೆಳಮಟ್ಟದಲ್ಲಿ ಇದೆಯಂತೆ ಅದು. ಅಂದ್ರೆ ಅದ್ರಲ್ಲಿ ಏನ್ ಫೆಸಿಲಿಟೀಸ್ ಇದೆ ಅದೆಲ್ಲನೂ ಸಹ ಸ್ವರ್ಗದಷ್ಟು ಇಲ್ಲ, ಅದನ್ನ ಕೆಳಮಟ್ಟದ ಸ್ವರ್ಗ ಅಂತ ಕರೀತಾರೆ. ಆ ಪಿತೃಲೋಕಕ್ಕೆ ಆ ಒಂದು ಆತ್ಮ ಹೋಗುತ್ತಂತೆ. ಸೊ ಅದಕ್ಕೋಸ್ಕರ ನಮ್ಗೆ ನೋಡಿರೋ ಹಾಗೇನೆ 1ನೇ ಅಧ್ಯಾಯದಲ್ಲಿ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ, ವರ್ಣಶಂಕರ ಏರ್ಪಡುತ್ತೆ. ಮತ್ತೆ ಆಗ ಹುಟ್ಟಿರೋ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ದೊಡ್ಡವರಿಗೆ ಹಿರಿಯರಿಗೆ ಪಿಂಡ ಪ್ರದಾನ ಮಾಡೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ಅದನ್ನ ಕರೆಕ್ಟ್ ಆಗಿ ವರ್ಷಕ್ಕೊಂದ್ಸತಿ ಪಿಂಡ ಪ್ರದಾನ ಮಾಡಿದ್ರೆ ಅವ್ರು ಅಲ್ಲಿ ಪಿತೃಲೋಕದಲ್ಲೇ ಇರೋ ತರ ಅವ್ರಿಗೆ ಆಗತ್ತೆ. ಸೊ ಇಲ್ಲಾಂದ್ರೆ ಅವ್ರದ್ದು ಪುಣ್ಯ ಮುಗಿದ ತಕ್ಷಣ ಮತ್ತೆ ಈ ಭೌತಿಕ ಅಂದ್ರೆ ಈ ಭೂಮಿಗೆ ಬರೋ ತರ, ಈ ಕರ್ಮ ಭೂಮಿ ಅಂತ ಹೇಳ್ತೀವಲ್ಲ ಭೂಮಿ, ಈ ಕರ್ಮ ಭೂಮಿಗೆ ಬರೋ ತರ ಆಗತ್ತಂತೆ. ಸೊ ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ವರ್ಷಕ್ಕೊಂದ್ಸತಿ ಅವ್ರಿಗೆ ಪಿಂಡ ಪ್ರದಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಅರ್ಜುನ ಹೇಳೋದು. ಸೊ ಭೂತ ಮತ್ತೆ ಪ್ರೇತಗೆ ಇದು ವ್ಯತ್ಯಾಸ ಇದೆ. ಸೊ ಈಗ ತಮೋಗುಣದಲ್ಲಿರೋರು ಈ ಭೂತ ಪ್ರೇತಗಳನ್ನ ಪೂಜೆ ಮಾಡ್ತಾರೆ. ಯಾಕಂದ್ರೆ ಭೂತ ಪ್ರೇತ ಅನ್ನೋದು ನಮ್ಗಿನ್ನ ಅವ್ರಿಗೆ ಶಕ್ತಿಶಾಲಿಗಳವರು. ಯಾಕಂದ್ರೆ ಅವರು ಸೂಕ್ಷ್ಮ ರೂಪದಲ್ಲಿ ಇರೋದ್ರಿಂದ ನಮ್ಗಿನ್ನ ಶಕ್ತಿಶಾಲಿಗಳು. ಮತ್ತೆ ಅವ್ರಿಗೆ ಹೇಗಪ್ಪ ಮುಕ್ತಿ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಸೊ ಮುಕ್ತಿ ನಾವು ನೋಡಿರೋ ಹಾಗೇನೆ ನಾವು ಭಾಗವತಮಲ್ಲಿ ಎಷ್ಟೊಂದು ಕಥೆಗಳನ್ನ ನೋಡಿದೀವಿ. ಸೊ ಇವಾಗ ನಾವೇನಾದ್ರೂ ಭಗವದ್ಗೀತೆ ಭಾಗವತಮನ್ನ ಓದಿದ್ರೆ ಅದನ್ನ ನಾವು ಆ ಆತ್ಮಕ್ಕೆ ನಾವೇನಾದ್ರೂ ಅರ್ಪಿಸಿದ್ರೆ ಅವ್ರಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಆ ಭೂತ ಅಂತ ಏನ್ ಹೇಳ್ತೀವಿ ಅದಕ್ಕೆ ಅವ್ರಿಗೆ ಮುಕ್ತಿ ಅನ್ನೋದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹರೇ ಕೃಷ್ಣ. ಸೊ ಇವಾಗ ನಾವು ಹಿಂದಿನ ವಾರದಲ್ಲಿ ನಾವು ಯಾವ ಗುಣದಲ್ಲಿರೋರು ಯಾರ ಆರಾಧನೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಆದ್ರೆ ನಮ್ಮ ಧರ್ಮ ಗ್ರಂಥದ ಪ್ರಕಾರ ಯಾರ ಆರಾಧನೆಯನ್ನ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಯಾರಿಗೆ ನಾವು ಆರಾಧನೆಯನ್ನ ಮಾಡ್ಬೇಕು? ಶ್ರೀಕೃಷ್ಣ ಪರಮಾತ್ಮ. ಅಲ್ವಾ, ವಾಸುದೇವನಿಗೆ ನಾವು ಪೂಜೆನ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ವಾಸುದೇವನಿಗೆ ಬಿಟ್ಟು ಬೇರೆ ಇನ್ನ ಪೂಜೆ ಇನ್ಯಾರಿಗೂ ಮಾಡೋ ಹಾಗಿಲ್ಲ ಅಲ್ವಾ. ಅದನ್ನ ನಮ್ಗೆ ಒಂದು ಉದಾಹರಣೆ ಮೂಲಕ ನಾವು ತಿಳ್ಕೊಂಡಿದೀವಿ. ಅಂದ್ರೆ ನಾವು ಪ್ರೀವಿಯಸ್ ವೀಕ್ ಅಲ್ಲಿ ಚರ್ಚೆ ಮಾಡಿಲ್ಲ, ಬಟ್ ಅದರ್ವೈಸ್ ನಮಗೆ ಗೊತ್ತು. ಯಾರಾದ್ರೂ ಹೇಳ್ತೀರಾ ಎಕ್ಸಾಂಪಲ್ ಅನ್ನ? ಕೃಷ್ಣನೇ ನಮ್ಗೆ ಹೇಳಿದ್ದಾರೆ. ಭಗವದ್ಗೀತೆ ಬಿಟ್ಟು ನಾವು ಬೇರೆ ಕಡೆನ ನಾವು ತಿಳ್ಕೊಂಡಿದೀವಿ ಭಾಗವತದಲ್ಲಿ. ಸೊ ಯಾರಾದ್ರೂ ಹೇಳ್ತೀರಾ?
ಕೃಷ್ಣನೇ ಹೇಳ್ತಾರೆ ಅವರ ತಂದೆಗೆ, ಅಷ್ಟು ಚಿಕ್ಕ ಬಾಲಕ ಇದ್ದಾಗ್ಲೇ ಹೇಳ್ತಾರೆ. ಜ್ಞಾಪಕ ಬಂತ ಯಾರಿಗಾದ್ರೂ? ನಾನು ಕ್ಲೂನು ಕೊಟ್ಟಿದ್ದೀನಿ ನನಗೆ. ಗೋವರ್ಧನ್ ಪೂಜೆ ಮಾಡ್ಲಿಕ್ಕೆ ಹೇಳ್ತಾರೆ. ಗೋವರ್ಧನ ಪೂಜೆ. ಆ, ಇಂದ್ರದೇವನ ಗೋವರ್ಧನ, ಮಾಡ್ಬೇಕಾದ್ರೆ ಇಂದ್ರದೇವನ ಪೂಜೆ ಗೋವರ್ಧನ ಯಾಕೆ ಮಾಡ್ತೀರಾ ಇಂದ್ರದೇವನ ಪೂಜೆ ಅಂತ ಹೇಳ್ತಾರಲ್ವಾ. ದೇವತಾ ಆರಾಧನೆ ಬೇಡ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ಸ್ ಸಮೇತ ನಮ್ಗೆ ತಿಳಿಸಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಪೂಜೆ ಅಂತ ನೀವು ಮಾಡೇ ಮಾಡ್ತೀರಾ ಅಂತಂದ್ರೆ ವಸುದೇವನಿಗೆ ಮಾಡ್ಬೇಕು ನಾವು, ಕೃಷ್ಣನಿಗೆ ನಾವು ಪೂಜೆನ ನಾವು ಮಾಡ್ಬೇಕಾಗತ್ತೆ. ನಾವು ಅದರ ಗತಿಯನ್ನು ಸಹ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಏನ್ ಗತಿ ಸಿಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಇದಕ್ಕಿಂತ ಮುಂಚೆ ನಾವು ಯಾಂತು ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಯಾರನ್ನ ಪೂಜೆ ಮಾಡಿದ್ರು ಸಹ ನಮಗೆ ಅದರದ್ದು ಫಲ ಒಂದೇನೇನಾ? ಇಲ್ಲ ಮಾತಾಜಿ, ಬೇರೆ ಬೇರೆ ಸಿಗುತ್ತೆ. ಮಾತಾಜಿ ಬೇರೆ ಬೇರೆ ಪೂಜೆ ಮಾಡಿದ್ರೆ ಬೇರೆ ಬೇರೆ ಫಲ. ಅದನ್ನ ನಾವು ತಿಳ್ಕೊಂಡಿದೀವಿ. ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ. ಸೊ ಇವಾಗ 17ನೇ ಅಧ್ಯಾಯದಲ್ಲಿ 3 ಗುಣದಲ್ಲಿ ಶ್ರದ್ಧೆ ಇರುತ್ತೆ, ಮತ್ತೆ ಆ ವ್ಯಕ್ತಿ ಮಾಡೋ ಪೂಜೆನೂ ಸಹ 3 ಗುಣದಲ್ಲೇ ಇರುತ್ತೆ, ಮತ್ತೆ ಆ ವ್ಯಕ್ತಿ ಅಂದ್ರೆ ಆಹಾರ ಏನ್ ತಗೋತಾರೆ ಅದನ್ನು ಸಹ 3 ಗುಣದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಅದ್ರ ಜೊತೆ ಯಜ್ಞ ದಾನ ತಪಸ್ಸು ಇದನ್ನು ಸಹ 3 ಗುಣದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಓಂ ತತ್ ಸತ್ ಅನ್ನೋ ಒಂದು 3 ಪದಗಳ ಅರ್ಥವನ್ನ ನಾವು ತಿಳ್ಕೊತಾ ಇದೀವಿ. ಸೊ ನಾವ್ ಯಾವ್ದೇ ಒಂದು ಇವಾಗ ಕರ್ಮವನ್ನ ಮಾಡಿದಾಗ ಅದಕ್ಕೆ ಪೂರ್ಣ ಫಲ ಸಿಗ್ಬೇಕು ಅಂದ್ರೆ ಈ 3 ಪದಗಳನ್ನ ನಾವು ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿ ಕೊಡ್ತಾ ಇದ್ದಾರೆ. ಓಕೆ, ಸೊ ಇದೊಂದು ಚಿಕ್ಕ ಗುಂಪು ಚಟುವಟಿಕೆ ಮಾಡಿದ್ರೆ ಇವತ್ತಿನ ಕ್ಲಾಸ್ ಮುಕ್ಕಾಲ್ ಇದ್ರಲ್ಲೇ ಮುಗ್ದೋಗ್ಬಿಡುತ್ತೆ. ಸೊ ಇವಾಗ ಆಹಾರನು ಸಹ ನಾವು ಅಂದ್ರೆ ಯಾವ ಆಹಾರವನ್ನ ಯಾವ ತರದ ಆಹಾರವನ್ನ ತಗೋತೀವಿ ಅನ್ನೋದ್ರಿಂದ ನಾವು ಯಾವ ಗುಣದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ಬೋದು ಅಲ್ವಾ. ಸೊ ಮತ್ತೆ ಅದೇ ತರ ಯಜ್ಞ ದಾನ ತಪಸ್ಸು ಈ 3 ಯಾವ ಗುಣದಲ್ಲಿ ಮಾಡ್ತಾರೋ ಅದು ಅಂದ್ರೆ ಯಾವ ತರದ ಯಜ್ಞವನ್ನ ಮಾಡ್ತಾರೆ, ದಾನವನ್ನ ಮಾಡ್ತಾರೆ, ತಪಸ್ಸನ್ನ ಮಾಡ್ತಾರೆ, ಅದನ್ನ ನೋಡಿ ನಾವು ಆ ವ್ಯಕ್ತಿ ಯಾವ ಗುಣದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬಹುದು ಅಲ್ವಾ. ಸೊ ನಾನು ಇವಾಗ 3 ಗುಂಪುಗಳಾಗಿ ಮಾಡ್ತೀನಿ. ಒಂದು ಗುಂಪು ಆಹಾರದ ಬಗ್ಗೆ ಚರ್ಚೆ ಮಾಡ್ಬೇಕು, ಇನ್ನೊಂದು ಗುಂಪು ಯಜ್ಞ ಮತ್ತೆ ದಾನ ಎರಡನ್ನು ಮಾಡ್ಬೇಕು, 3ನೇ ಗುಂಪು ತಪಸ್ಸು. ಯಾಕಂದ್ರೆ ತಪಸ್ಸಲ್ಲಿ 3 ತರ ಇದೆಯಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಒಬ್ರು ಗ್ರೂಪ್ ಅಲ್ಲಿ ತಗೊಳ್ಳಿ. ಇಲ್ಲಿ ನಾನು ರಾಂಗ್ ಆಗಿ ಇದನ್ನ ಹಾಕಿದೀನಿ. ಒಂದು ಗುಂಪು ಅವರು ಆಹಾರವನ್ನ ಚರ್ಚೆ ಮಾಡಿ, 2ನೇ ಗುಂಪು ಯಜ್ಞ ದಾನ ಎರಡನ್ನು ಚರ್ಚೆ ಮಾಡಿ, ಮತ್ತೆ 3ನೇ ಗುಂಪು ತಪಸ್ಸು. ತಪಸ್ಸಲ್ಲಿ 3 ವಿಧದ ತಪಸ್ಸಿದೆ ಅಲ್ವಾ. ದೇಹದ ತಪಸ್ಸು, ಮಾತಿನ ತಪಸ್ಸು, ಮತ್ತೆ ಮನಸ್ಸಿನ ತಪಸ್ಸು. ಸೊ ಈ 3 ಒಂದು ಗುಂಪವರು ಚರ್ಚೆ ಮಾಡಿ. ಸೊ ಇದನ್ನ ಮಾಡಿದ್ರೆ ಆಮೇಲೆ ನಾನು ನಿಮ್ಗೆ ಬ್ರೀಫ್ ಆಗಿ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ ಅನ್ನ ನಾನು ಅಂದ್ರೆ 17ನೇ ಅಧ್ಯಾಯವನ್ನ ಸತ್ ಪದದ ಅರ್ಥಗಳನ್ನ ತಿಳ್ಕೊಂಡ್ಬಿಟ್ಟು ಈ ಅಧ್ಯಾಯವನ್ನ ನಾವು ಮುಗಿಸೋಣಂತೆ. ಓಕೆ, ಸೊ ನಾನು 3 ಗುಂಪುಗಳನ್ನಾಗಿ ಮಾಡ್ತೀನಿ. ಸೊ ನೀವು ಫಸ್ಟ್ ಲೆವೆಲ್ ಅಲ್ಲೇ ಇದನ್ನ, ಸೆಕೆಂಡ್ ಲೆವೆಲ್ ಅಲ್ಲೂ ಸಹ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಇದನ್ನ. ಸೊ ಕರೆಕ್ಟ್ ಆಗಿ ಎಲ್ಲರನ್ನೂ ಸಹ ಚರ್ಚೆಯಲ್ಲಿ ಭಾಗವಹಿಸಿ. ಮತ್ತೆ ಹೊಸಬ್ರು ಯಾರಾದ್ರೂ ಇವತ್ತು ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು. ಯಾವಾಗ್ಲೂ ಸಹ ಹೇಳಿದವರೇನೆ ಹೇಳ್ಬಾರ್ದು, ಬೇರೆಯವ್ರನ್ನು ಸಹ ಇನ್ವಾಲ್ವ್ ಆಗಿ ಈ ಗುಂಪು ಚಟುವಟಿಕೆಗೆ ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ಗೆ ಜ್ಞಾಪಕ ಇರುತ್ತೆ ಆಕ್ಚುಲಿ. ಮತ್ತೆ ಎಲ್ಲರನ್ನೂ ಸಹ ಬ್ರೇಕ್ಔಟ್ ರೂಮ್ಗೆ ಜಾಯಿನ್ ಆಗಿ. ಹರೇ ಕೃಷ್ಣ. ಪ್ರಶ್ನೆ ಅರ್ಥ ಆಯ್ತಾ? ಹರೇ ಕೃಷ್ಣ ಮಾತಾಜಿ, ಒಂದ್ ಸಣ್ಣ ರಿಕ್ವೆಸ್ಟ್. ಹೇಳಿ ನನ್ಗೆ ಮಾತಾಜಿ. ಜಾಯ್ನ್ ಆದಾಗ ನನ್ಗೆ ಮೈಕ್ ಆನ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ಇನ್ನೊಂದ್ರಿಂದ ಇದ್ ಮಾಡಿದೀನಿ. 2 ಗುಂಪಿಗೆ ಆಡ್ ಮಾಡ್ಬೇಡಿ, ಪದ್ಮಿನಿ KM ಅಂತ ಇರೋದನ್ನ ಮಾತ್ರ ಆಡ್ ಮಾಡಿ. ಮತ್ತೆ ನೀವು 1ರಿಂದ ಎಕ್ಸಿಟ್ ಆಗಿ ಮತ್ತೆ ಇನ್ನೊಂದಕ್ಕೆ ಆಡ್ ಆಗಿ, ಪರವಾಗಿಲ್ಲ. ನಾನು ನಿಮಗೆ ಮತ್ತೆ ಕಳ್ಸೋದಿಲ್ಲ. ನಾನು ಸ್ಕ್ರೀನ್ ಚೆನ್ನಾಗಿ ಕಾಣುತ್ತೆ ಅಂತ ಪದ್ಮಿನಿ ಮೂರ್ತಿ ಆಡ್ ಮಾಡ್ಬೇಡಿ, ಪದ್ಮಿನಿ KM ಸರಿ ಮಾತಾಜಿ. ಓಕೆ ಮಾತಾಜಿ. ಸೊ ಎಲ್ಲರೂ ಜಾಯಿನ್ ಆಗಿ. ಯಾರಿಗಾದ್ರೂ ಜಾಯಿನ್ ಆಗ್ಲಿಕ್ಕೆ ಅದು ರಿಕ್ವೆಸ್ಟ್ ಸಿಕ್ಲಿಲ್ಲ ಅಂದ್ರೆ ಹೇಳಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳುದಿಲ್ಲ. ಹರೇ ಕೃಷ್ಣ. ಅಲ್ಲಿ ಲಕ್ಷ್ಮಿ ಮಂಜುಳಾ ಮಾತಾಜಿ ನಿಮ್ಗೂ ಆಗ್ತಾ ಇಲ್ವಾ ಜಾಯಿನ್ ಆಗ್ಲಿಕ್ಕೆ? ದಾಮೋದರ್ ಪ್ರಭುಜಿ, ಉಷಾ ಮಾತಾಜಿ, ವಿನೀತಾ ಮಾತಾಜಿ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಏನಾಯ್ತು ಮಾತಾಜಿ? ನೆಟ್ವರ್ಕ್ ಬಂತು ಮಾತಾಜಿ. ರೂಮ್ ನಂಗೆ ನಾನಿದು ಬ್ರೇಕ್ಔಟ್ ರೂಮ್ ಅಲ್ಲಿ ರೂಮ್ ಸಿಕ್ಕಿದೆ ಅಂತ ಅನ್ಸಿದೆ, ಆದ್ರೆ ಎಲ್ಲರೂ ಅನ್ಮ್ಯೂಟ್ ಅನ್ಮ್ಯೂಟ್ ಮಾಡಿಲ್ಲಲ್ಲ, ಚರ್ಚೆ ಆಗ್ತಾ ಇಲ್ಲ ಏನಂತ ನೋಡ್ತಾ ಇರೋದು ಮಾತಾಜಿ. ಹೌದಾ ಮಾತಾಜಿ, ನೀವು ಇಲ್ಲಿ ಮೇನ್ ರೂಮ್ ಅಲ್ಲಿ ಇದ್ದೀರಾ ಮಾತಾಜಿ? ನೀವು ನಿಮ್ ಗ್ರೂಪ್ ಗೆ ಹೋಗಿಲ್ಲ? ಹೌದು ಮಾತಾಜಿ, ನನ್ಗೆ ಈಗ ಗೊತ್ತಾಯ್ತು ನೀವು ಮಾತಾಡುವಾಗ. ಹೌದಾ, ಓಕೆ. ಅಂದ್ರೆ ನೆಟ್ವರ್ಕ್ ಇಲ್ಲಲ್ಲ ಮಾತಾಜಿ ನನಗೆ. ಹೌದಾ, ಸರಿ ಮಾತಾಜಿ, ಓಕೆ. ಸರಿ, ಯಾರಿಗೆ ಸರಿ. ಆಗುತ್ತೋ ಅವರಾದ್ರೂ ಜಾಯಿನ್ ಆಗಿ. ಬಿ ಎನ್ ಮಂಜುಳಾ ಮಾತಾಜಿ, ನಿಮ್ಗೆ ಜಾಯಿನ್ ಮಾಡಿಸ್ಲಾ? ಮಾತಾಜಿ ನನ್ಗೆ ರೂಮ್ ಕೊಡಿ ಮಾತಾಜಿ, ನಾನ್ ಟ್ರೈ ಮಾಡ್ತೇನೆ ಮಾತಾಜಿ. ನಿಮ್ಮ ಹೆಸರೇನ್ ಮಾತಾಜಿ? ಜಯಲಕ್ಷ್ಮಿ ಮಾತಾಜಿ, ನಾನು ಕಾಲ್ ಜಯಲಕ್ಷ್ಮಿನಾ? ಮಾಡಿದ್ದೆ ಮಾತಾಜಿ. ಹಾ ಹಾ, ಓಕೆ ಓಕೆ. ಅಲ್ಲ ನಿಮ್ದು ಇಲ್ಲಿ ಜಯದ ಬೇರೆ ಹೆಸರು ಬರ್ತಾ ಇದೆ. ಹಾ ಹೌದು ಹೌದು ಮಾತಾಜಿ, ಹೌದು ಮಾತಾಜಿ. ಹಾ, ಓಕೆ ಮಾತಾಜಿ. ಈಗ ನಿಮ್ಗೆ ಕಾಲ್ ಮಾಡಿದ್ದಲ್ಲ ಮಾತಾಜಿ ನಿಮ್ಗೆ ನಾನು. ಹಾ ಗೊತ್ತಾಯ್ತು, ಬಟ್ ಇಲ್ಲಿ ನಂಗೆ ಹೆಸರು ಜಯದ ವರಲಕ್ಷ್ಮಿ ಅಂತ, ಜಯಲಕ್ಷ್ಮಿ ಅಂತ ಬರ್ತಿದೆ. ಜಯಲಕ್ಷ್ಮಿ. ಹರೇ ಕೃಷ್ಣ ಮಾತಾಜಿ, ಹರೇ ಹರೇ ಕೃಷ್ಣ. ಕೃಷ್ಣ.
ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ಗ್ರೂಪ್ 1 ಅವರು ಆಹಾರದ ಬಗ್ಗೆ ಹೇಳಿ. ಒಬ್ರು ಯಾರಾದ್ರೂ ಹೇಳಿ, ಅವ್ರು ಯಾವ್ದಾದ್ರು ಪಾಯಿಂಟ್ಸ್ ಬಿಟ್ಟಿದ್ರೆ ಬೇರೆ ಯಾರಾದ್ರೂ ಅದನ್ನ ಆಡ್ ಮಾಡಿ. ಯಾರು ಹೇಳ್ತೀರಾ? ಕವಿತಾ ಮಾತಾಜಿ. ಗ್ರೂಪ್ 1 ಸುನೀತಾ ಮಾತಾಜಿ ಹೇಳಿ ಮಾತಾಜಿ. ಸುನೀತಾ ಮಾತಾಜಿ. ಮಾತಾಜಿ. ನಮ್ಗೆ ಗ್ರೂಪ್ ಅಲ್ಲಿ 6 ಜನ ಇದು ಮಾತಾಜಿ. ನಮ್ಗೆ ಆಹಾರದ ಬಗ್ಗೆ ಬಂದಿದೆ. ಆಹಾರ ಅಂದ್ರೆ ಭಗವಂತ ಬೇಕಾದಷ್ಟು ಸಾಕಷ್ಟು ನಮ್ಗೆ ಆಹಾರ ಒದಗಿಸಿದ್ದಾರೆ. ಸೊ ನಾವ್ ಅದನ್ನ ಹಾಗೆ ತಿಂದ್ರೆ ನಮ್ಗೆ ಅದು ಇದನ್ಸಲ್ಲ. ನಾವು ಮತ್ತೆ ನಮ್ ಕಾನ್ಶಿಯಸ್ ಚೇಂಜ್ ಆಗುತ್ತೆ. ನಾವು ಅದನ್ನ ಕೃಷ್ಣಗಿಟ್ಟು ನಾವು ಸೇವಿಸಿದಾಗೆ ನಮ್ಗೆ ಅದು ಒಂದು ಪ್ರಸಾದ ರೂಪವಾಗುತ್ತೆ. ಆಮೇಲೆ ಸಾತ್ವಿಕವಾಗಿನೂ ಇರುತ್ತೆ ಆಹಾರ ಭಗವಂತನ ನಾವು ಸೇವಿಸಿ ಕೊಟ್ಟಾಗ. ಮತ್ ಸಾತ್ವಿಕ ಆಹಾರದವ್ರು ಅವ್ರದ್ದು ಆತರ ಆಹಾರ ತಿಂದಾಗ ನಮ್ಗೆ ಆಯುಷನ್ನು ಹೆಚ್ಚಿಸುತ್ತೆ, ಮತ್ತೆ ಪರಿಶುದ್ಧವಾಗಿ ನಮ್ಮನ್ನ ಮಾಡುತ್ತೆ. ಬಲ ಸುಖವನ್ನ ಅವೆಲ್ಲ ನಮ್ಗೆ ಇದು ಸಾತ್ವಿಕದಲ್ಲಿ ನಮ್ಗೆ ಆರೋಗ್ಯವಾಗಿರೋಂಥವು ನಮಗ್ ಕೊಡುತ್ತೆ ಮಾತಾಜಿ. ಮತ್ತೆ ಇದು ಅವ್ರಿಗೆ ಉಪ್ಪು ಹುಳಿ ಖಾರ ಇಂಥ ಒಂದು ಬಾಯಿ ಚಪಲವಾಗಿ ಇರ್ಬೇಕು ಅಂತ ಅವ್ರು ಅಂತ ಆಹಾರವನ್ನೇ ಪಡ್ತಾರೆ. ಮತ್ ತಾಮಸದವರು ಸ್ವಲ್ಪ ಮಾಡಿ ಎಷ್ಟೋ 2-3 ತಾಸು ಇಂತ ಒಂದ್ ಸ್ವಲ್ಪ ಬಿಟ್ ತಿಂತಾರೆ. ಅವ್ರಿಗೆ ಅಂತ ಇದು ಇರೋದಿಲ್ಲ. ಹಳಸಿದ್ದನ್ ಬೇಡ, ಒಂದ್ ಸ್ವಲ್ಪ ಕೆಡಕಿದ್ದ ಏನಾಗುತ್ತೆ ಬಿಡ ತಿಂದ್ರೆ ಏನಾಗಲ್ಲ ಅಂತಂದ ಆತರ ಅಂತ. ಸೊ ನಮ್ಗ್ ಭಗವಂತ ನಮ್ಗೆ ಎಷ್ಟು ಕೊಂಡು ಧಾನ್ಯ ಕಾಳು ಎಲ್ಲ ಕೊಟ್ಟಿದ್ದಾನೆ. ನಾವು ಪ್ರಾಣಿಯನ್ನೇ ಕೊಂದು ತಿನ್ಬೇಕು ಅಂತ ನಮ್ಗೆ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ನಮ್ಗೆ ಭಗವಂತ ಅಷ್ಟು ಸಿಸ್ಟಮೆಟಿಕ್ ಆಗಿ ನಮ್ಗೆ ಕೊಟ್ಟಾಗ ನಾವ್ ಯಾಕೆ ಪ್ರಾಣಿ ಪಕ್ಷಿಯನ್ನು ತಿನ್ಬೇಕು? ಇದು ಮತ್ತೆ ಆಮೇಲೆ ನಾವು ಕೊಬ್ಬಿನ ಅಂಶ ಇರುವಂತ ಆಹಾರವನ್ನು ಅಂತವೆಲ್ಲ ತಿಂದು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳಕ್ಕಿಂತ ಹಾಲು ಹಣ್ಣು ಸಕ್ಕರೆ ತರಕಾರಿ ಗೋಧಿ ಬಟಾಣಿಗಳು ಇಷ್ಟೆಲ್ಲ ನಮಗೆ ಕೊಟ್ಟಿದಾರ ಮಾತಾಜಿ. ಅಂತವ್ ನಾವು ಮಾಡ್ಕೊಂಡು ನಾವು ನಮ್ ಕಾನ್ಶಿಯಸ್ ಆಗ್ಲಿ ನಾವು ಸಾತ್ವಿಕದಲ್ಲಿ ಇದ್ದು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಹೋಗ್ಬೋದು ಇಂತ ಒಳ್ಳೊಳ್ಳೆ ಆಹಾರದಿಂದ ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತಾರೆ ಅಂತ ಹೇಳ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಸುನೀತಾ ಮಾತಾಜಿ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ. ಏನಾದ್ರು ಆಡ್ ಮಾಡ್ತೀರಾ? ಗ್ರೂಪ್ 1 ಇಂದ ಮಾತಾಜಿ ಏನಾದ್ರು ಬಿಟ್ಟಿದ್ರೆ ಪಾಯಿಂಟ್ಸ್ ಆಡ್ ಮಾಡ್ಬೋದು. ಅಂದ್ರೆ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಯಾವ್ಯಾವ ಆಹಾರಗಳನ್ನ ನಾವು ಸಾತ್ವಿಕ ರಾಜಸ ಅಂತ ಹೇಳ್ತೀವಿ ಅಂದ್ರೆ ಈ ಶುದ್ಧವಾಗಿ ಅಂದ್ರೆ ಬೇಳೆ ಕಾಳು ಸೊಪ್ಪು ತರಕಾರಿ ಹಾಲಿನ ಪದಾರ್ಥಗಳು ಗಿನ್ನ ಇಂತ ಎಲ್ಲ ಹೆಚ್ಚು ಪ್ರೋಟೀನ್ ಭರಿತವಾದಂತದ್ದು ಬಟಾಣಿ ಕಾಳು ಗೋಧಿ ಇವೆಲ್ಲ ಆಹಾರಗಳನ್ನ ನಾವು ಸಾತ್ವಿಕ ಆಹಾರ ಅಂತ ಕರಿತೀವಿ. ಯಾಕಂತಂದ್ರೆ ಇವು ಬಲ ಆರೋಗ್ಯ ಸುಖ ಆಯಸ್ಸು ಎಲ್ಲದನ್ನು ಕೂಡ ಹೆಚ್ಚಿಸಕ್ಕಂತ ಇದು ಮತ್ತೆ ಇದು ಹೃದಯಕ್ಕೆ ಬಹಳ ಒಳ್ಳೆಯದು. ಹೆಚ್ಚು ಜಿಡ್ಡಿನಾಂಶದಿಂದ ಕೂಡಿರ್ತದೆ. ಆಯಸ್ಸನ್ನು ಹೆಚ್ಚಿಸಂತ ರಸಯುಕ್ತವಾಗಿರ್ತದೆ ಮಾತಾಜಿ ಇದು. ಮತ್ತೆ ಅತಿಯಾದ ಹುಳಿ ಉಪ್ಪು ಹೆಚ್ಚು ಮಸಾಲ ತುಂಬಾ ಬಿಸಿಯಾಗಿರ್ತಕ್ಕಂಥದ್ದು ಉಪ್ಪಾಗಿದ್ದು ಖಾರ ಇಂಥ ಒಂದು ಆಹಾರಗಳನ್ನ ನಾವು ಅಂದ್ರೆ ಹೆಚ್ಚು ಮಸಾಲ ಬೆರೆಸಿ ಮೆಣಸಿನ್ಕಾಯಿ ಇಂಥದೆಲ್ಲ ಬೆರೆಸಿ ತಿನ್ನಂಥದನ್ನ ನಾವು ರಾಜಸ ಅಂತ ಹೇಳ್ತೀವಿ. ಯಾಕಂತಂದ್ರೆ ಇದು ಅತಿಯಾದ ಒಂದು ನಮ್ಮ ನರಮಂಡಲಕ್ಕೆ ಇದು ಬಹಳ ತೊಂದರೆ ಕೊಡ್ತಕ್ಕಂತ ಆಹಾರ ಪದಾರ್ಥ ಇದು. ಇದರಲ್ಲಿ ಏನಾಗುತ್ತೆ, ಅತಿಯಾದ ದುಃಖ ಅಡಗಿರುತ್ತೆ, ಶೋಕ ತಪ್ತ ಭಾವನೆ ರೋಗಗಳು ಜಾಸ್ತಿ ಬರುತ್ತೆ, ಹೆಚ್ಚು ಅನಾರೋಗ್ಯಕ್ಕೆ ಈಡಾಗ್ತಕ್ಕಂತ ಆಹಾರವನ್ನ ನಾವು ರಾಜಸ ಆಹಾರ ಅಂತ ಹೇಳ್ತೀವಿ. ಇನ್ನು ತಾಮಸ ಗುಣ ಅಂತಂದ್ರೆ ಇದು ಅಡಿಗೆನ ಮಾಡಿಟ್ಟಿರ್ತಾರೆ, ಆದ್ರೆ ಅದು ತುಂಬಾ ಹೊತ್ತಾದ್ಮೇಲೆ ಸೇರಿಸ್ತಕ್ಕಂಥದ್ದು ಯಾವ್ದನ್ನೇ ಆಗ್ಲಿ ಅದು ಹಳಸಿರುತ್ತೆ. ಮತ್ತೆ ಏನಂತಾರೆ ಅಸ್ಪೃಶ್ಯತೆ, ಅದು ಸಿದ್ಧ ಮಾಡಿ ಬಹಳ ಹೊತ್ತಾದ್ಮೇಲೆ ಸೇರಿಸ್ತಕ್ಕಂಥದ್ದು ಮಾಂಸ ಮದ್ದು ಇವೆಲ್ಲದನ್ನು ಕೂಡ ಬರುತ್ತೆ ಮತ್ತೆ ಇದಕ್ಕೆ. ಮತ್ತೆ ಇಂಥ ಆಹಾರ ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದು ಅತಿಯಾದ ತಾಮಸ ಗುಣ ಅಂದ್ರೆ ಆಲಸ್ಯ ದುಃಖ ಜೀವನ ನಿದ್ರೆ ಇಂಥ ಆಹಾರವನ್ನ ನಾವು ತಾಮಸ ಆಹಾರ ಅಂತ ಹೇಳಿ ನಾವ್ ಇದನ್ನ ಕರಿತೀವಿ.
ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಥ ಆಹಾರವನ್ನ ಭಗವಂತ ನಮ್ಗೆ ನಾವು ಅರ್ಪಿಸೋದಕ್ಕಾಗಲ್ಲ. ನಮ್ ಭಗವಂತನಿಗೆ ನಾವು ಅರ್ಪಿಸಿ ನಾವು ಏನನ್ನ ಸ್ವೀಕರಿಸಿದ್ರೆ ಅದರಲ್ಲಿ ನಮ್ಗೆ ಪಾಪಾವಶೇಷ ಇರೋದಿಲ್ಲ. ಭಗವಂತನಿಗೆ ಅರ್ಪಿಸದೆ ನಾವು ತಿನ್ನಿದ್ರೆ ಮಾತ್ರ ನಮ್ಗೆ ಅದ್ರಲ್ಲಿ ಪಾಪಾವಶೇಷ ಬರುತ್ತೆ. ಮತ್ತೆ ಅದರಲ್ಲಿ ಭಗವಂತ ಹೇಳಿದ್ದಾರೆ, ನಾನು ಎಂತ ಆಹಾರಗಳನ್ನ ಸ್ವೀಕರಿಸ್ತೀನಿ ಅಂತಂದ್ರೆ ಇದೆ ತರಕಾರಿ, ಬೇಳೆ, ಸೊಪ್ಪು, ಹಣ್ಣು, ಹಾಲು ಇಂಥದನ್ನ ನನಗೆ ಶುದ್ಧವಾಗಿ ಮಾಡಿರೋದನ್ನ ನನಗೆ ಅರ್ಪಿಸಿದ್ರೆ ನಾನು ಅದ್ರಲ್ಲಿ ಖಂಡಿತವಾಗಿ ಸ್ವೀಕರಿಸುತ್ತೇನೆ. ಬೇರೆ ಈ ತರ ಆಹಾರಗಳನ್ನ, ಮಾಂಸ, ಮದ್ದು, ಅತಿಯಾದ ಹುಳಿ, ಉಪ್ಪು, ಖಾರ ಈ ರೀತಿಯ ಆಹಾರಗಳನ್ನ ನಾವು ಅರ್ಪಿಸೋದಕ್ಕೆ ಬರೋದಿಲ್ಲ. ಅದು ಭಗವಂತ ಸ್ವೀಕರಿಸಲ್ಲ. ಮತ್ತೆ ಈ ತಾಮಸ ಗುಣದ ಆಹಾರಗಳ ತಿನ್ನೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಅದು ಯಾವುದೇ ರೀತಿ ಉನ್ನತ ನಮ್ಮ ಜೀವನದಲ್ಲಿ ಅದು ಒಳ್ಳೇದು ಮಾಡೋದಿಲ್ಲ. ಭೌತಿಕವಾಗಿ ಆಗ್ಲಿ ಮತ್ತೆ ಮಾನಸಿಕವಾಗಿ ಅತಿ ಹೆಚ್ಚು ನೋವುಂಟು ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಮಾತಾಜಿವೆಲ್ಲ ಕಾಯಿಲೆ ಹೆಚ್ಚು ಬೀಳ್ತಾರೆ. ಇಂಥವ್ರು ತಾಮಸ ಗುಣದಲ್ಲಿ ಅಯೋಗ್ಯವಂತಾದಂತ ಜೀವನ ಸ್ಥಿತಿ ನಡೆಸಬೇಕಾದಂತ ಒಂದು ಆಹಾರ ಪದ್ಧತಿ ಕ್ರಮ ಇದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಶ್ರುತಿ ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ. ಸೊ ಗ್ರೂಪ್ 2 ಇಂದ ಯಾರು ಹೇಳ್ತಾ ಇದ್ದೀರಾ? ಹರೇ ಕೃಷ್ಣ. ನಾನು ಹೇಳ್ತೀನಿ ಮಾತಾಜಿ. ಹೇಳಿ ಪ್ರಭುಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ರಭುಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ, ಕೃಷ್ಣ. ಇಲ್ಲಿ ಭಗವಂತ ನಮ್ಗೆ ಇಲ್ಲಿ ಯಜ್ಞ ಯಾವ್ಯಾವ ಗುಣದವರು ಯಾವ್ಯಾವ ರೀತಿ ಮಾಡ್ತಾರೆ ಅಂತ ನಮ್ಗೆ ವಿವರವಾಗಿ ತಿಳಿಸ್ತಿದ್ದಾರೆ ಮಾತಾಜಿ. ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಮಾಡೋದು ಮತ್ತು ಯಾವುದೇ ಕರ್ತವ್ಯ ದೃಷ್ಟಿಯಿಂದ ನನ್ನ ಕರ್ತವ್ಯ ಇದು ನನ್ನ ಕಾರ್ಯ ಅಂತ ಫಲಾಪೇಕ್ಷೆ ಇಲ್ಲದೆ ಯಾರು ಮಾಡ್ತಾರೋ ಅವರು ಸಾತ್ವಿಕ ಗುಣದವರು. ಸಾತ್ವಿಕ ಗುಣದಲ್ಲಿ ಅವರು ಯಜ್ಞ ಮಾಡ್ತಾರೆ ಅಂತ ಇಲ್ಲಿ ನಮ್ಗೆ ತಿಳಿಸ್ತಿದ್ದಾರೆ ಮಾತಾಜಿ. ಇನ್ನು ಎರಡನೇದು ಬಂದ್ಬಿಟ್ಟು ರಾಜಸ ಯಜ್ಞ. ರಾಜಸ ಗುಣದವರು ಯಜ್ಞ ಯಾವ ರೀತಿ ಮಾಡ್ತಾರೆ? ಏನೋ ಒಂದು ಲಾಭಕ್ಕಾಗಿ ತಮ್ಮ ಅನುಕೂಲವನ್ನು ಪಡೆಯೋದಕ್ಕಾಗಿ ಮಾಡ್ತಾರೆ. ಅವ್ರಿಗೆ ಒಂದು ಹೆಮ್ಮೆ, ನಾನ್ ಮಾಡಿಸ್ತಾ ಇದ್ದೀನಿ, ಇದು ನನ್ನಿಂದ ನಡೀತಿದೆ, ಇದು ನನ್ಗೋಸ್ಕರ ಮಾಡ್ಕೊಂತಿದ್ದೀನಿ ಅಂತ ಅವರು ತೋರ್ಸ್ಕೊಳೋದಕ್ಕೆ ಕೆಲವೊಂದು ಏನೋ ಒಂದು ಲಾಭ. ಈ ಯಜ್ಞ ಈ ತರ ಮಾಡಿದ್ರೆ ನಮ್ಗೆ ಏನೋ ಲಾಭ ನಮಗೆ ದೊಡ್ಡದಾಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಮಾಡೋದು, ಅದು ರಾಜಸ ಗುಣ ಆಗ್ತದೆ ಮಾತಾಡಿ. ಇನ್ನು ಉಳಿದ್ರೆ ತಾಮಸ ಗುಣ. ತಾಮಸ ಗುಣದವ್ರು ಏನ್ ಮಾಡ್ತಾರೆ? ಏನೋ ಮಾಡ್ಬೇಕು, ಯಜ್ಞ ಯಾರೋ ಹೇಳಿದ್ದಾರೆ, ಏನೋ ಮಾಡ್ತಾರೆ. ಅವ್ರ ಯಾವ ಧರ್ಮ ಗ್ರಂಥಗಳ ಆದೇಶನೂ ಪಾಲನೆ ಮಾಡಲ್ಲ. ಯಾವ್ದೋ ಒಂದ್ ರೀತಿ ಮಾಡ್ತಾರೆ. ಪ್ರಸಾದ ಕೊಡ್ಬೇಕು ಗೊತ್ತಿಲ್ಲ, ಬಿಡಬಾರ್ದು ಗೊತ್ತಿಲ್ಲ, ಕೊಟ್ರೆ ಕೊಡ್ತಾರೆ, ನಡೆದ್ರೆ ನಡೀತದೆ, ಹಂಗ್ ಮಾಡ್ತಾರೆ. ಈ ಪುರೋಹಿತರ ಸಂಭಾವನೆ ಕೇಳಿದ್ರೆ ಅವ್ರನ್ನೇ ಹೊಡೆಯಕ್ಕೆ ಹೋಗ್ಬಿಡ್ತಾರೆ. ಅಷ್ಟ್ ಕೊಡ್ಬೇಕು, ಇಷ್ಟ್ ಕೊಡ್ಬೇಕು, ಏನು ಕೊಡ್ಬೇಕು ನಿನ್ಗೆ, ಯಾವ ರೀತಿ ಕೊಡ್ಬೇಕು ಅಂತ ಅವ್ರದ್ದು ಗಲಾಟೆ ಮಾಡ್ತಾರೆ. ಇದೆಲ್ಲ ಮತ್ತೆ ಅವ್ರ ಶ್ರದ್ಧೆ ಇರಲ್ಲ. ಏನೋ ಮಾಡ್ಬೇಕು, ಪೂಜಾರಿ ಮಾಡ್ಕಂತಾನೆ ಬಿಡು, ಯಾವ್ದೇ ಯಜ್ಞ ಮಾಡ್ತಾರೆ, ಪೂಜಾರಿ ಮಾಡ್ಕಂತಾನೆ, ನಮ್ಗೂ ಅದು ಸಂಬಂಧ ಇಲ್ಲ ಅಂತ ಈ ರೀತಿ ಮಾಡೋರು ತಾಮಸ ಗುಣದವ್ರು ಯಜ್ಞ ಮಾಡ್ತಾರೆ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ದಾನ ಯಾರು ಹೇಳ್ತಾ ಇದ್ದೀರಾ ಸೆಕೆಂಡ್ ಗ್ರೂಪ್ ಇಂದ? ನಾನು ಹೇಳ ಮಾತಾಜಿ. ಅಲ್ಲ, ಇನ್ಯಾರಾದ್ರೂ ಹೇಳಿ ಪ್ರಭುಜಿ. ದಾನ ಒಬ್ರು ಹೇಳಿ. ಹಾ ಸರಿ. ಎಲ್ಲರಿಗೂ ಅವ್ರಿಗೆ ಪಾಯಿಂಟ್ಸ್ ಕೊಟ್ಟಿದೀವಿ ಮಾತಾಜಿ. ಮಾತಾಜಿ. ಮಾತಾಜಿ ಇನ್ನೊಬ್ರು ಯಾರಾದ್ರೂ ಹೇಳಿ, ಯಾಕಂದ್ರೆ ಇನ್ನೊಂದೇ ಇರೋದು ಕ್ಲಾಸ್ ಅಲ್ವಾ. ಸೊ 18 ಚಾಪ್ಟರ್ ಅಲ್ಲಿ ಮತ್ತೆ ಒಂದೆರಡು ಅಷ್ಟೇ ಸಿಗುತ್ತೆ ನಿಮ್ಗೆ. ದಾನ ಅಂತಂದ್ರೆ ಮಾತಾಜಿ ಸಾತ್ವಿಕ ದಾನ ಅಂದ್ರೆ ಯಾವ ಫಲಾಪೇಕ್ಷೆ ಅಂದ್ರೆ ನಾವು ನಿಮ್ ಗ್ರೂಪ್ ಅಲ್ಲಿ ಪಲ್ಲವಿ ಮಾತಾಜಿ, ನಿಮ್ ಗ್ರೂಪ್ ಅಲ್ಲಿ ಇನ್ಯಾರಿದ್ರು? ಮುನಿರಾಜ್ ಪ್ರಭು, ಗೌರಿ ಮಾತಾಜಿ, ನಾನು ಮತ್ತೆ ಕವಿ ಪದ್ಮಿನಿ ಮಾತಾಜಿ. ಇನ್ಯಾರಾದ್ರೂ ಹೇಳಿ ಅಲ್ವಾ ಮಾತಾಜಿ. ಗೌರಿ ಮಾತಾಜಿ ನೀವ್ ಹೇಳಿ ಮಾತಾಜಿ ಒಂದೆರಡು ಪಾಯಿಂಟ್ಸ್. ಆಮೇಲೆ ನೀವೇನಾದ್ರು ಬಿಟ್ರೆ ಪಲ್ಲವಿ ಮಾತಾಜಿ ಮತ್ತೆ ಮುನಿಪಾಲ್ ಪ್ರಭುಜಿ ಹೇಳ್ತಾರೆ. ಟ್ರೈ ಮಾಡಿ ಮಾತಾಜಿ. ಗೌರಿ ಮಾತಾಜಿ ದಾನದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡ ಮಾತಾಜಿ. ಸೊ 21ರಿಂದ 21, 22 ಮತ್ತೆ 23ರ ಶ್ಲೋಕದಲ್ಲಿ ಈ ದಾನದ ಬಗ್ಗೆ ಹೇಳಿದ್ದಾರೆ. ಸಾತ್ವಿಕ ದಾನ ಅಂತಂದ್ರೆ ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯದಾದವನಿಗೆ ಸರಿಯಾದ ಕಾಲದಲ್ಲಿ, ದೇಶದಲ್ಲಿ, ಕಾಲದಲ್ಲಿ, ಸರಿಯಾದ ಕಾಲ ಮತ್ತೆ ದೇಶಗಳಲ್ಲಿ ಕರ್ತವ್ಯವೆಂದ ಮಾಡಿದ ದಾನಕ್ಕೆ ಸಾತ್ವಿಕ ದಾನ ಅಂತ ಹೇಳ್ತಾ ಇದ್ದಾರೆ. ಸೊ 21ನೇ ಶ್ಲೋಕದಲ್ಲಿ ರಾಜಸಿಕ ದಾನದ ಬಗ್ಗೆ ಹೇಳ್ತಾ ಇದ್ರೆ, ಪ್ರತ್ಯುಪಕಾರದ ಬಯಕೆಯಿಂದ, ಫಲಾಪೇಕ್ಷೆಯಿಂದ ಮಾಡಿದ, ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ದಾನ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ 22ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಶುಚಿಯಾದ ಸ್ಥಳದಲ್ಲಿ, ಅನುಚಿತವಾದ ಕಾಲದಲ್ಲಿ, ಅಪಾತ್ರನಿಗೆ ಕೊಟ್ಟ ದಾನ, ಯೋಗ ಲಕ್ಷ್ಯವಿಲ್ಲದೆ, ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ಗುಣದ ದಾನ ಅಂತ ಕರೀತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಸಾತ್ವಿಕ ದಾನ ಅಂತಂದ್ರೆ ನಿರೀಕ್ಷಣೆ ಇಲ್ಲದೆ ಬಲಿ ಮಹಾರಾಜ ದಾನವನ್ನು ಕೊಟ್ಟ. ಬಲಿ ಮಹಾರಾಜ ಭಗವಂತನಿಂದ ಯಾವುದೇ ಒಂದು ನಿರೀಕ್ಷಣೆಯನ್ನು ಮಾಡಿರ್ಲಿಲ್ಲ, ಆದ್ರೂ ಭಗವಂತ ಅವನ ಒಂದು ಸಮರ್ಪಣೆಗೆ ಮೆಚ್ಚಿದ. ನೆಕ್ಸ್ಟ್ ಬಂದ್ಬಿಟ್ಟು ರಾಜಸಿಕ ದಾನ. ರಾಜಸಿಕ ದಾನ ಅಂತಂದ್ರೆ
ಇಲ್ಲಿ ಎಕ್ಸಾಂಪಲ್ ರಾಜಸಿಕ ದಾನದ ಬಗ್ಗೆ ನನಗೆ ಎಕ್ಸಾಂಪಲ್ ಗೊತ್ತಾಗ್ತಾ ಇಲ್ಲ. ತಾಮಸಿಕ ದಾನ ಅಂತಂದ್ರೆ ತಾಮಸಿಕದ್ದು ಆಲ್ರೆಡಿ ಲೈಕ್ ಎಲ್ಲ ಲೈಕ್ ತಾಮಸಿಕದ್ದು ಗೊತ್ತಾಗ್ತಾ ಇಲ್ಲ ಮಾತಾಜಿ, ತಲೆಗೆ ಬರ್ತಾ ಇಲ್ಲ. ಓಕೆ, ಮತ್ತೇನಾದ್ರೂ ಹೇಳ್ತೀರಾ ಮಾತಾಜಿ? ಎಸ್ ಮಾತಾಜಿ. ಸೊ ಇದು ಪ್ರತ್ಯುಪಕಾರದ ಬಯಕೆ. ಸೊ ಕಂಸ ಅಂತ ನಾನು ಹೇಳ್ಬೋದು. ತಾಮಸಿಕ ಅವನಿಗೆ ಉಪೇಕ್ಷೆ ಇತ್ತು, ಅವನಿಗೆ ಇತ್ತು ಏನಂತಂದ್ರೆ ನಾನು ಕೃಷ್ಣ ಮತ್ತೆ ಬಲರಾಮನಿಗೆ ಕರೆಸ್ಬೇಕು ಅಂತಂದ್ರೆ ಇವನಿಗೆ ನಾನು ಬೆದರಿಕೆ ಹಾಕ್ಬೇಕು, ಅವನಿಗೆ ಒಂದು ಜೀವದಾನದ ಒಂದು ಇದು ಕೊಡ್ಬೇಕು ಅಂತ ಬೆದರಿಕೆ ಹಾಕಿ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಕೃಷ್ಣ ಮತ್ತೆ ಬಲರಾಮರನ್ನ ಕರೆಸ್ತಾರೆ. ದಿಸ್ ಕೈಂಡ್ ಆಫ್ ರಾಜಸಿಕ ದಾನ ಅಂತ ವಿ ಕ್ಯಾನ್ ಟೇಕ್ ಇಟ್ ಅಂತ ಅನಿಸ್ತಾ ಇದೆ ಮಾತಾಜಿ. ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇದೇ ತರ ಅಟೆಂಪ್ಟ್ ಮಾಡಿ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಇವಾಗ ಏನಾದ್ರು ಆಡ್ ಮಾಡ್ತೀರಾ ಅಂದ್ರೆ ಮಾಡಿ ಮಾತಾಜಿ. ಪಲ್ಲವಿ ಮಾತಾಜಿ, ಮುನಿಪಾಲ್. ಅಂದ್ರೆ ರಾಜಸಿಕ ದಾನ ಅಂತಂದ್ರೆ ಅವ್ರು ಹೆಸರಿಗೋಸ್ಕರ ಮಾಡ್ತಾರೆ ಮಾತಾಜಿ. ಕೊರೋನಾ ಟೈಮಲ್ಲಿ ಈಗ ಆಹಾರವನ್ನ ಎಷ್ಟೊಂದ್ ಜನಕ್ಕೆ ದಾನ ಮಾಡಿದ್ರು, ಅದ್ರ ಟಿವಿಲೆಲ್ಲ ಅವ್ರು ಹ್ಯಾಡ್ ಮಾಡ್ಕೊಳಕ್ಕೆ ನನಗೆ ಈ ತರ ಮಾಡ್ದೆ ಅನ್ನೋ ತೋರ್ಸ್ಕೊಳಕ್ಕೋಸ್ಕರ. ಆಮೇಲೆ ಕೆಲವೊಂದ್ ಟೈಮ್ ಅವ್ರಿಗೆ ಅವಶ್ಯಕತೆ ಇದ್ದಾಗ ದಾನಗಳನ್ನ ಮಾಡ್ತಾರೆ, ಅದು ರಾಜಸಿಕ ದಾನಕ್ಕೆ ಎಕ್ಸಾಂಪಲ್ ಆಗುತ್ತೆ. ತಮೋ ಗುಣಕ್ಕೆ ಅಂತಂದ್ರೆ ನಾವು ಟೆಂಪಲ್ ಮುಂದೆ ಎಷ್ಟೋ ವ್ಯಕ್ತಿಗಳು ಕೂತಿರ್ತಾರೆ, ನಾವು ಗೊತ್ತೋ ಗೊತ್ತಿಲ್ದೇನೆ ಅವ್ರಿಗೆ ದಾನ ಅಂತ ಕೊಡ್ತೀವಿ, ಆದ್ರೆ ಅದು ನಾವು ದಾನ ಅನ್ಕೋತೀವಿ. ಆದ್ರೆ ಅವರು ಅದನ್ನ ಇದಕ್ಕೆ ಕುಡಿಯೋದಿಕ್ಕೋ ಮದ್ಯಪಾನ ಮಾಡೋದಿಕ್ಕೋ ಬೇರೆ ಏನಕ್ಕೋ ಅವರು ಯೂಸ್ ಮಾಡ್ಕೊಂಡ್ರೆ ಅವ್ರದ್ದು 50% ಪಾಪನ ನಾವೇ ಪಡ್ಕೋತೀವಿ. ಈ ರೀತಿ ಇದ್ ಪಡ್ಕೊಳ್ಳೋದನ್ನ ತಾಮಸ ಗುಣಕ್ಕೆ ಉದಾಹರಣೆಗೆ ಕೊಡ್ಬೋದು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಹರಿಬಹುದು, ಧನ್ಯವಾದಗಳು ಮಾತಾಜಿ. ಮುನಿಪಾಲ್ ಪ್ರಭುಜಿ, ನೀವೇನಾದ್ರೂ ಆಡ್ ಮಾಡ್ತೀರಾ? ಇಲ್ಲ ಮಾತಾಜಿ, ಎಲ್ಲಾ ಪಾಯಿಂಟ್ಸ್ ಆಯ್ತು, ಹೇಳಿದಾರ. ಧನ್ಯವಾದಗಳು. ಹರೇ ಕೃಷ್ಣ. ಕವಿತಾ ಮಾತಾಜಿ, ನಿಮ್ಮ ಗ್ರೂಪ್ ಅಲ್ಲಿ 3 ಜನನು ಒಬ್ಬೊಬ್ರು ಒಂದೊಂದು ಹೇಳಿ ಮಾತಾಜಿ. ಒಬ್ರು ದೇಹದ ತಪಸ್ಸು, ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು, ಒಬ್ಬೊಬ್ರು ಒಂದೊಂದು ಹೇಳಿ. ಹಾ ಮಾತಾಜಿ, ನಾನು ಈಗ ದೇಹದ ಬಗ್ಗೆ ಹೇಳ್ತೀನಿ ಮಾತಾಜಿ. ದೇಹಿನ ತಪಸ್ಸು ಅಂದ್ರೆ ಈಗ ದೇಹದಲ್ಲಿ ನಾವು ಯಾವ ತರ ಇದು ದೇಹವನ್ನು ಯಾವ ತರ ದಂಡಿಸ್ತೀವಿ ಅಂದ್ರೆ, ನಾವು ಬೆಳಿಗ್ಗೆನೆ ಈಗ ನಾರ್ಮಲ್ ಇದ್ದಾಗ ನಾವೀಗ ಕೃಷ್ಣ ಭಕ್ತಿನಲ್ಲಿ ನಾವು ಬರೋಕಿನ ಮುಂಚೆ ನಾವ್ ಯಾವಾಗಂದ್ರೆ ಆವಾಗ ದೇಹವನ್ನು ಅಂದ್ರೆ ಸುಖವಾಗಿ ಇಟ್ಟಿರ್ತೀವಿ. ಅಂದ್ರೆ ಈಗ ಎದ್ದೇಳೋದು ಯಾವಾಗೆ, ಆಮೇಲೆ ಅದನ್ನ ನಾವು ಸರಿಯಾಗಿ ಆಹಾರ ರೀತಿಯಲ್ಲೂ ಕೂಡ ಸರಿಯಾಗಿ ನಾವು ತಗೊಂತ ಯಾವ್ದೋ ಒಂದು ಆಹಾರ ಕೊಡೋದು ಆ ತರ ಮಾಡ್ತೀವಿ. ಆದ್ರೆ ನಾವು ದೇಹದ ತಪಸ್ಸು ಯಾವ ತರ ಮಾಡ್ಬೇಕು ಅಂದ್ರೆ, ನಾವು ಬೆಳಗ್ಗೆನೆ 4:30ಗೆ ಎದ್ದು ಆಮೇಲೆ ಇದು ಭಗವಂತಂದು ದರ್ಶನಾರ್ತಿ ಮಾಡ್ಕೊಂಡು, ಆಮೇಲೆ ನಾವು ಇದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಕೊಂಡು, ಆಮೇಲೆ ಕೃಷ್ಣನಿಗೆ ಪ್ರಸಾದ ನೀಡಿ ಆ ಪ್ರಸಾದವನ್ನು ನಾವು ಕೃಷ್ಣನಿಗೆ ನೈವೇದ್ಯ ಮಾಡಿದ ಪ್ರಸಾದವನ್ನು ನಾವು ಆಹಾರ ರೂಪವಾಗಿ ತೆಗೆದುಕೊಂಡು ಆಮೇಲೆ ದೇಹವನ್ನು ನಾವು ಬಹಳ ಶುಚಿತ್ವದಲ್ಲಿ ಇಟ್ಕೊಂತೀವಿ. ಯಾಕಂದ್ರೆ ಈಗ ಕೃಷ್ಣ ಭಕ್ತಿನಲ್ಲಿ ನಾವು ಹೋದ್ಮೇಲೆ ಕೃಷ್ಣ ಭಕ್ತಿಗೆ ಬಂದ್ಮೇಲೆ ನಾವು ದೇಹವನ್ನು ಸ್ನಾನ ಮಾಡಿನೇ ನಾವು ಜಪ ಮಾಡ್ಬೇಕು, ಸ್ನಾನ ಮಾಡಿನೇ ಪೂಜೆ ಮಾಡ್ಬೇಕು. ಆ ತರ ದೇಹವನ್ನು ನಾವು ಶುಚಿಯಾಗಿ ಇಟ್ಕೊಂಡು ಭಗವಂತನಲ್ಲಿ ಸೇವನೆಯಲ್ಲಿ ತೊಡಗಿಸ್ಕೊಂತೀವಿ ಅಂತ ದೇಹದ ಬಗ್ಗೆ ಹೇಳ್ಬೋದು ಮಾತಾಜಿ ನಾವು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರೇ ಹೇಳ್ತಿದ್ರು ನಿಮ್ ಗ್ರೂಪ್ ಅಲ್ಲಿ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಮನಸ್ಸಿನ ತಪಸ್ಸು ಅಂತ ಮಾತಾಜಿ, ಮನಸ್ಸು ಒಬ್ಬರಿಗೆ ನೋವಿಸ್ಬಾರ್ದು ಮಾತಾಜಿ. ಯಾರಿಗೂ ನೋವಿಸ್ಲಾರ್ದಂಗ ಮನಸ್ಸಿನ ತಪಸ್ಸು, ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಪ್ರತಿಯೊಂದು ಜೀವಿಯಲ್ಲಿ ಭಗವಂತನನ್ನು ಕಾಣ್ಕೊಂಡು, ಭಗವಂತ ಯಾರೋ ಒಂದು ಬೆಕ್ಕ ಆಗ್ಲಿ, ನಾಯಿ ಆಗ್ಲಿ, ಮನುಷ್ಯ ಆಗ್ಲಿ, ಯಾರೇ ಇರ್ಲಿ, ಭಗವಂತ ಇದ್ದಾನ, ಅದ್ರಲ್ಲಿ ಭಗವಂತ ಇದ್ದಾನ ಅನ್ಕೊಂಡು ಮನಸ್ಸಿನ ತಪಸ್ ಮಾಡ್ಕೊಂಡು ಮನಸ್ಸಿನ ನೋವು ಮಾಡ್ಲಾರ್ದಂಗ ಇಡ್ಬೇಕು ಮಾತಾಜಿ. ಓಕೆ ಮಾತಾಜಿ. ಮತ್ತೆ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನಿಮ್ ಗ್ರೂಪ್ ಅಲ್ಲಿ ಮತ್ತೆ ಯಾರಿದ್ರು ಮಾತಾಜಿ? ಮಾತಿನ ತಪಸ್ಸು ಯಾರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಮಾತಿನ ತಪಸ್ಸು, ಇಲ್ಲಿ ಮಾತಿನ ತಪಸ್ಸಂದ್ರೆ ನಾವು ಯಾವತ್ತೂ ಮಾತನಾಡುವಾಗ ಮಾತನ್ನು ಕಂಟ್ರೋಲ್ ನಲ್ಲಿ ಇಡ್ಬೇಕು. ನಾವು ಯಾರಿಗೂ ನೋವುಂಟು ಮಾಡ್ಬಾರ್ದು. ನಾವು ಮಾತನಾಡುವಾಗ ಸವಿಯಾಗಿ ಮಾತನಾಡ್ಬೇಕು. ಮತ್ತೆ ಯಾರೇ ಆಗ್ಲಿ ಎದುರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವನಾಗ್ಲಿ ಇದ್ದವನಾಗ್ಲಿ, ಒಂದು ವೇಳೆ ಮನಸ್ಸಿಗೆ ನಮ್ಗೆ ನೋವಾದ್ರು ನಾವು ಅದನ್ನು ನೋವಾಗ್ಲಿಲ್ಲ ಅಂತ ನಾವು ಅವರಿಗೆ ಗೌರವ ತೋರಿಸ್ಬೇಕು. ನಾವು ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಬಾರ್ದು ಏನು. ಹಾಗೆ ಮನಸ್ಸಿನ ತಪಸ್ಸು ಅಂದ್ರೆ ಮಾತಿನ ತಪಸ್ಸು, ಮಾತನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಟು ನಾವು ಶುದ್ಧವಾಗಿ ಒಳ್ಳೇದಾಗಿ ಮಾತನಾಡ್ಬೇಕು. ಅದು ಇಂಪಾಗಿರ್ಬೇಕು ಕೇಳುವವರಿಗೂ ಕೂಡ.
ಹಾಗೆ ಮಾತಿನ ತಪಸ್ಸು. ಹಾಗೇನೆ ಅಂದ್ರೆ ಆಧ್ಯಾತ್ಮಿಕ ಅದೇ ಮಾತಿನ ತಪಸ್ಸು. ಅದೇ ಮಾತಾಜಿ, ಅಂದ್ರೆ ಇತರರಿಗೆ ನೋವು ಮಾಡ್ಬಾರ್ದು, ಇತರ ಮನಸ್ಸನ್ನು ಉದ್ವೇಗಗೊಳಿಸಬಾರ್ದು. ಮಾತಲ್ಲಿ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಮಾತಾಜಿ, ಒಂದೊಂದು ಮಾತಿನಲ್ಲಿ. ಹಾಗಾಗಿ ಆ ಮಾತು ಉಂಟಲ್ವ ಮಾತಾಜಿ, ತುಂಬಾ ಇಂಪಾಗಿರ್ಬೇಕು ಮಾತು. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವರು ಹೇಗೆ ಮಾತನಾಡ್ಬೇಕಂದ್ರೆ, ನಾವು ಕೃಷ್ಣನಿಗೆ ಶರಣಾಗತರಾಗಿದ್ದೇವೆ. ಹಾಗೆ ನಮ್ದು ಮಾತು ಕೂಡ ಅಷ್ಟೇ ಚೆನ್ನಾಗಿರ್ಬೇಕು ಮಾತಾಜಿ. ಮತ್ತೆ ನಮ್ಮ ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ಮಾತೇ ಅಲ್ಲ ಮಾತಾಜಿ, ಮನಸ್ಸು ಕೂಡ ಶುದ್ಧವಾಗಿರ್ಬೇಕು. ಆ ರೀತಿ ನಾವು ಮಾತನಾಡ್ಬೇಕು. ಅದು ಮನಸ್ಸಿನ ತಪಸ್ಸು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇವತ್ತೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದೀರಾ, ಖುಷಿ ಆಯ್ತು ನೋಡಿ ಎಲ್ಲಾರ್ನು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತಿನ ಕ್ಲಾಸ್ ನೀವೇ ಆಲ್ಮೋಸ್ಟ್ ಮಾಡ್ಬಿಟ್ಟಿದ್ದೀರಾ. ಇವಾಗ ಜಸ್ಟ್ ನಾನು ಟಚ್ ಮಾಡ್ಬೇಕಷ್ಟೇನೆ. ಸೊ ಅದಾದ್ಮೇಲೆ ಓಂ ತತ್ ಸತ್, ಸೊ ಅದನ್ನು ಸಹ 3 ಗುಂಪುಗಳನ್ನಾಗಿ ಮಾಡ್ತೀನಿ. ಓಂ ಅಂದ್ರೆ ಏನು, ತತ್ ಅಂದ್ರೆ ಏನು, ಸತ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೀವೇ ಹೇಳ್ಬೇಕಾಗುತ್ತೆ. ಸೊ ಇದೆಲ್ಲರೂ ಸಹ ನಿಮ್ಗೆ ಗೊತ್ತಿರೋದೇನೆ. ಸೊ ಜಸ್ಟ್ ಇವಾಗ ಕ್ಲಾಸ್ ಅನ್ನ ಇವಾಗ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಇವಾಗ ಆಹಾರ, ಯಜ್ಞ, ದಾನ, ತಪಸ್ಸು, ಇದು 3 ಸಹ 3 ಗುಣದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣಂತೆ. ಸೊ ಇಲ್ಲಿ ಒಂದು ಪ್ರಶ್ನೆ, ಎಲ್ಲ ಬಗೆಯ ಆಹಾರ, ಯಜ್ಞ, ತಪಸ್ಸು, ದಾನ ಒಂದೇನಾ ಅಂತ ಹೇಳ್ಬಿಟ್ಟು. ಸೊ ನಾವ್ ಇದಕ್ಕಿಂತ ಮುಂಚೆ ಈ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕಿನ ಮುಂಚೆ ನಾವ್ ಎಲ್ಲವನ್ನ ಒಂದೇ ಅನ್ಕೋತಾ ಇದ್ವಿ ಅಲ್ವಾ. ನಾವು ತಿನ್ನೋ ಆಹಾರ ಯಾರು ಏನೇ ತಿಂದ್ರು ಸಹ ಎಲ್ಲಾನು ಒಂದೇನೆ. ಏನು ನಮ್ಮ ಶರೀರಕ್ಕೆ ಶಕ್ತಿ ಬೇಕು, ಬಲ ಬೇಕು, ಸೊ ನಾವು ಚಟುವಟಿಕೆಯಿಂದ ಇರ್ಲಿಕ್ಕೆ ನಾವು ಆಹಾರವನ್ನ ತಗೋಬೇಕು ಅಂತ ಇತ್ತು ಅಲ್ವಾ. ಸೊ ಈ ತರ 3 ಗುಣದಲ್ಲಿ ಇರುತ್ತೆ, ಸತ್ವಗುಣ, ತಮೋಗುಣ, ರಜೋಗುಣ ಅಂತ ಹೇಳ್ಬಿಟ್ಟು ನಮ್ಗೆ ಸಾತ್ವಿಕ ಆಹಾರ ಅಂತ ಒಂದು ಪದವನ್ನ ಉಪಯೋಗಿಸ್ತಾ ಇದ್ವಿ. ಆದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಸಾತ್ವಿಕ ಆಹಾರ ಅಂದ್ರೆ ಏನು, ಅದು ಹೇಗೆ ಪರಿಣಾಮ ಬೀರುತ್ತೆ, ಯಾವ ತರ ಅದು ವ್ಯತ್ಯಾಸವನ್ನ ನಮ್ಗೆ ಕೊಡುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ಮತ್ತೆ ಅದೇ ತರನೇ ಯಜ್ಞ, ದಾನ, ತಪಸ್ಸು, ಅದನ್ನು ಸಹ 3 ಗುಣದಲ್ಲಿ ನಾವು ಯಾವ್ದನ್ನ ಈ ಮೂರಲ್ಲಿ ಯಾವ್ದನ್ನೇ ಮಾಡಿದ್ರು 3 ಗುಣದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಇದು ನಮ್ಗೆ ಕೃಷ್ಣ ನಮ್ಗೆ ಕರೆಕ್ಟ್ ಆಗಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೊಂಡಂತೆ. ಸೊ ಇಲ್ಲಿ ಇನ್ನ ಒಂದೇನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಾವು 18ನೇ ಅಧ್ಯಾಯದಲ್ಲಿ ನಾವು ಕಲ್ತ್ಕೊಂಡಿದೀವಿ ಅಲ್ವಾ. ಸೊ ಈವನ್ ಒಬ್ರು ಯಾರಾದ್ರೂ ಸಹ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತ ಮಟ್ಟಕ್ಕೆ ಬಂದಿದ್ರು ಸಹ ಅವ್ರೂ ಸಹ ಈ ಯಜ್ಞ, ದಾನ, ತಪಸ್ಸು ಈ 3 ಬಿಡ್ಲೇ ಕೂಡುದು ಅಂತ ಹೇಳಿದ್ದಾರೆ ಕೃಷ್ಣ ಅಲ್ವಾ. ಅದನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ, ಇವಾಗ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ 3 ರೀತಿಯ ಏನು ಕ್ಲೇಶಗಳಿದೆ ಅಲ್ವಾ. ಯಾವ್ದದು 3 ರೀತಿಯ ಕ್ಲೇಶಗಳು ನಮ್ಗೆ ಇರೋದು? ದೈವಿಕ. ಸೊ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ ಅಲ್ವಾ. ಆದಿ ದೈವಿಕ ಅಂದ್ರೆ ಏನು, ಆಧ್ಯಾತ್ಮಿಕ ಅಂದ್ರೆ ಏನು, ಆದಿ ಭೌತಿಕ ಅಂದ್ರೆ ಗೊತ್ತಿದೆ. ಅದನ್ನ ಡೀಟೇಲ್ ಆಗಿ ಏನೇ ಹೇಳೋದು ಬೇಡ ಅಲ್ವಾ. ಸೊ ಆದಿ ದೈವಿಕ ಅಂದ್ರೆ ಏನು? ಮತ್ತೆ ಆದಿ ದೈವಿಕ ಅಂದ್ರೆ ಏನು ನೀವೇ ಹೇಳ್ಬಿಡಿ. ಆದಿ ದೈವಿಕ ಅಂದ್ರೆ ಏನು, ಎಂಥ ಕ್ಲೇಶಗಳದು ಆದಿ ದೈವಿಕ ಅಂದ್ರೆ? ದೇವತೆಗಳಿಂದ ಆಗುವಂತಹ ತೊಂದರೆಗಳು, ಹೆಚ್ಚಾಗಿ ದೇವತೆಗಳಿಂದ ಆಗುವಂತಹ ತೊಂದರೆಗಳು ಅಲ್ವಾ. ಸೊ ಇವಾಗ ನಮ್ ಪ್ರಕೃತಿ ವಿಕೋಪಗಳು ಇದೆಲ್ಲ ಯಾವ್ದು ನಮ್ ಕೈಯಲ್ಲಿ ಇಲ್ಲ. ಈ 3 ಸಹ ನಮ್ ಕೈಯಲ್ಲಿ ಇಲ್ಲ. ಸೊ ಆದಿ ದೈವಿಕ ಅಂದ್ರೆ ಇದೆಲ್ಲನೂ ಸಹ ಪ್ರಕೃತಿಯ ವಿಕೋಪಗಳು ಬರುತ್ತೆ ಅಲ್ವಾ. ನೋಡಿ ಇವಾಗ ಕರೋನಾ ಬಂದಿದ್ರು ಸಹ ನಮ್ಮ ಕೈಯಲ್ಲಿ ಇರ್ಲಿಲ್ಲ ಅಲ್ವಾ. ಸೊ ಅದು ಆದಿ ಭೌತಿಕ ಆಗುತ್ತೆ. ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಜೀವರಾಶಿಗಳಿಂದ ನಮ್ಗೆ ಏನಾದ್ರು ತೊಂದರೆ ಬಂದ್ರೆ ಅದು ಆದಿ ಭೌತಿಕ. ಆಧ್ಯಾತ್ಮಿಕ ಅಂತಂದ್ರೆ ನಮ್ಮ ದೇಹ ಅಥವಾ ಮನಸ್ಸು ಅಲ್ವಾ. ಸೊ ಇದು ನಿಮ್ಗೆ 3 ಗೊತ್ತಿದೆ, ಈ 3 ಕ್ಲೇಶಗಳು ಯಾವ್ದು ಅಂತ ಗೊತ್ತಿದೆ. ಸೊ ಇವಾಗ ಏನಂತಂದ್ರೆ, ಈ 3 ಕ್ಲೇಶಗಳಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ಈ ಯಜ್ಞ, ದಾನ, ತಪಸ್ಸನ್ನ ಮಾಡ್ಲೇಬೇಕಾಗತ್ತೆ ಅಲ್ವಾ. ನೋಡಿ ಈ ಯಜ್ಞವನ್ನ ಮಾಡಿದ್ರೆ ಏನಾಗುತ್ತೆ ನಮ್ಗೆ ಗೊತ್ತಿರೋ ಹಾಗೆ, ದೇವತೆಗಳಿಗೆ ಆಹಾರ ಏನು? ದೇವತೆಗಳಿಗೆ ಆಹಾರ ಏನು? ನಾವ್ ಯಜ್ಞದಲ್ಲಿ ಹಾಕೋ ಹವಿಸ್ ಅಲ್ವಾ. ನೋಡಿ ಇವಾಗ ಯಜ್ಞ ಮಾಡಿದ್ರೆ ಏನಾಯ್ತು, ನಾವ್ ಇವಾಗ ಯಾರನ್ನ ನಾವ್ ಇವಾಗ ತೃಪ್ತಿ ಪಡಿಸ್ತಾ ಇದೀವಿ? ದೇವತೆಗಳನ್ನ ನಾವು ತೃಪ್ತಿ ಪಡಿಸ್ತಾ ಇದೀವಿ. ದೇವತೆಗಳ ಮೂಲಕ ಕೃಷ್ಣ, ಅದು ಕೊನೆಗೆ ಯಾವುದೇ ಒಂದು ಯಜ್ಞ ಮಾಡಿದ್ರು ಸಹ ಅದು ವಿಷ್ಣುವಿನಗೋಸ್ಕರನೇ ಮಾಡೋದು ಅಲ್ವಾ. ಆದ್ರೆ ಅದ್ರ ಮಧ್ಯದಲ್ಲಿ ಇವಾಗ ಯಾರು ತೃಪ್ತರಾಗ್ತಾರೆ? ದೇವತೆಗಳು ತೃಪ್ತರಾಗ್ತಾರೆ ಅಲ್ವಾ. ಅವಾಗ ಏನಾಗುತ್ತೆ, ಸಕಾಲಕ್ಕೆ ಮಳೆ ಅವೆಲ್ಲನೂ ಸಹ ಸರಿಯಾಗಿರುತ್ತೆ, ಋತುಗಳು ಸರಿಯಾಗಿರುತ್ತೆ ಅಲ್ವಾ. ಇವಾಗ ನಮ್ಗೆ ಕ್ಷಾಮನೆ ಆಗ್ಲಿ, ಬರಗಾಲನೆ ಆಗ್ಲಿ, ಅಥವಾ ಪ್ರವಾಹನೆ ಆಗ್ಲಿ ಅಂತದ್ ಯಾವುದೇ ಒಂದು ಪ್ರಕೃತಿ ವಿಕೋಪಗಳಿರೋದಿಲ್ಲ ಅಲ್ವಾ. ನಾವ್ ಇವಾಗ ಆದಿ ದೈವಿಕ ಕ್ಲೇಶದಿಂದ ಹೊರಗಡೆ ಬರ್ಬೇಕಂದ್ರೆ ನಾವು ಯಜ್ಞವನ್ನ ಮಾಡ್ಲೇಬೇಕು ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ಇರೋಷ್ಟು ದಿವಸ ನಾವು ಈ ಯಜ್ಞವನ್ನ ನಾವು ಮಾಡ್ಬೇಕಾಗುತ್ತೆ. ಅದೇ ತರ ಆದಿ ಭೌತಿಕ ಅಲ್ವಾ. ನಾವಿವಾಗ ಇಲ್ಲಿ ನಮ್ಮ ಸುತ್ತಮುತ್ತಲ ಇರೋರಿಂದ ನಾವೆಲ್ಲವನ್ನ ನಾವು ಪಡ್ಕೋತಾ ಇದೀವಿ. ಯಾವುದೋ ಒಂದು ರೀತಿಯಲ್ಲಿ ನಾವು ಅವರಿಂದ ಸಹಾಯವನ್ನ ಪಡ್ಕೋತಾ ಇದೀವಿ ಅಲ್ವಾ. ಸೊ ನಮ್ಗೆ ಯಾವುದೇ ಒಂದು ಸಹಾಯವನ್ನ ಪಡ್ಕೊಂಡಾಗ ನಾವು ಅವ್ರಿಗೆ ಮತ್ತೆ ವಾಪಸ್ಸು ನಾವು ಅವ್ರಿಗೆ ಕೊಡ್ಲೇಬೇಕು
ಪ್ರತಿಯಾಗಿ ನಾವು ಅವ್ರಿಗೆ ಒಂದು ಸಹಾಯವನ್ನ ನಾವು ಮಾಡ್ಲೇಬೇಕಾಗತ್ತೆ ಅಲ್ವಾ. ಈ ದಾನ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಇವಾಗ ನಮ್ಗೆ ನಮ್ಮಲ್ಲಿ ಇರೋದಕ್ಕಿಂತ ಅಂದ್ರೆ ಸಾರಿ ಏನ್ ಹೇಳ್ತೀವಿ, ಹೆಚ್ಚಾಗಿರೋದನ್ನ ನಾವು ದಾನ ಮಾಡ್ಬೇಕು. ಇವಾಗ ಬ್ರಾಹ್ಮಣರು ಏನ್ ಮಾಡ್ತಾರೆ, ಯಜನ್ ಯಾಜನ್ ಪಠನ್ ಪಾಠನ್ ಮತ್ತೆ ದಾನ ಪ್ರತಿಗೃಹಣ ಅಲ್ವಾ. ಅವರು ದಾನವನ್ನ ತಗೋತಾರೆ. ಇವಾಗ ಅವ್ರು ಬೆಳಗ್ಗೆ ಎದ್ದಾಗ ಅವರು ಏನ್ ಹೇಳ್ತಾರೆ, ಪಾಪರ್ ಅಂತಂದ್ರೆ ಏನು ಕನ್ನಡದಲ್ಲಿ ಏನ್ ಹೇಳ್ತೀರಾ, ಅವರು ಆಲ್ಮೋಸ್ಟ್ ಅಂದ್ರೆ ಭಿಕ್ಷುಕರಾಗೆ ಇರ್ತಾರೆ ಅವರು, ಅಂದ್ರೆ ಬ್ರಾಹ್ಮಣರು ಬೆಳಗ್ಗೆ ಎದ್ದಾಗ. ಅದೇ ತರ ಅವ್ರಿಗೆ ಮತ್ತೆ ದಿನ ಆದ್ರೆ ಏನಾಗುತ್ತೆ, ಆ ದಿನ ಪೂರ್ತಿ ಅವ್ರಿಗೆ ದಾನಗಳು ಬರುತ್ತೆ. ಅದಾದ್ಮೇಲೆ ಕೊನೆಗೆ ಅವ್ರು ಮಲ್ಕೊಳ್ಳಿಕ್ಕಿನ ಮುಂಚೆ ಅವ್ರ ಹತ್ರ ಏನ್ ಎಕ್ಸ್ಟ್ರಾ ಇರುತ್ತೋ ಅದನ್ನೆಲ್ಲವನ್ನು ಸಹ ಅವರು ದಾನ ಮಾಡ್ಬಿಟ್ಟು ಅವ್ರು ಮತ್ತೆ ಬೆಳಗ್ಗೆ ಎದ್ದಾಗ ಯಾವ ಸ್ಟೇಟ್ ಅಲ್ಲಿ ಇದ್ರು ಅದೇ ಒಂದು ಸ್ಟೇಟ್ಗೆ ಅವ್ರು ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೇ ತರನೇ ನಾವು ಆ ದಾನವನ್ನ ನಾವು ಮಾಡ್ಲೇಬೇಕು. ಸೊ ನಮ್ಮ ಸುತ್ತಮುತ್ತಲು ಯಾರಿಂದ ನಾವೆಲ್ಲ ಸಹಾಯ ತಗೊಂಡಿರ್ತೀವೋ, ಇವಾಗ ನಾನ್ ಬೇರೆಯವರಿಂದ ಸಹಾಯ ತಗೊಂಡಿರ್ಬೋದು, ಆದ್ರೆ ನಾನು ಇವಾಗ ನನ್ನ ಕಣ್ಣು ಮುಂದೆ ಯಾರಿರ್ತಾರೋ ಅವ್ರಿಗೆ ನಾನು ಸಹಾಯವನ್ನ ಮಾಡ್ಬೇಕು. ಸೊ ಆ ದಾನವನ್ನ ಮಾಡಿದ್ರೆ ಈ ಭೌತಿಕ ಕ್ಲೇಶದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರನೇ ಆಧ್ಯಾತ್ಮಿಕ ಕ್ಲೇಶ, ನಮ್ಮ ದೇಹ ಮತ್ತೆ ಮನಸ್ಸು ಅಲ್ವಾ ನಮ್ಗೆ ತೊಂದರೆ ಕೊಡುತ್ತೆ ಅಲ್ವಾ. ನಾವೇನ್ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ ಅಲ್ವಾ. ನಮ್ಗೆ ಮನಸ್ಸು ಒಂದೊಂದ್ಸತಿ ಸರಿನೇ ಇರೋದಿಲ್ಲ. ನಮ್ಮ ಮನಸ್ಸಿನಿಂದ ಎಷ್ಟೊಂದು ನಮ್ಗೆ ಡಿಪ್ರೆಷನ್ ಹೋಗ್ತೀವಿ ಅಲ್ವಾ. ಸೊ ಇವೆಲ್ಲನೂ ಸಹ ನಮ್ಮ ಕೈಯಲ್ಲಿ ಇಲ್ಲ ಅಲ್ವಾ. ಇದರಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ನಾವು ತಪಸ್ಸನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಈ ತಪಸ್ಸನ್ನ ಮಾಡಿದ್ರೆ 3 ರೀತಿಯ ತಪಸ್ಸನ್ನ ನಾವು ನೋಡಿದ್ವಿ ಅಲ್ವಾ. ಮಾತಿನ ತಪಸ್ಸು, ದೇಹದ ತಪಸ್ಸು ಮತ್ತೆ ಮನಸ್ಸಿನ ತಪಸ್ಸು. ಈ ತಪಸ್ಸನ್ನ ಮಾಡಿದ್ರೆ ನಾವು ಈ ಆಧ್ಯಾತ್ಮಿಕ ಕ್ಲೇಶದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಕೃಷ್ಣ ಹೇಳ್ತಾರೆ, ಈ ಯಜ್ಞ, ದಾನ, ತಪಸ್ಸು ಈ 3ನ್ನ ನಾವು ಯಾವುದೇ ಒಂದು ಕಾರಣಕ್ಕೂ ನಾವು ಬಿಟ್ಕೊಡುದು. ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಎಂತಹ ಒಂದು ಉನ್ನತ ಸ್ಥಿತಿಗೆ ಬಂದ್ರು ಸಹ ಈ 3ನ್ನ ಬಿಟ್ಕೊಡುದು ಅಂತ ಹೇಳ್ತಾರೆ. ಸೊ ಇವಾಗ ಅದಕ್ಕೋಸ್ಕರನೇ ಇವಾಗ ನಮ್ಗೆ ಯಾಕೆ ಈ 3 ಕ್ಲೇಶಗಳಿದೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ನಾವೆಲ್ಲರೂ ಭಗವಂತನ ಮಕ್ಕಳು, ಯಾಕೆ ಭಗವಂತ ಈ ತರ ನಮ್ಗೆ ಕ್ಲೇಶವನ್ನ ಕೊಡ್ತಾ ಇದ್ದಾರೆ? ನಮಗೆ ಗೊತ್ತಿರೋ ಹಾಗೇನೆ ಮಾಯಾದೇವಿ ಅಲ್ವಾ. ಮಾಯಾದೇವಿ ನಮ್ಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಗೆ ಅವರು ಏನಾದ್ರೂ ಒಂದು ಕ್ಲೇಶಗಳನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಅವ್ರ ತ್ರಿಶೂಲವನ್ನ ಇಟ್ಕೊಂಡಿದ್ದಾರೆ. ಆ ತ್ರಿಶೂಲದ 3 ತುದಿಗಳು ಏನನ್ನ ಸೂಚಿಸುತ್ತದೆ ಅಂತಂದ್ರೆ ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಕ್ಲೇಶಗಳನ್ನೇ ಸೂಚಿಸೋದು ನಮ್ಗೆ. ಅಂದ್ರೆ ಮಾಯಾದೇವಿ ಯಾವ್ದಾದ್ರು ಒಂದು ಕ್ಲೇಶಗಳನ್ನ ಕೊಡ್ತಾರೆ. ಯಾಕೆಂದ್ರೆ ನಾವು ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಜಾಗ ಅಲ್ಲ, ನಿಮ್ಮ ಮನೆ, ನಿಜವಾದ ಮನೆ ಗೋಲೋಕ ವೃಂದಾವನದಲ್ಲಿದೆ, ನೀವ್ ಯಾಕೆ ಇಲ್ಲಿದ್ದೀರಾ, ನಿಜವಾದ ಮನೆಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಗೆ ಈ 3 ಕ್ಲೇಶಗಳನ್ನ ಕೊಡ್ತಾರೆ ಅಲ್ವಾ. ಈ ಕ್ಲೇಶಗಳನ್ನ ಯಾಕೆ ಕೊಡ್ತಾ ಇದಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಂಡು ಈ ಭೌತಿಕ ಪ್ರಪಂಚ ದುಃಖಾಲಯಂ ಅಶಾಶ್ವತಂ ಅಂತ ಅರ್ಥ ಮಾಡ್ಕೊಂಡು ಬೇಗ ನಾವು ಭಕ್ತಿಯನ್ನ ಮಾಡಿ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು. ಯಾಕಂದ್ರೆ ಮನುಷ್ಯ ಜನ್ಮ ಸಿಗೋದೇ ಅಪರೂಪ. ಸಿಕ್ಕಿದಾಗ ನೀವು ಇದನ್ನ ಉಪಯೋಗಿಸ್ಕೊಂಡು ನೀವು ಬೇಗ ಭೌತಿಕ ಪ್ರಪಂಚಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ನಮ್ಗೆ ಈ 3 ಕ್ಲೇಶಗಳನ್ನ ದುರ್ಗಾ ಮಾತೆ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಎಷ್ಟೊಂದ್ ಜನ ಹೇಳ್ತಾರೆ ಯಜ್ಞ, ದಾನ, ತಪಸ್ಸು ಮಾರ್ಗದರ್ಶಕರು ಅಂತ ಹೇಳ್ಬಿಟ್ಟು ಅವ್ರ ಹೆಸರಿಗೆ. ಆದ್ರೆ ಅವ್ರು ಎಂತಹ ಮಾರ್ಗದರ್ಶನವನ್ನ ನಮ್ಗೆ ಮಾಡ್ತಾರೆ ಅಂತಂದ್ರೆ, ಯಜ್ಞ, ದಾನ, ತಪಸ್ಸು ಯಾರಿಗ್ ಬೇಕಾದ್ರೂ ನೀವು ದಾನ ಮಾಡಿ ಅಂತ ಹೇಳ್ತಾರೆ. ಏನ್ ಬೇಕಾದ್ರೂ ತಪಸ್ ಮಾಡಿ, ಏನ್ ಬೇಕಾದ್ರೂ ಯಜ್ಞಗಳನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಅಲ್ವಾ. ಏನ್ ಮಾಡಿದ್ರು ಸಹ ನೀವು ಇದನ್ನ ಮಾಡಿ, ದಾನ ಒಳ್ಳೇದು ಮಾಡಿ, ಯಾರಿಗಾದ್ರೂ ಸರಿ ಮಾಡಿ ಅಂತ ಹೇಳ್ತಾರೆ ನಿಮ್ಗೆ. ಆದ್ರೆ ನಮ್ಗೆ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ಯಜ್ಞ, ದಾನ, ತಪಸ್ಸು ನಿಮ್ಗೆ ಇಷ್ಟ ತರ ಬಂದ್ರೆ ಮಾಡೋದ್, ನಿಮ್ಗೆ ಮನಸ್ಸಿಗೆ ಬಂದ ಹಾಗೆ ನೀವು ಮಾಡಿದ್ರೆ ನಿಮ್ಗೆ ಪರಿಪೂರ್ಣತೆನ ನೀವು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಹೇಳ್ತಾ ಇದಾರೆ. ಸೊ ಈ ತರ ನಮ್ಮ ಸಮಾಜದಲ್ಲಿರುವಂತಹ ಮಾರ್ಗದರ್ಶಕರು ಅಂತ ಏನ್ ಹೆಸರಿಟ್ಕೊಂಡಿದ್ದಾರೆ ಅವರು ಸಾಮಾನ್ಯ ಜನರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಈಗ 3 ರೀತಿಯ ಆಹಾರಗಳು ಸಹ ಈ 3 ಗುಣದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ನಮ್ಗೆ ಚೈತನ್ಯ ಚರಿತಾಮೃತದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಏನಿದು, ವಿಷಯೇರ ಅನ್ನ ಕಾಯಿಲೆ ಮಲಿನ ಹಾಯ ಮನ, ಮಲಿನ ಮನ ಹೈಲೆ ನಹೇ ಕೃಷ್ಣೇರ ಸ್ಮರಣ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ವಿಷಯೇರ ಅನ್ನ ಕಾಯಿಲೆ ನಮಗ್ ಗೊತ್ತೇ ಇರ್ಲಿಲ್ಲ ಅಲ್ವಾ. ನಮ್ಗೆ ಆಹಾರ ಏನ್ ಬೇಕಾದ್ರೂ ತಿನ್ಬೋದು, ಏನೋ ನನ್ನ ನಾಲಿಗೆಗೆ ರುಚಿ ಇದ್ರೆ ಸಾಕು ಅಲ್ವಾ. ಸೊ ಆಹಾರ ನಾವು ತಿನ್ಬೋದು ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಮನೇಲಿ ಏನಾದ್ರು ಇವಾಗ ಹಿರಿಯರು ಯಾರಾದ್ರೂ ಇದ್ರೆ ಅವ್ರು ಏನ್ ಹೇಳ್ತಾರೆ, ಎಲ್ಲಂದ್ರೆ ಅಲ್ಲಿಗೆ ಹೋಗಿ ತಿನ್ ಬರ್ಬೇಡಿ ನೀವು ಅಂತ ಹೇಳ್ತಾರೆ. ಯಾಕೆ ಅಂತಂತಂದ್ರೆ ನಮಗ್ ಗೊತ್ತೇ ಇಲ್ಲ ಆಹಾರ ತಯಾರು ಮಾಡಿದಾಗ ಆ ವ್ಯಕ್ತಿಯ ಮನಸ್ಥಿತಿ ಅಂತ ಏನಿದೆ, ಆ ಸೂಕ್ಷ್ಮವಾಗಿರುವಂತಹ ಆ ಮನಸ್ಥಿತಿ ಆ ಆಹಾರದಲ್ಲಿ ಸೇರಿರುತ್ತೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ನೋಡಿ ಅದಕ್ಕೇನೆ ಇಲ್ಲಿ ಏನ್ ಹೇಳ್ತಾರೆ, ವಿಷಯಿನ ಅನ್ನ ಕಾಯಿಲೆ. ನಾವ್ ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ಚೈತನ್ಯ ಮಹಾಪ್ರಭು ಮತ್ತೆ ಚೋಟ ಹರಿದಾಸ್ ಠಾಕೂರ್ ಕಥೆಯನ್ನ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ. ಚೋಟ ಹರಿದಾಸ್ ಠಾಕೂರ್ ಅವ್ನ್ ಹೋಗಿ ಎಲ್ಲರ ಹತ್ರ ಭಿಕ್ಷೆ ಬೇಡ್ಕೊಂಡ್ ಬರ್ಲಿಕ್ಕೆ ಅವತ್ತಿನ ದಿವಸ ಹೋದಾಗ ಒಬ್ಬ ಸ್ತ್ರೀಯನ್ನ ಅವರು ಯಾವುದೇ ಒಂದು ಕೆಟ್ಟದಾಗಿ ಅಲ್ಲಿ ಏನೋ ಅವರು ಅಲ್ಲಿ ವರ್ತಿಸೋದಿಲ್ಲ ಆ ಹೆಣ್ಮಗ್ಳ ಹತ್ರ. ಮನಸ್ಸಲ್ಲಿ ಅನ್ಸುತ್ತೆ ಎಷ್ಟು ಸುಂದರವಾಗಿದೆಯಲ್ಲ ಈ ಹೆಣ್ಮಗಳು ಅಂತ ಅವ್ರಿಗೆ ಅಷ್ಟೇ ಬರುತ್ತೆ ಮನಸ್ಸಿಗೆ ಅಲ್ವಾ. ಅಂತಹ ಒಂದು ಮನಸ್ಥಿತಿಯಲ್ಲಿ ಅವರು ಭಿಕ್ಷೆ ಬೇಡಿ ತಗೊಂಡ್ ಬಂದಿರೋದ್ರಲ್ಲಿ ಅನ್ನವನ್ನ ತಯಾರು ಮಾಡ್ತಾರೆ. ಅವತ್ತಿನ ದಿವಸ ಪ್ರಸಾದವನ್ನ ಮಾಡಿದಾಗ ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾಗೋಗ್ಬಿಡುತ್ತೆ ಅಲ್ವಾ. ಯಾಕಂದ್ರೆ ಅವ್ರಿಗೆ ಯಾವ ಒಂದು ಮನಸ್ಥಿತಿಯಲ್ಲಿ ಕೃಷ್ಣನ ಒಂದು ಸ್ಮರಣೆ ಮಾಡ್ಕೋಬೇಕು ಆ ಮನಸ್ಥಿತಿ ಇರೋದಿಲ್ಲ
ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ, ಇವತ್ತು ಯಾರು ಭಿಕ್ಷೆ ಬೇಡ್ಕೊಂಡ್ ಬಂದಿದ್ದು ಅಂತ ಕೇಳ್ತಾರೆ ಅಲ್ವಾ. ಕೊನೆಗೆ ಅವ್ರಿಗೆ ಛೋಟಾ ಹರಿದಾಸ್ ಅಂತ ಗೊತ್ತಾಗುತ್ತೆ. ಕೊನೆಗೆ ಅವರು ಎಂತಹ ಮನಸ್ಥಿತಿಯಲ್ಲಿ ಭಿಕ್ಷೆ ಬೇಡಿದ್ದಾರೆ ಅಂತ ಗೊತ್ತಾಗಿ ಅವ್ರು ಕೊನೆಗೆ ತಮ್ಮ ಆಪ್ತ ವಲಯದಿಂದ ಅವ್ರನ್ನ ಉಚ್ಚಾಟನೆ ಮಾಡ್ಬಿಡ್ತಾರೆ ಅಲ್ವಾ. ಸೊ ಇವಾಗ ಯಾಕೆ ನಾವು ಇದನ್ನ ಆಹಾರದ ಬಗ್ಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದ್ರೆ, ನೋಡಿ ಇಲ್ಲಿ ಹೇಳ್ತಾ ಇದ್ರೆ, ವಿಷೇರ ಅನ್ನ ಕಾಯಿಲೆ ಮಲಿನಹಯ ಮನ, ನಮ್ಮ ಮನಸ್ಸು ಮಲಿನವಾಗ್ಬಿಡುತ್ತೆ. ಆದ್ರೆ ಆಗ್ಲಿ ಪರವಾಗಿಲ್ಲ ಅಂತ ಅನ್ಕೊಳಂಗಿಲ್ಲ. ಯಾಕೆಂದ್ರೆ ಮಲಿನ ಮನ ಹೈಲೆ ನಹೆ ಕೃಷ್ಣೇರ ಸ್ಮರಣ. ಆ ಮಲಿನವಾದ ಮನಸ್ಸಿದ್ದಾಗ ನಾವು ಕೃಷ್ಣನ ಸ್ಮರಣೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಏನ್ ಹೇಳ್ತಾರೆ ಕೃಷ್ಣ ಪ್ರಜ್ಞೆಯಲ್ಲಿ, ಪ್ರತಿ ಕ್ಷಣನ ಕೃಷ್ಣನ ನಾಮಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಮಲಿನ ಮನಸ್ಸು ಇಟ್ಕೊಂಡ್ರೆ ನಮ್ಗೆ ಏನೇನೋ ಆ ತರದೇ ದುರಾಲೋಚನೆಗಳೇ ಬರೋದು ಅಲ್ವಾ. ಸೊ ಅದಕ್ಕೋಸ್ಕರ ಆಹಾರ ಅಂದ್ರೆ ತುಂಬಾ ಮುಖ್ಯ. ಸೊ ನಮ್ಗೆ ಇಲ್ಲಿ 3 ಗುಣದ ಆಹಾರಗಳನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ, 3 ಗುಣದ ಆಹಾರಗಳು. ಆದ್ರೆ ನಮ್ಗೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಏನ್ ಹೇಳ್ತಿದ್ದಾರೆ, ನೀವು ಸತ್ವಗುಣದ ಆಹಾರವನ್ನೇ ತಗೊಳ್ಳಿ, ಸಾತ್ವಿಕ ಆಹಾರವನ್ನೇ ತಗೊಳ್ಳಿ. ಆದ್ರೆ ಅದನ್ನ ನೀವು ಭಗವಂತನಿಗೆ ಅರ್ಪಿಸಿ, ನೀವು ಅದನ್ನ ತಿನ್ಬೇಕು. ಭಗವಂತನಿಗೆ ಅರ್ಪಿಸ್ತಾರೆ. ನಾವ್ ಏನನ್ನೇ ತಿಂದ್ರೂ ಸಹ ಏನಾಗತ್ತೆ ಅಂತ ಹೇಳ್ತಾ ಇದ್ದಾರೆ, ನಾವು ಕಳ್ಳತನ ಮಾಡ್ದಂಗ ಆಗತ್ತೆ ಅಂತ 3ನೇ ಅಧ್ಯಾಯದಲ್ಲಿ ಹೇಳಿದ್ರು. ನೀವು ಪಾಪವನ್ನ ಊಟ ಮಾಡ್ತೀರಾ ಅಲ್ವಾ. ಆ ಯಜ್ಞ ಚಕ್ರ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಆ ಭಗವಂತನ ಅನುಗ್ರಹ ಇಲ್ದಲೆ ನಾವ್ ಯಾವ್ದೇ ಒಂದು ಬೆಳೆಯನ್ನ ಬೆಳಿಲಿಕ್ಕೆ ಆಗೋದಿಲ್ಲ ಅಲ್ವಾ. ಮಳೆ ಭಗವಂತನ ಅನುಗ್ರಹ ಇರೋದ್ರಿಂದನೇ ನಾವು ವೇದಗಳಲ್ಲಿ ಏನ್ ಹೇಳಿದಾರೋ ಅದರ ಅನುಗುಣವಾಗಿ ನಾವು ಯಜ್ಞವನ್ನ ಮಾಡ್ತೀವಿ. ಯಜ್ಞ ಮಾಡಿದಾಗ ಏನಾಗುತ್ತೆ, ದೇವತೆಗಳು ಸಂತೃಪ್ತರಾಗಿ ಕಾಲಕ್ಕೆ ಸರಿಯಾಗಿ ಮಳೆ ಬರುತ್ತೆ. ಆಮೇಲೆ ಸೂರ್ಯನ ಶಾಖ ಸಿಗುತ್ತೆ, ಚಂದ್ರನ ಬೆಳದಿಂಗಳು ಸಿಗುತ್ತೆ. ಕೊನೆಗೆ ಬೆಳೆಯನ್ನ ಬೆಳಿತೀವಿ. ಆ ಬೆಳೆಯನ್ನ ಬೆಳೆದ್ಮೇಲೆ ನಾವೇನ್ ಮಾಡ್ಬೇಕು, ನಾವೇನ್ ಮಾಡ್ತಾ ಇದೀವಿ, ನಾವು ನಮ್ಮ ಸಂತೋಷಕ್ಕೋಸ್ಕರ ಆಹಾರವನ್ನ ತಯಾರು ಮಾಡ್ಕೊಂಡು ತಿಂತಾ ಇದೀವಿ. ಅವಾಗ ಏನಾಗುತ್ತೆ, ಯಜ್ಞ ಚಕ್ರ ಅದು ಪರಿಪೂರ್ಣವಾಗೋದಿಲ್ಲ. ಯಜ್ಞ ಚಕ್ರ ಪರಿಪೂರ್ಣ ಆಗಿಲ್ಲ ಅಂತಂತಂದ್ರೆ ಇಲ್ಲಿ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಅವೆಲ್ಲನೂ ಸಹ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಆ ಚಕ್ರವನ್ನ ಪರಿಪೂರ್ಣ ಮಾಡ್ಬೇಕಂತಂದ್ರೆ ಆ ಭಗವಂತನಿಗೆ ನಾವು ಆ ಆಹಾರವನ್ನ, ಯಾರ ದಯೆಯಿಂದ ನಮ್ಗೆ ಆಹಾರ ಸಿಕ್ಕಿದೆಯೋ ಅವರಿಗೆ ಅರ್ಪಿಸಿ ನಾವು ತಿನ್ಬೇಕು. ಆ ಯಜ್ಞ ಚಕ್ರ ಕಂಪ್ಲೀಟ್ ಆಗ್ಬೇಕು ಅಂತ ನಾವು ತಿಳ್ಕೊಂಡಿದೀವಿ. ಅವಾಗಷ್ಟೇನೆ ಅಲ್ವಾ ನಾವು ಹೇಳ್ತೀವಲ್ವಾ. ಸೊ ಏನೋ ಸ್ವಲ್ಪ ಜನ ಪುಣ್ಯಾತ್ಮರು ಇದಾರೆ ಅನ್ಸುತ್ತೆ ಈ ಭೂಮಿ ಮೇಲೆ, ಅದಕ್ಕೆ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗ್ತಾ ಇದೆ, ಅದಕ್ಕೆ ನಾವೆಲ್ಲ ಸಂತೋಷವಾಗಿದ್ದೀರಿ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರನೇ, ಯಾಕಂದ್ರೆ ಅವರು ಯಜ್ಞ ಚಕ್ರವನ್ನ ಪರಿಪೂರ್ಣ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವ್ ಇವಾಗ ಏನ್ ಅರ್ಥ ಮಾಡ್ಕೋಬೇಕು, ಸಾತ್ವಿಕ ಆಹಾರವನ್ನ ಭಗವಂತನಿಗೆ ಅರ್ಪಿಸಿ ತಿನ್ನೋದು ಅದು ಶುದ್ಧ ಸಾತ್ವಿಕ ಆಹಾರ ಆಗತ್ತೆ ಅಲ್ವಾ, ಪ್ರಸಾದ ಆಗತ್ತೆ. ನಮಗ್ ಗೊತ್ತಿರೋ ಹಾಗೇನೆ ಭಗವಂತ ಆ ಪ್ರಸಾದವನ್ನ ಅರ್ಪಿಸಿದ್ರೆ ನಾವು ಅದನ್ನ ಪೂರ್ತಿಯಾಗಿ ಖಾಲಿ ಮಾಡೋದಿಲ್ಲ ಅಲ್ವಾ. ಸೊ ಭಗವಂತ ಅದನ್ನ ಅವರು ತನ್ನ ಕಣ್ಣಿನ ದೃಷ್ಟಿನ ನೋಡಿದ ಮಾತ್ರಕ್ಕೆ ಅವರು ಅದನ್ನ ಸ್ವೀಕರಿಸೋ ಹಾಗೆ ನಾವು ಏನು ಬ್ರಹ್ಮ ಸಂಹಿತದಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ಓಕೆ, ಒಂದೇ ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ, ಇದನ್ನ ಓದ್ತಾ ಇರ್ತೀರಾ? ಒಂದೇ ಒಂದ್ ನಿಮಿಷ, ನಾನು ಕ್ಲಾಸ್ ಒಂದು ಲೈವ್ ಮಾಡ್ಬಿಟ್ಟು ಬರ್ತೀನಿ ನಾನು ಇನಿಷಿಯೇಷನ್. ಯಾರಾದ್ರೂ ಒಬ್ರು ಓದ್ತಾ ಇರಿ 3 ಶ್ಲೋಕಗಳನ್ನ, ಮತ್ತೆ ಇದ್ರ ಅರ್ಥವನ್ನ ಓದಿ ನಾನು ಅಷ್ಟೊತ್ತಿಗೆ ನಾನು ನಿಮ್ಗೆ ಮೀನಿಂಗ್ ಅದ್ರದ್ದು ಹೇಳಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಶೋಭಾ ಮಾತಾಜಿ ನೋಡ್ಕೊಳ್ಳಿ ಮಾತಾಜಿ. ಹಾ ಮಾತಾಜಿ. ಓದ್ತೀರಾ ಯಾರಾದ್ರೂ? ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಆಯುಸ್ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯಾಃ. ಮಾತಾಜಿ ಶ್ಲೋಕ ಓದ್ಲಾ ಇದ ಅನುವಾದ ಓದ್ಲಾ? ಶ್ಲೋಕ ಓದ್ಬಿಡಿ ಮಾತಾಜಿ ಪೂರ್ತಿ. 3 ಇದೆ. ಆಮ್ಲ ಲವಣ ತುಷ್ಟ್ಯ ತೀಕ್ಷ್ಣ ರೋಕ್ಷ ವಿಧಾಹಿನಃ ಆಹಾರ ರಾಜಸಸ್ಯೇಷ್ಯ ದುಃಖ ಶೋಕಾಮಯ ಪ್ರದಾಹ ಯಾತಯಾಮಾಂ ಗತರಸಂ ಪೋತಿ ಪರ್ಯಾಶಿತಂ ಚಯತ್ ಉತ್ತಿಷ್ಟಾಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಪೂತಿ ಮಾತಾಜಿ, ಅದು ಪೂತಿ ಪರ್ಯುಷಿತ. ಪೂತಿ ಪರ್ಯುಷ. ಓದಿ ಮಾತಾಜಿ. 17 8ರಿಂದ 10 ಶ್ಲೋಕದ್ದು. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತದೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತದೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತದೆ. ಅಂತ ಆಹಾರಗಳು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ, ಆರೋಗ್ಯಕರವಾಗಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು
ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವುದು. ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ ರುಚಿ ಇಲ್ಲದ ಕೆಡುತ್ತಿರುವ ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೋ ಅಸ್ಪೃಶ್ಯವೋ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಇನ್ಯಾರಾದ್ರೂ ಓದ್ತಾ ಇರಿ ಮಾತಾಜಿ ಬರೋವರ್ಗು. ಓದ್ತೀರಾ ಯಾರಾದ್ರೂ ಶ್ಲೋಕ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 8. ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸಿದ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಅನುವಾದ: ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತವೆ, ಮನುಷ್ಯನ ಅಸ್ತಿತ್ವವನ್ನು ಪರಿಶುದ್ಧಗೊಳಿಸುತ್ತವೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಯನ್ನು ಕೊಡುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ. ಶ್ಲೋಕ 9. ಕಟ್ವಾ ಮಲ್ಲ ವಣ ಪಿಷ್ಟ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಶ್ರೇಷ್ಠ ದುಃಖ ಶೋಕಮಯ ಪ್ರದಾಹ. ಅನುವಾದ: ಬಹು ಕಹಿಯಾದ, ಬಹು ಹುಳಿಯಾದ, ಉಪ್ಪಾದ, ಬಿಸಿಯಾದ, ಖಾರವಾದ, ಒಣಕಲಾದ ಮತ್ತು ಸುಡುವ ಆಹಾರಗಳು ರಾಜ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರವು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವವು. ಶ್ಲೋಕ 10. ಯಾಮಂ ಗತ ರಸಂ ಊತಿ ಪರ್ಯಕ್ಷಿತ ಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಅನುವಾದ: ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿಯಿಲ್ಲದ, ಕೆಟ್ಟು ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ಭಾವಾರ್ಥ ಓದ್ಬೇಕಾ ಮಾತಾಜಿ? ಬೇಡ ಮಾತಾಜಿ, ಅಷ್ಟೇ. ಮಾತಾಜಿ ಏನ್ ಸ್ಕ್ರೀನ್ ಅಲ್ಲಿ ಹಾಕ್ತಾರೆ ಅಷ್ಟೇ. ಕೃಷ್ಣ. ಥ್ಯಾಂಕ್ ಯು. ಧನ್ಯವಾದಗಳು ಮಾತಾಜಿ. ಇನ್ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಯಾರಿಗೂ ಓದಕ್ಕೆ ಇಂಟ್ರೆಸ್ಟ್ ಇದೆ ಓದಿ ಮಾತಾಜಿ. ಹರೇ ಕೃಷ್ಣ. ಸಾರಿ. ಓಕೆ. ಹರೇ ಕೃಷ್ಣ. ಸೊ ಓದಿದ್ದಾರೆ ಮಾತಾಜಿ, ಇಬ್ರು ಓದಿದ್ದಾರೆ ಶ್ಲೋಕ. ಹರೇ ಕೃಷ್ಣ. ಬ್ರಹ್ಮ ಸಂಹಿತೆಯಲ್ಲಿ ಅಲ್ವಾ? ಬ್ರಹ್ಮ ಸಂಹಿತೆಯಲ್ಲಿ ಏನು ಹೇಳ್ತಾರೆ? ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿನುಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಅಲ್ವಾ? ಭಗವಂತನ ಅವರ ಅಂಗಾಂಗಗಳು ನಮ್ಮ ಅಂಗಾಂಗಗಳ ತರ ಅಲ್ಲ ಅಲ್ವಾ? ನಾವು ಕೈಯಿಂದ ನಾವು ಈ ಯಾವ ಕೆಲಸವನ್ನ ಮಾಡ್ತೀವೋ ಅದನ್ನ ಕಾಲಿನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನ ಅಂಗಾಂಗಗಳು ಆತರ ಅಲ್ಲ. ಅವ್ರ ಕಣ್ಣಿನಿಂದ ನೋಡಿದ ಮಾತ್ರಕ್ಕೇನೆ ಅವರ ಆಹಾರವನ್ನ ಸ್ವೀಕರಿಸಿದ ಹಾಗೆ. ಮತ್ತೆ ಅವರು ಯಾವಾಗ್ಲೂ ಪರಿಪೂರ್ಣ ಅಲ್ವಾ? ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ ಅಲ್ವಾ? ಅವರು ಪರಿಪೂರ್ಣರು. ಅವ್ರು ಏನನ್ನೇ ಮಾಡಿದ್ರು ಸಹ ಅಲ್ಲಿ ಪರಿಪೂರ್ಣವಾಗಿರುತ್ತೆ. ಅದಕ್ಕೋಸ್ಕರ ನೀವು ಇವಾಗ ಆಹಾರವನ್ನ ಸ್ವೀಕರಿಸಿದ್ರು ಸಹ ಅಲ್ಲಿ ನಮ್ಗೆ ತಟ್ಟೆಯಲ್ಲಿ ಖಾಲಿ ಆಗೋದಿಲ್ಲ ಅಲ್ವಾ? ಅದು ಪರಿಪೂರ್ಣವಾಗಿ ಹಾಗೇನೆ ಇರುತ್ತೆ. ಮತ್ತೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಭಗವಂತ ಅದನ್ನ ಸ್ವೀಕರಿಸಿದಾನೆ ಅಂತ ಹೇಳ್ಬಿಟ್ಟು? ಹೇಗ್ ಗೊತ್ತಾಗುತ್ತೆ ಭಗವಂತ ಅದನ್ನ ಸ್ವೀಕರಿಸಿದಾರೆ ಅಂತ? ನಾವು ಭಗವಂತನ ಇಟ್ಟು ನಾವು ಸೇವಿಸಿದಾಗ ಅದ್ರ ರುಚಿ ತುಂಬಾ ಹೆಚ್ಚಾಗಿರುತ್ತೆ ಅಲ್ವಾ? ಸೊ ಅದು ಭಗವಂತನ ಆ ಎಂಜಲು ಅದ್ರಲ್ಲಿ ಸೇರಿರುತ್ತೆ ಅಲ್ವಾ? ಭಗವಂತ ಸ್ವೀಕರಿಸಿರೋದಕ್ಕೆ ನಮ್ಗೆ ಅದನ್ನೇ ಕುರುಹು. ಯಾಕಂದ್ರೆ ಅದನ್ನ ನಾವೇನೇ ಸೇಮ್ ರೆಸಿಪಿನ ನಾವೇ ಮಾಡಿದ್ರು ಸಹ ಆಮೇಲೆ ಅದು ಆ ರುಚಿ ಸಿಗೋದಿಲ್ಲ ಅಲ್ವಾ? ಆ ಪ್ರಸಾದ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಏನ್ ಅರ್ಪಿಸಿರ್ತೀವೋ ಅದಕ್ಕೂ ಮತ್ತೆ ನಾವು ಭಗವಂತನಿಗೆ ಅರ್ಪಿಸಲಿರುವಂತ ಆಹಾರದಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ? ಅದರಿಂದ ನಮ್ಗೆ ಗೊತ್ತಾಗುತ್ತೆ ಭಗವಂತ ಅದನ್ನ ಸ್ವೀಕರಿಸಿದಾನೆ ಅಂತ ಹೇಳ್ಬಿಟ್ಟು ಅಲ್ವಾ? ನಮ್ಗೆ ಭಗವಂತನ ಆಹಾರವನ್ನ ಹೇಗೆ ತಯಾರಿಸಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ ಅಲ್ವಾ? ಅದನ್ನೆಲ್ಲ ನಾನು ಆಕ್ಚುಲಿ ಈ ಆಹಾರ ಅಂತ ಈ ಸೆಕ್ಷನ್ ಬಂದಾಗ ನಾವು ಅದನ್ನೆಲ್ಲ ಸಹ ನಾವು ಡಿಸ್ಕಸ್ ಮಾಡ್ಬೇಕು. ಆಕ್ಚುಲಿ ನಾವು ಆಹಾರವನ್ನ ತಯಾರು ಮಾಡ್ಬೇಕಾದ್ರೆ ಎಂತಹ ಮನಸ್ಥಿತಿಲಿ ನಾವು ತಯಾರು ಮಾಡ್ಬೇಕು ಅಲ್ವಾ? ಶುಚಿಯಾಗಿ ನಾವು ಸ್ನಾನ ಮಾಡ್ಕೊಂಡು ಮತ್ತೆ ನಾವು ಆ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡೆ ನಾವು ಅಲ್ಲಿ ಏನು ಆಹಾರವನ್ನ ತಯಾರು ಮಾಡ್ಬೇಕು. ಮತ್ತೆ ಅದನ್ನ ಆಹಾರದ ಪದಾರ್ಥಗಳನ್ನ ತಗೊಂಡ್ ಬರ್ಬೇಕಾದ್ರೂ ಸಹ ನಾವು ಅಷ್ಟೇ ಖುಷಿಯಿಂದ ನಾವು ಆಹಾರದ ಪದಾರ್ಥಗಳನ್ನ ತಗೊಂಡ್ ಬಂದು ಅಲ್ಲಿ ಆಹಾರವನ್ನ ತಯಾರು ಮಾಡ್ಬೇಕು ಶುಚಿಯಾಗಿ ಅಲ್ವಾ? ಮತ್ತೆ ನಾವ್ ಯಾವಾಗೂ ರಾಧಾರಾಣಿನ ಸ್ಮರಿಸ್ಬೇಕು ಅಲ್ವಾ? ನಮ್ಗೆ ಗೊತ್ತಿರೋ ಹಾಗೆ ರಾಧಾರಾಣಿ ಕೃಷ್ಣನಿಗೆ ಇವತ್ತಿನ ದಿವಸ ಏನಾದ್ರು ಅಡಿಗೆ ಮಾಡಿದ್ರೆ ಅದನ್ನ ಯಾವತ್ತೂ ರಿಪೀಟ್ ಮಾಡೋದಿಲ್ವಂತೆ. ಅಷ್ಟು ಒಳ್ಳೆ ಕುಕ್ ಅಂತೆ ಶ್ರೀಮತಿ ರಾಧಾರಾಣಿ. ಅದಕ್ಕೋಸ್ಕರ ಶ್ರೀಮತಿ ರಾಧಾರಾಣಿಯ ಅನುಗ್ರಹವನ್ನ ಪಡ್ಕೊಂಡು ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಅಡಿಗೆನ ನಾವು ತಯಾರು ಮಾಡ್ಬೇಕು. ಮತ್ತೆ
ನಾವ್ ಅದನ್ನ ಹೇಗೆ ನಾವು ಭಗವಂತನಿಗೆ ಅರ್ಪಿಸ್ಬೇಕು ಅನ್ನೋದನ್ನು ಸಹ ನಾವು ತಿಳ್ಕೊಂಡಿದೀವಿ ಅಲ್ವಾ. 9ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಭಗವಂತನಿಗೆ ಅಂತಾನೆ ಬೇರೆ ಪ್ಲೇಟ್ ಇರ್ಬೇಕು, ಮತ್ತೆ ಅದರಲ್ಲಿ ನಾವು ಏನೆಲ್ಲ ಆಹಾರಗಳನ್ನ ತಯಾರು ಮಾಡಿದೀವಿ ಆ ಅಡಿಗೆಗಳನ್ನ ನಾವು ಪ್ರತ್ಯೇಕವಾಗಿ ಒಂದೊಂದು ಕಪ್ಪಲ್ಲಿಟ್ಟು, ಸೊ ಪ್ರತಿಯೊಂದಕ್ಕೂ ಸಹ ನಾವು ತುಳಸಿ ದಳವನ್ನ ನಾವು ಇಡ್ಬೇಕು ಅಲ್ವಾ. ತುಳಸಿ ದಳ ಇಲ್ದಲೆ ಭಗವಂತ ಯಾವ್ದನ್ನು ಅವರು ಸ್ವೀಕರಿಸಿಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಅದನ್ನ ನಾವು ಅಂದ್ರೆ ಅಟ್ಲೀಸ್ಟ್ ಅವರು ಒಂದು 16 ಇಯರ್ಸ್ ಅವ್ರು ಯಾವಾಗ್ಲೂ 16 ವರ್ಷದ ಯುವಕನ ಹತ್ರನೇ ಇರ್ತಾರಲ್ವಾ. ಸೊ 16 ವರ್ಷದ ಯುವಕ ಎಷ್ಟು ತಿನ್ಬಹುದು ಅಷ್ಟನ್ನ ನಾವು ತಟ್ಟೆಯಲ್ಲಿ ಇಟ್ಬಿಟ್ಟು ನಾವು ಭಗವಂತನ ಮುಂದೆ ನಾವು ಆ ಶ್ಲೋಕ ಎಲ್ಲರಿಗೂ ಗೊತ್ತಿದೆ ಅಂತ ನಾವು ತಿಳ್ಕೊಂಡಿದೀನಿ. ಎಲ್ಲರಿಗೂ ಗೊತ್ತಿದ್ಯಾ ನಾವು ಭಗವಂತನಿಗೆ ಅರ್ಪಿಸ್ಬೇಕಾದ್ರೆ ನಾವ್ ಯಾವ ಶ್ಲೋಕವನ್ನ ಹೇಳ್ತೀವಿ ಅಂತ ಹೇಳ್ಬಿಟ್ಟು? ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ. ಓಕೆ, ಸೊ ಎಲ್ಲರಿಗೂ ಗೊತ್ತಿದ್ಯಾ? ಹೌದು ಮಾತಾಡಿ. ಓಕೆ, ಸೊ ಎಲ್ಲರಿಗೂ ಗೊತ್ತಿದೆ ಅಂದ್ರೆ ಫೈನ್. ಸೊ ಆ ಶ್ಲೋಕವನ್ನ ನೀವು ಹೇಳ್ಕೊಂಡು ನೀವು ಭಗವಂತನಿಗೆ ಅರ್ಪಿಸ್ಬೇಕು. ಅದಾದ್ಮೇಲೆ ನೀವು ಒಂದು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಇಟ್ಬಿಟ್ಟು ಆಮೇಲೆ ನೀವು ಆ 10 ಮಿನಿಟ್ಸ್ ಇರೋ ಟೈಮಲ್ಲೂ ಸಹ ಆ ಸಮಯದಲ್ಲೂ ಸಹ ನಿಮ್ಮ ಮನಸ್ಥಿತಿ ತುಂಬಾ ಪ್ರಶಾಂತವಾಗಿರ್ಬೇಕು. ಭಗವಂತ ಸ್ವೀಕರಿಸ್ಲಿ ಅನ್ನೋ ಒಂದು ಮನಸ್ಥಿತಿಲಿ ನೀವು ಇರ್ಬೇಕಾಗುತ್ತೆ. ಅದಾದ್ಮೇಲೆ 10 ನಿಮಿಷ ಆದ್ಮೇಲೆ ನೀವು ಆ ಆಹಾರವನ್ನ ತಗೊಂಡ್ ಬಂದು ನೀವು ಯಾವ ಪಾತ್ರೆಯಲ್ಲಿ ನೀವು ಆ ಅಡಿಗೆನ ನೀವು ಮಾಡಿರ್ತಿರಲ್ಲ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಬೇಕು. ಆಮೇಲೆ ಎಲ್ಲರಿಗೂ ಸಹ ಅದನ್ನ ನೀವು ಅರ್ಪಿಸ್ಬೋದು. ಮತ್ತೆ ಇನ್ನ ಒಂದು ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಆ ಭಗವಂತನಿಗೆ ತಯಾರು ಮಾಡಿರೋ ಆಹಾರವನ್ನ ಯಾರು ಬೇಕಾದ್ರೂ ತಿನ್ಬೋದು ಅಲ್ವಾ. ಸೊ ಅದಕ್ಕೆ ಯಾವುದೇ ಒಂದು ನಿಯಮಗಳು ಇಲ್ಲ, ಅಂದ್ರೆ ಇವ್ರು ಕೊಡ್ಬೇಕು ಇವ್ರು ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು. ನೋಡಿ, ಆ ಆಹಾರವನ್ನ ನಿಮ್ಮ ಮನೆಯಲ್ಲಿ ಒಂದು ಸಾಕು ಪ್ರಾಣಿ ಇದ್ರೆ ಅಥವಾ ಕೆಲಸದವ್ರು ಯಾರು ಬೇಕಾದ್ರೂ ಅದನ್ನ ಸ್ವೀಕರಿಸ್ಬೋದು. ಯಾರು ಆ ಆಹಾರವನ್ನ ಸ್ವೀಕರಿಸಿದ್ರೆ ಅವ್ರು ಖಂಡಿತ ಅವರು ಕೃಷ್ಣ ಪ್ರಜ್ಞೆಗೆ ಅವರು ಬಂದೇ ಬರ್ತಾರೆ ಅಲ್ವಾ. ನಾವು ನೋಡಿದ್ವಿ ಆ ಇಸ್ಕಾನ್ ಬುಲೆಟ್ಸ್ ಅಂತ ನಾವ್ ಏನ್ ತಿಳ್ಕೊಂಡಿದೀವಿ, ಪ್ರಭುಪಾದರು ಆ ಜಾಮೂನನ್ನ ಮಾಡಿರೋದನ್ನ ತಿಂದೇನೆ ಎಷ್ಟು ಜನ ಅದಕ್ಕೆ ಆಕರ್ಷಿತರಾಗಿ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅಮೆರಿಕಾದಲ್ಲಿ ಅಲ್ವಾ. ಸೊ ಈ ತರ ನಾವು ಆಹಾರವನ್ನ ಮಾಡ್ಬೇಕು. ಮತ್ತೆ ಆಹಾರವನ್ನ ಸ್ವೀಕರಿಸ್ಬೇಕಾದ್ರೆ ನಾವು ಶ್ಲೋಕವನ್ನ ಹೇಳ್ಕೋಬೇಕು ಅಲ್ವಾ. ಸೊ ಅದು ಎಲ್ಲರಿಗೂ ಗೊತ್ತಿದ್ಯಾ? ಹರೇ ಕೃಷ್ಣ. ಆ ಶ್ಲೋಕ ಎಲ್ಲರಿಗೂ ಗೊತ್ತಿದ್ಯಾ? ಗೊತ್ತಿದ್ಯಾ ಎಲ್ಲರಿಗೂ? ಹರೇ ಕೃಷ್ಣ. ಹೇಳಿ ಮಾತಾಜಿ, ಗೊತ್ತಿಲ್ಲ. ಮಾತಾಜಿ ಹೇಳಿ ಮಾತಾಜಿ, ಯಾರಿಗೆ ಗೊತ್ತಿದೆ ಅವ್ರು ಹೇಳಿ. ಮಹಾಪ್ರಸಾದೇ ಗೋವಿಂದೇ ನಾಮ ಬ್ರಾಹ್ಮಣೇ ವೈಷ್ಣವೇ ಸ್ವಲ್ಪ ಪುಣ್ಯಾವತಂ ರಾಜನ್ ವಿಶ್ವಾಸನೇನ ಜಾಯತೆ ಶರೀರ ವಿದ್ಯಾ ಜಡೇಂದ್ರಿಯತಾಯ ಪೇಲೆ ವಿಷಯ ಸಾಗರೆ ಜೀವ ಮಧ್ಯ ತಾರಾ ಮಧ್ಯ ಜೀವ ಅತಿ ಲೋಭಮಯ ಧರ್ಮತಿ ಸಾಕಿ ಜೀತಾ ಕಠಿಣ ಸಂಸಾರೆ ಕೃಷ್ಣ ಬಡಾ ದಯಾಮಯ कोरी बारे जीव जाय सौ प्रसाद अन्न दीनो बाय ते अन्नामृत पाओ श्री श्री राधा कृष्ण गुण गाओ को श्री चैतन्य निताय जय निमाय जय निताय जय श्री कृष्ण चैतन्य प्रभो नित्यानंद श्री अद्वैत गदाधर शिवासादि गौर भक्त वृंद हरे कृष्णा 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 हरे 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 राम 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 हरे हरे ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರೂ ಇದನ್ನ ಕಲ್ತ್ಕೊಳ್ಳಿ. ಅದ್ರ ಮೀನಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಓಕೆ, ಸೊ ಇವಾಗ ಏನು ಅಂತಂದ್ರೆ ನಮ್ಮ ನಾವ್ ಈ ಭವಸಾಗರಕ್ಕೆ ನಾವು ಬಿದ್ದ್ಬಿಟ್ಟಿದೀವಿ ಅಲ್ವಾ. ಸೊ ಇದರಿಂದ ಹೊರಗಡೆ ಬರ್ಬೇಕಂದ್ರೆ ನಮ್ಮ ಇಂದ್ರಿಯಗಳು ಅಷ್ಟು ಈಸಿ ಅಲ್ಲ, ನಮ್ಮನ್ನ ಬಿಡೋದಿಲ್ಲ. ಅದು ನಮ್ಗೆ ಈಗ ಬಂಧನಕ್ಕೆ ಸಿಕ್ಕಾಕೊಳ್ಳೋ ತರ ಮಾಡುತ್ತೆ. ಅದ್ರಲ್ಲಿ ತುಂಬಾ ಮುಖ್ಯವಾದದ್ದು ಈ ನಾಲಿಗೆ. ಆದ್ರೆ ಭಗವಂತ ತುಂಬಾ ದಯಾಮಯ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರ ಪ್ರಸಾದವನ್ನ ಕೊಟ್ಟಿದ್ದಾರೆ. ಆ ಪ್ರಸಾದವನ್ನ ನಾವು ತಗೊಂಡ್ರೆ ನಾವು ಈ ಏನಿದೆ ಈ ಇಂದ್ರಿಯದಿಂದ ನಾವು ಆ ನಾಲಿಗೆಯಿಂದ ನಾವ್ ಎಷ್ಟು ಆಕರ್ಷಿತರಾಗಿದ್ದೀವಿ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ನೀವು ಆ ಭಗವಂತನ ಆ ಪ್ರಸಾದವನ್ನ ತಿನ್ನಿ, ನೀವು ಪ್ರೀತಿಯಿಂದ ನೀವು ಜೈ ನಿಮಾಯ್ ಜೈ ನಿತಾಯ್ ಅಂತ ಹೇಳ್ಬಿಟ್ಟು ನೀವು ಏನು ಭಜನೆಯನ್ನ ಮಾಡಿ ನೀವು ಅಂತ ಹೇಳ್ಬಿಟ್ಟು ಇದರದ್ದು ಅರ್ಥ ಅದು. ಸೊ ಅದನ್ನ ನೀವು ಎಲ್ಲರೂ ಕಲ್ತ್ಕೊಳ್ಳಿ. ಇದನ್ನ ನೀವು ಹೇಳ್ಕೊಂಡು ನೀವು ತಿನ್ಬೇಕಾಗತ್ತೆ. ಸೊ ಇವಾಗ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ನಾನು ಹೇಳ್ತೆ. ಇಲ್ಲಿ ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣದ ಆಹಾರ ಏನ್ ಅದರಲ್ಲಿ ಗುಣಲಕ್ಷಣಗಳು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡೋಣಂತೆ. ನಿಮಗೆ ಗೊತ್ತಿರೋ ಹಾಗೇನೆ ಇಲ್ಲಿ ಸತ್ವಗುಣದ ಆಹಾರ, ಆ ಸತ್ವಗುಣದವ್ರಿಗೆ ಎಂತಹ ಆಹಾರ ಪ್ರಿಯ ಅಂತಂತಂದ್ರೆ ಅದು ಆಯಸ್ಸನ್ನ ಹೆಚ್ಚಿಸುತ್ತದೆ, ಮನುಷ್ಯನ ಬದುಕನ್ನ ಪರಿಶುದ್ಧಗೊಳಿಸುತ್ತದೆ. ಇದು ತುಂಬಾ ಮುಖ್ಯ. ನಮ್ಗೆ ಗೊತ್ತಿದೆ ಅಲ್ವಾ. ಅದರ್ವೈಸ್ ಅದು ನಾವು ಯಾವ್ದೇ ಒಂದು ಆಹಾರವನ್ನ ತಿಂದ್ರೆ ಬಲ ಕೊಡುತ್ತೆ, ಆರೋಗ್ಯ ಕೊಡುತ್ತೆ, ನಮ್ಗೆ ಸುಖ ಸಂತೋಷ ಕೊಡುತ್ತೆ, ಮತ್ತೆ ತೃಪ್ತಿ, ನಮ್ಗೆ ತಿಂದ ಮೇಲೆ ತೃಪ್ತಿ ಅನ್ಸುತ್ತೆ ಅಲ್ವಾ. ಆಯಸ್ಸನ್ನು ಸಹ ಹೆಚ್ಚಿಸುತ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಇದೆಲ್ಲ ಗೊತ್ತಿದೆ. ಸೊ ಎಕ್ಸ್ಟ್ರಾ ನಾವಿಲ್ಲಿ ಏನನ್ನ ತಿಳ್ಕೊಬೇಕಂದ್ರೆ ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತದೆ. ಇದು ತುಂಬಾ ಮುಖ್ಯ ಅಲ್ವಾ. ಸೊ ಇವಾಗ ನಾವೇನ್ ತಿಳ್ಕೊಂಡಿದೀವಿ, ಮಿನಿಮಮ್ ಸತ್ವಗುಣಕ್ಕೆ ಬಂದ್ರೆ ಅಷ್ಟೇನೆ ನಾವು ಈ ಭಗವಂತನ ಈ ಜ್ಞಾನವನ್ನ ತಿಳ್ಕೊಳ್ಳೋ ಅಂತ ಒಂದು ಸ್ಥಿತಿಗೆ ಬರ್ತೀವಿ. ಇಲ್ಲಾಂದ್ರೆ ನಾವ್ ಇಲ್ಲಿ ಕುತ್ಕೊಂಡು 2 hours ನಾವು ಭಗವಂತನ ಬಗ್ಗೆ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ.
ಸೊ ನಾವೀಗ ಸತ್ವಗುಣದ ಆಹಾರವನ್ನ ತಿಂದ್ರೆ ನಾವು ನಮ್ಮ ಮನುಷ್ಯನ ಬದುಕು ಪರಿಶುದ್ಧವಾಗುತ್ತೆ. ಮನುಷ್ಯನ ಬದುಕು ಪರಿಶುದ್ಧವಾಗುತ್ತೆ ಅಂದ್ರೆ ಏನರ್ಥ? ಭಗವಂತನಲ್ಲಿ ಒಂದಾಗುತ್ತದೆ. ಭಗವಂತನಲ್ಲಿ ಒಂದು ನಾವು ಆಗೋದಿಲ್ಲ ಮಾತಾಜಿ, ಯಾವತ್ತೂ ಆಗಲ್ಲ. ಹತ್ರ ಆಗ್ತಾನೆ, ಭಗವಂತನಿಗೆ ಹತ್ರ ಆಗ್ತಾನೆ. ಭಗವಂತನಿಗೆ ಹತ್ರ ಆಗತ್ತೆ ಅಂದ್ರೆ ಏನರ್ಥ? ಕಾನ್ಶಿಯಸ್ ಚೇಂಜ್ ಆಗುತ್ತಾ ಮಾತಾಜಿ? ಭಗವಂತನ ಪ್ರಸಾದ ಸೇವಿಸೋದ್ರಿಂದ ಕಾನ್ಶಿಯಸ್ ಚೇಂಜ್ ಆಗುತ್ತಾ? ಕಾನ್ಶಿಯಸ್ ಚೇಂಜ್ ಆಗುತ್ತೆ. ಏನ್ ಕಾನ್ಶಿಯಸ್ ಚೇಂಜ್ ಆಗುತ್ತೆ ಮಾತಾಜಿ? ಕರೆಕ್ಟ್ ಹೇಳ್ತಾ ಇದ್ದೀರಾ, ಬಟ್ ಅದನ್ನ ಇನ್ನೂ ಸ್ವಲ್ಪ ಅರ್ಥ ಮಾಡಿಸಿ. ಬರ್ತೀವಿ ಮಾತಾಜಿ. ಅಂದ್ರೆ ಏನರ್ಥ? ಅದೆಲ್ಲ ಗೊತ್ತಿಲ್ಲಪ್ಪ. ಆ ಕೃಷ್ಣ ಪ್ರಜ್ಞೆ ಅಂದ್ರೆ ಏನಂತ ಗೊತ್ತಿಲ್ಲ, ಏನಂತ ಅರ್ಥ ಮಾಡಿಸ್ತೀರಾ? ನಾವು ಫಸ್ಟ್ ಎಲ್ಲ ಏನು ಗೊತ್ತಿರ್ಲಾರ್ದೆ ನಮ್ಗೆ ಇಷ್ಟ ಬಂದಂಗ ನಾವ್ ಇರ್ತಾ ಇದ್ವಿ. ಇವಾಗ ಭಗವಂತ ಹಾಕಿ ಕೊಟ್ಟಿದ್ದು ಅವೆಲ್ಲ ರೂಲ್ಸ್ ರೆಗ್ಯುಲೇಷನ್ ಅವೆಲ್ಲ ನೋಡ್ಕೊಂಡು ಆ ಒಂದು ವೇನಲ್ಲಿ ಹೋದಾಗ ನಮ್ಗದು ಎಷ್ಟು ಒಳ್ಳೆ ಹಾದಿಯಲ್ಲಿ ಇದೀವಲ್ಲ ಅಂತ ನಮ್ಗದು ಕಾನ್ಶಿಯಸ್ ಎಲ್ಲ ಚೇಂಜ್ ಆಗಿ ನಾವ್ ಇನ್ನೂ ಜಾಸ್ತಿ ಬಾಳ ಮಾಡ್ಬೇಕು, ಇನ್ನು ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅನ್ನೋ ಇನ್ನೂ ಜಾಸ್ತಿ ನಮ್ಗೆ ಉತ್ಸಾಹ ಬರುತ್ತೆ ಮಾತಾಜಿ. ಓಕೆ, ಇವಾಗ ನಾನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಇವಾಗ ನಿಮ್ ಮನೇಲಿ ಒಬ್ರು ಕೆಲಸ ತಾಯಮ್ಮನ ಇಟ್ಕೊಂಡಿರ್ತೀರಾ, ಆ ಕೆಲಸ ತಾಯಮ್ಮ ನಿಮ್ಮ ಬೆಡ್ ಮೇಲೆ ಬಂದ್ ಮಲ್ಕೊಂಡ್ಬಿಡ್ತಾಳೆ ಅಲ್ವಾ? ಸೊ ಅಂದ್ರೆ ಅವಳಿಗೆ ಅದು ನಿಮ್ದೆಲ್ಲ ವಸ್ತುಗಳನ್ನ ತಗೊಂಡು ಉಪಯೋಗಿಸ್ಬೇಕು ಅಂತ ಅವಳಿಗೆ ಆಸೆ ಆಗತ್ತೆ. ಅವಾಗ ಅವಳ ಮನಸ್ಸು ಪರಿಶುದ್ಧ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅನ್ಸುತ್ತೆ ಮಾತಾಜಿ. ಪರಿಶುದ್ಧ ಇದೆ ಅಂತ ಅನ್ಸಲ್ಲ, ಇಲ್ಲ ಅನ್ಸುತ್ತೆ ಮಾತಾಜಿ. ಇಲ್ಲ ಅನ್ಸುತ್ತೆ ಅಲ್ವಾ? ಇವಾಗ ನಾವು ಮಾಡ್ತಿರೋದು ಅದನ್ನೇನೆ. ನಾವ್ ಇವಾಗ ಒಡೆಯರು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಒಡೆಯರು ಅಂತ ಅನ್ಕೊಂಡು ಎಲ್ಲವನ್ನ ನಾನ್ ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆ ಇದೆ. ಅದು ಪರಿಶುದ್ಧ ಇಲ್ಲ ನಮ್ಮ ಮನಸ್ಸು ಅಲ್ವಾ? ಎಲ್ಲವನ್ನ ನಾನು ಅನುಭವಿಸ್ಬೇಕು, ಬೇರೆಯವ್ರದನ್ನ ನಾನು ಅನುಭವಿಸ್ಬೇಕು ಅಂತ ನನ್ಗೆ ಮನಸ್ಸಿಗೆ ಬಂದಾಗ ಅದು ಪರಿಶುದ್ಧ ಅಲ್ಲ ನನ್ನ ಮನಸ್ಸು ಅಲ್ವಾ? ಸೊ ಇವಾಗ ನಾವಿವಾಗ ಭಗವಂತನ ಎಲ್ಲವನ್ನ ನಾವು ನನ್ನ ಸಂತೋಷಕ್ಕೆ, ನನ್ನ ಇಂದ್ರಿಯ ಸಂತೋಷಕ್ಕೋಸ್ಕರ ನಾವು ಬಳಸ್ಬೇಕು ಅಂತ ನಾವು ಇಚ್ಛೆ ಪಡ್ತಿರೋದ್ರಿಂದ ನಮ್ಮ ಮನಸ್ಸು, ನಮ್ಮ ಬದುಕು ಪರಿಶುದ್ಧವಾಗಿಲ್ಲ. ಯಾವಾಗ ನಾವು ಪ್ರಸಾದವನ್ನ ಸ್ವೀಕರಿಸ್ತೀವಿ, ಸತ್ವಗುಣದ ಆಹಾರವನ್ನ ನಾವು ಸ್ವೀಕರಿಸ್ತಾ ಹೋಗ್ತೀವಿ, ಆಗ ನಮ್ಗೆ ಆ ಯಥಾಸ್ಥಿತಿ ಅರ್ಥ ಆಗತ್ತೆ. ಅಯ್ಯೋ, ಎಲ್ಲವೂ ನನ್ನದಲ್ಲ, ಎಲ್ಲವನ್ನ ನಾನು ಅನುಭವಿಸ್ಬಾರ್ದು ಅಲ್ವಾ, ನಾನು ಒಡೆಯ ಅಲ್ಲ, ಭಗವಂತ ಭೋಕ್ತಾರಾಮ್ ಯಜ್ಞ ತಪಸ್ಸ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗತ್ತೆ. ಆಗ ನಮ್ಮ ಬದುಕು ಪರಿಶುದ್ಧವಾಗ್ತಾ ಬರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಗೆ ಈ ಆಹಾರ ತುಂಬಾ ಮುಖ್ಯ ಪರಿಶುದ್ಧವಾಗ್ಲಿಕ್ಕೆ. ಇವಾಗ ನೋಡಿ, ಇವಾಗ ಯಾರಿಗಾದ್ರೂ ಬಂದು ನೀವು ಭಗವದ್ಗೀತೆ ಕುತ್ಕೊಳ್ಳಿ ಅಂದ್ರೆ ಅವ್ರಿಗೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ಲಿಲ್ಲ ಅಂತಂದ್ರೆ ಅವರ ಬದುಕು ಪರಿಶುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವ್ರಿಗೆ ತಾವ್ ಯಾರು ಅಂತಾನೆ ಗೊತ್ತಾಗೋದಿಲ್ಲ. ಅವ್ರು ಒಡೆಯರು ಅಂತ ಒಂದು ಮನಸ್ಥಿತಿಲೇನೆ ಅವರು, ಆ ಕಾನ್ಶಿಯಸ್ ಅಲ್ಲೇನೆ ಅವರು ಈ ಜೀವನವನ್ನ ಮುಗಿಸ್ಬಿಡ್ತಾರೆ ಅಲ್ವಾ? ಸೊ ಮತ್ತೆ ಇಲ್ಲಿ ಎಂತಹ ಆಹಾರಗಳು ಸತ್ವಗುಣದ ಆಹಾರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅದು ರಸಯುಕ್ತವಾಗಿರುತ್ತೆ, ಜಿಡ್ಡಿನಿಂದ ಕೂಡಿರುತ್ತದೆ. ಅದಕ್ಕೆ ಇಲ್ಲಿ ಬೇರೆಯವರೆಲ್ಲ ಆರ್ಗ್ಯೂ ಮಾಡ್ತಾರೆ, ಜಿಡ್ಡಿನಿಂದ ಕೂಡಿರುತ್ತದೆ ಅಂತ ಹೇಳ್ಬಿಟ್ಟು ಕೃಷ್ಣನೇ ಹೇಳ್ತಾ ಇದಾರೆ. ಜಿಡ್ಡಿನಿಂದ ಕೂಡಿರೋದು ಅಂತಂದ್ರೆ ನಾನ್ ವೆಜ್ ಐಟಮ್ಸ್ ಏನೇ, ಮಾಂಸಾಹಾರದೇ ಜಿಡ್ಡಿನಿಂದ ಕೂಡಿರೋದು, ನೀವ್ ಯಾಕೆ ನಮಗೆ ನಾನ್ ವೆಜ್ ತಿನ್ಕೂಡ್ದು ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಆರ್ಗ್ಯೂ ಮಾಡ್ತಾರೆ. ಆದ್ರೆ ಅಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ, ಜಿಡ್ಡಿನಿಂದ ಕೂಡಿರೋದು ಅಂತಂದ್ರೆ ಕಾಳುಗಳು ಅಲ್ವಾ? ನಮ್ಗೆ ಇವಾಗ ಗೊತ್ತಿರೋ ಹಾಗೇನೆ ಕೊಬ್ಬರಿನೂ ಸಹ, ಅದನ್ನು ಸಹ ಜಿಡ್ಡಿನಿಂದ ಕೂಡಿರುತ್ತೆ. ಮತ್ತೆ ಯಾವ್ದು ಕಡ್ಲೆ ಬೀಜ ಅಲ್ವಾ, ಕಡ್ಲೆಕಾಯಿ ಎಣ್ಣೆ ತೆಗಿತೀವಿ ನಾವು ಅಲ್ವಾ, ಸೂರ್ಯಕಾಂತಿ ಬೀಜದಿಂದ ಸೂರ್ಯಕಾಂತಿ ಎಣ್ಣೆ ಬರುತ್ತೆ, ಅವೆಲ್ಲನೂ ಸಹ ಜಿಡ್ಡು ಅಲ್ವಾ? ಅದನ್ನ ಹೇಳ್ತಾ ಇದಾರೆ ಕೃಷ್ಣ, ಅದನ್ನ ಹೇಳ್ತಾರೆ ಹೊರತು ತನ್ನ ಮಕ್ಕಳನ್ನೇ ಅಂತ ಹೇಳ್ಬಿಟ್ಟು ಭಗವಂತನ ಎಲ್ಲರೂ ಮಮವೇ ಅಂಶ ಜೀವಲೋಕೆ ಅಂತ ನಾವು ತಿಳ್ಕೊಂಡಿದೀವಿ. ತನ್ನ ಮಕ್ಕಳನ್ನೇ ಕೊಂದು ತಿನ್ಬಿಡಿ ಅಂತ ಹೇಳ್ಬಿಟ್ಟು ತಂದೆ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಜಿಡಿಂದ ಕೂಡಿರ್ತದೆ ಅಂತಂದ್ರೆ ಅವರು ಆ ಬೇಳೆ ಕಾಳುಗಳು ಅದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಆರೋಗ್ಯಕರವಾಗಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದನ್ನ ಹೇಳ್ತಾ ಇದಾರೆ. ಸೊ ಸತ್ವಗುಣದ ಆಹಾರ ಅಂದ್ರೆ ನೀವು ಇದೆಲ್ಲ ಗುಣಲಕ್ಷಣಗಳನ್ನ ಹೇಳ್ಬೇಕು. ಇಲ್ಲಿ 6 ವಿಷಯಗಳನ್ನ ಹೇಳ್ತಾ ಇದಾರೆ. ಆಯಸ್ಸು, ಸತ್ವ, ಬಲ, ಆರೋಗ್ಯ, ಸುಖ ಮತ್ತೆ ಪ್ರೀತಿ, ಈ 6ನ್ನ ಅದು ವಿವರ್ಧನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾ ಇದಾರೆ. ಮತ್ತೆ ನೋಡ್ಲಿಕ್ಕೆ ಅದ್ ಯಾವ ತರ ಇರುತ್ತೆ ಆ ಆಹಾರಗಳು, ಅದರ ಗುಣಲಕ್ಷಣಗಳು ಯಾವ ತರ ಇರುತ್ತೆ? ರಸ್ಯ, ಸ್ನಿಗ್ಧ, ಸ್ಥಿರ, ಹೃದಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಈ ತರ ಅಂದ್ರೆ ಅದು ಜಿಡಿನಿಂದ ಕೂಡಿರುತ್ತೆ, ರಸಯುಕ್ತವಾಗಿರುತ್ತೆ, ಆರೋಗ್ಯಕರವಾಗಿರುತ್ತದೆ, ಹೃದಯಕ್ಕೆ ಪ್ರಿಯವಾಗಿರುತ್ತದೆ ಅಂತ ಹೇಳ್ಬಿಟ್ಟು ನೀವು ಇಷ್ಟನ್ನ ಬರಿಬೇಕು. ಅವಾಗಷ್ಟೇ ಅದು ಪರಿಪೂರ್ಣವಾದ ಉತ್ತರ ಆಗುತ್ತೆ. ಮತ್ತೆ ಇದನ್ನ ನಾವು ಅರ್ಥನೂ ಸಹ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಸಹ ಮಾಡ್ಬೇಕಾಗುತ್ತೆ. ಮತ್ತೆ ರಾಜಸ ಗುಣದ ಆಹಾರ ಯಾವ ತರ ಇದೆ ಅಂತ ಹೇಳ್ತಾ ಇದಾರೆ. ಬಹು ಕಹಿಯಾದ, ಉಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ, ಸುಡುತ್ತಿರುವ ಆಹಾರಗಳು, ಈ ಎಲ್ಲ ಗುಣಗಳನ್ನ ನೀವು ಹೇಳ್ಬೇಕಾಗತ್ತೆ ಅಲ್ವಾ? ಅಂದ್ರೆ ಇವಾಗ ನಮ್ಗೆ ಯಾವ್ದು ಚಾಟ್ಸ್ ಅಂತ ನಾವೇನ್ ಹೇಳ್ತೀವಿ, ಪಾನಿಪುರಿ ಅಲ್ವಾ, ಎಲ್ಲಾನು ಸಹ ಉಪ್ಪು, ಹುಳಿ, ಖಾರ ಅವೆಲ್ಲನೂ ಸಹ ಹೆಚ್ಚಾಗಿರುತ್ತೆ, ಮತ್ತೆ ಬಿಸಿಯಾಗಿ ಇರುತ್ತೆ, ಸುಡ್ತಾ ಇರುವಂತಹ ಆಹಾರ. ಇಂತಹ ಆಹಾರಗಳು ರಾಜಸ ಗುಣದವರಿಗೆ ಅದು ಇಷ್ಟ ಅಂತ ಹೇಳ್ತಾ ಇದಾರೆ. ಆದ್ರೆ ಇದರಿಂದ ಏನಾಗುತ್ತೆ ನೋಡಿ, ಇಲ್ಲಿ ಏನಾಗ್ತದೆ, ಇದು ಸುಖವನ್ನ ತಂದ್ಕೊಡ್ತಾ ಇದೆ. ಆದ್ರೆ ಇದು ನಮ್ಗೆ ಹೌದು, ತಿಂದಾಗ ಒಂದು ಕ್ಷಣ ನಮ್ಗೆ ಸಂತೋಷ ಇರ್ಬೋದು, ಆದ್ರೆ ಕೊನೆಗೆ ಅದು ದುಃಖವನ್ನ, ರೋಗವನ್ನ, ಶೋಕವನ್ನ ಅದು ತಂದ್ಕೊಡುತ್ತೆ ಅಂತ ಹೇಳ್ತಾ ಇದಾರೆ ಅಲ್ವಾ?
ಏನಾಗುತ್ತೆ ನಾವು ಅದನ್ನ ನೋಡಿ ನಮ್ಗೆ ಇವಾಗ ಏನಾದ್ರು ಒಂದು ಟಿವಿ ನೋಡ್ತಾ ಕುತ್ಕೊಂಡಾಗ ಅದು ಆ ಚಿಪ್ಸ್ ಪ್ಯಾಕೆಟ್ ಪೂರ್ತಿ ಮುಗಿಸೋ ತನಕ ನಾವು ಬಿಡೋದಿಲ್ಲ ಅಲ್ವಾ. ಕೊನೆಗೆ ಆಮೇಲೆ ಏನಾಗುತ್ತೆ ಅಲ್ವಾ, ನಮ್ಗೆ ಗ್ಯಾಸ್ಟ್ರೈಟಿಸ್ ಬರುತ್ತೆ ಅಲ್ವಾ. ತಿಂದಾಗ ಸಂತೋಷ, ಆದ್ರೆ ಅದು ನಮ್ಗೆ ದುಃಖವನ್ನ ಕೊಡುತ್ತೆ, ಆರೋಗ್ಯವನ್ನ ಅದು ಕೆಡಿಸುತ್ತೆ. ಮತ್ತೆ ಇದು ತಾಮಸಿಕ ಆಹಾರವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ನೋಡಿ, ತಿನ್ನುವುದಕ್ಕೆ 3 ಗಂಟೆಗಳಿಗಿಂತ ಮೊದಲು ಸಿದ್ಧ ಮಾಡಿದ ಆಹಾರ. ನಮ್ಗೆ ಭಯನೇ ಆಗ್ಬಿಡುತ್ತಲ್ಲ, ಇದೇನಿದು ಕೃಷ್ಣ ಈ ತರ ಹೇಳ್ತಾ ಇದ್ರೆ 3 ಗಂಟೆಗಳಿಗಿಂತ ಮೊದಲು ಸಿದ್ಧ ಮಾಡಿದ ಆಹಾರ ಅಂತಂದ್ರೆ ನಾವೇನ್ 3 ಹೊತ್ತು ಅಡಿಗೆ ಮಾಡ್ಕೊಂಡೇ ಕುತ್ಕೊಂಡಿರ್ಬೇಕಾ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಆದ್ರೆ ಇಲ್ಲಿ ಎಕ್ಸೆಪ್ಷನ್ ಒಂದಿದೆ, ಏನು ಅಂತಂದ್ರೆ ಪ್ರಸಾದ ಅದು ಬೆಳಗ್ಗೆ ಮಾಡಿರೋದು ರಾತ್ರಿ ತನಕ ತಿನ್ಬೋದು, ನೆಕ್ಸ್ಟ್ ಡೇ ಬೇಕಾದ್ರೆ ತಿನ್ಬೋದು ಅಲ್ವಾ. ಪ್ರಭುಪಾದ್ರಿಗೆ ಅವ್ರ ಶಿಷ್ಯ ಕೇಳ್ತಾರಂತೆ, ಪ್ರಭುಪಾದ್ರೆ ಇವಾಗ ನೆಕ್ಸ್ಟ್ ಡೇ ತಿಂದಾಗ ಅದು ಹಳಸಾಗಿರುತ್ತಲ್ಲ, ಅದನ್ನ ನಾವು ತಿನ್ಬೋದಾ ಪ್ರಸಾದ ಅಂತ ಹೇಳ್ಬಿಟ್ಟು ಅಂತ. ಆಗ ಅದಕ್ಕೆ ಪ್ರಭುಪಾದ್ರು ಹೇಳ್ತಾರಂತೆ, ನಿಮಗೆ ಅದು ಭಗವಂತನ ಆಹಾರ ಅಂತ ಹೇಳ್ಬಿಟ್ಟು ನಿಮ್ಗೆ ಪರಿಪೂರ್ಣ ನಂಬಿಕೆ ಇದ್ರೆ ನೀನ್ ತಿನ್ಬೋದು, ಆಗ ನಿನ್ಗೆ ಅದು ಯಾವುದೇ ಒಂದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರೋದಿಲ್ಲ ಅಂತ ಹೇಳ್ತಾರಂತೆ ಅಲ್ವಾ. ನಮ್ಗೆ ಎಷ್ಟು ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೆ ಪ್ರಭುಪಾದ್ರ ಇನ್ಸಿಡೆಂಟ್ ಅಲ್ಲಿ ಎಷ್ಟೊಂದ್ ಸತಿ ಅದು ಕೆಳಗಡೆ ಬಿದ್ದಿರೋದನ್ನು ಸಹ ಅವರು ಭಗವಂತನ ಪ್ರಸಾದ ಅಂತ ಹೇಳ್ಬಿಟ್ಟು ಅವ್ರು ಎತ್ಕೊಂಡು ತಿಂದಿದ್ದಾರೆ ಅಲ್ವಾ. ಅಂದ್ರೆ ನಮ್ಗೆ ಅಷ್ಟು ನಂಬಿಕೆ ಇದ್ರೆ ಆ ಭಗವಂತನ ಪ್ರಸಾದ ಹಳಸಿದ್ರು ಕೆಳಗಡೆ ಬಿದ್ದಿರೂ ತಿನ್ಬೋದು. ನಮ್ಗೆ ಗೊತ್ತಿರೋ ಹಾಗೇನೆ ಈಗ ಜಗನ್ನಾಥ ರಥಯಾತ್ರೆಯ ಸಮಯದಲ್ಲಿ ಎಲ್ಲಾ ಕೆಳಗಡೆ ಬಿದ್ದಿರೋದನ್ನ ಎತ್ಕೊಂಡು ತಿಂತಾರೆ ಅಲ್ವಾ. ಆ ಜಗನ್ನಾಥ ಅಂದ್ರೆ ಆ ಪುರಿ ಸ್ಥಳದಲ್ಲಿ, ಆ ತೀರ್ಥ ಕ್ಷೇತ್ರದಲ್ಲಿ ಅಂದ್ರೆ ಅಷ್ಟು ನಂಬಿಕೆ ಇರುತ್ತೆ ಅಲ್ಲಿ. ಆ ಭಗವಂತನ ಪ್ರಸಾದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಂಬಿಕೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ತಿನ್ನುವುದಕ್ಕೆ 3 ಗಂಟೆಗಳಿಂದ ಮೊದಲು ಸಿದ್ಧ ಮಾಡಿದ ಆಹಾರ ಅಂದ್ರೆ ಅದು ತಾಮಸ ಗುಣದ ಆಹಾರದ ಯಾವಾಗ ಆಗತ್ತೆ ಅಂದ್ರೆ ಭಗವಂತನಿಗೆ ಅರ್ಪಿಸಿರೋದಿಲ್ಲ, ಆದ್ರೆ ಅವರು 3 ಗಂಟೆಗಳಿಂದ ಹೆಚ್ಚಿಟ್ಟು ತಿಂದಾಗ ಅದು ತಾಮಸ ಆಹಾರ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಡುತ್ತಿರುವ ಹಳಸಿದ ಆಹಾರ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಾವು ನೋಡಿರೋ ಹಾಗೇನೆ ಇವಾಗ ಅವ್ರಿಗೆ ಡ್ರಿಂಕ್ಸ್ ಅಂದ್ರೆ ತುಂಬಾ ಇಷ್ಟ, ಅದೆಲ್ಲನೂ ಸಹ ಹಳಸೋಗಿರೋದು ಅಲ್ವಾ. ಅದು ಎಷ್ಟು ದಿವಸ ಅದನ್ನ ಫರ್ಮೆಂಟ್ ಮಾಡಿ ತಗೊಂಡಿರೋ ಆಹಾರ, ಅದನ್ನ ಅವರು ತುಂಬಾ ರುಚಿಕರ ಅಂತ ಹೇಳ್ಬಿಟ್ಟು ಅವ್ರು ತಗೋತಾರೆ. ಮತ್ತೆ ಇಲ್ಲಿ ಯಾವ್ದೋ ಒಂದು ಆಹಾರವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ, ಇದ್ರಲ್ಲಿ ಎಷ್ಟು ಹುಳಗಳಿದೆ ಅಲ್ವಾ. ಅಂತಹ ಒಂದು ಚೀಸ್ ಅಂದ್ರೆ ಅವ್ರಿಗೆ ಇಷ್ಟ ಅಂತೆ, ಎಷ್ಟೊಂದ್ ದಿವಸ ಇಟ್ಕೊಂಡು ಅದನ್ನ ತಿಂತಾರಂತೆ ಅವರು. ಮತ್ತೆ ಉಚ್ಚಿಷ್ಟ, ಇದು ತುಂಬಾ ಮುಖ್ಯ ಅಲ್ವಾ. ಇವಾಗ ತುಂಬಾ ಫ್ಯಾಷನ್ ಆಗ್ಬಿಟ್ಟಿದೆ. ನಾವ್ ಇವಾಗ ನೋಡ್ತೀವಿ, ಸ್ನೇಹಿತರೆಲ್ಲರೂ ಒಟ್ಟಿಗೆ ಹೋದಾಗ ಒಂದು ತಟ್ಟೆಯಲ್ಲಿ ಒಂದ್ 5-6 ಸ್ಪೂನ್ ಹಾಕೊಂಡ್ಬಿಟ್ಟು ತಗೊಂಡ್ ತಿಂತಾ ಇರ್ತಾರೆ ಅಲ್ವಾ. ಅದು ಫ್ಯಾಷನ್ ಆಗೋಗ್ಬಿಟ್ಟಿದೆ. ಆದ್ರೆ ಉಚ್ಚಿಷ್ಟ ತಿಂದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದಾರೆ, ಇವಾಗ ಒಬ್ರು ಪಾಪ ಇನ್ನೊಬ್ರಿಗೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಉಚ್ಚಿಷ್ಟ ಆದ್ರೆ ನಮ್ಗೆ ಇಲ್ಲಿ ತುಂಬಾ ಮುಖ್ಯ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಅಲ್ವಾ. ಯಾರ ಉಚ್ಚಿಷ್ಟ ನಮ್ಗೆ ತುಂಬಾ ಮುಖ್ಯ, ಯಾರಾದ್ರೂ ಹೇಳ್ತೀರಾ ಯಾವ ಉಚ್ಚಿಷ್ಟ ತುಂಬಾ ಮುಖ್ಯ? ಅಲ್ವಾ, ನಮ್ಮ ಗುರುಗಳು ಅಂದ್ರೆ ಆಧ್ಯಾತ್ಮಿಕ ಗುರುಗಳು ತಿಂದಿರುವಂತಹ ಆಹಾರ ಅದು ತುಂಬಾ ಮುಖ್ಯ. ಯಾಕಂದ್ರೆ ಆ ಆಹಾರವನ್ನ ನಾವು ತಗೊಂಡ್ರೆ ಅವ್ರಿಗೆ ಭಗವಂತನ ಮೇಲೆ ಪ್ರೀತಿ ಏನಿದೆ ಅದು ನಮ್ಗೆ ತುಂಬಾ ಅನಾಯಾಸವಾಗಿ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಪ್ರಭುಪಾದ್ರು ಅವರು ನೋಡಿ, ಅವ್ರ ತಟ್ಟೆ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ, ಪ್ರಭುಪಾದ ಏನ್ ಇಷ್ಟೊಂದು ತಿಂತಾರ ಅಂತ ಹೇಳ್ಬಿಟ್ಟು. ಅವ್ರು ಯಾವತ್ತೂ ಸಹ ಆ ಆಹಾರವನ್ನ ಅವರ ಶಿಷ್ಯರಿಗೆ ಕೊಡ್ತಾ ಇದ್ರು ಅಲ್ವಾ. ಸೊ ಅವ್ರ ಶಿಷ್ಯರೆಲ್ಲರೂ ಸಹ ನೋಡಿ ಎಷ್ಟು ಅವ್ರೆಂತ ಎಲ್ಲ 4 ನಿಯಂತ್ರಕ ತತ್ವಗಳನ್ನ ಅವ್ರು ಪಾಲಿಸ್ತಾನೆ ಇರ್ಲಿಲ್ಲ ಅಂತವ್ರೆಲ್ಲರೂ ಸಹ ಎಷ್ಟು ಬೇಗ ಕೃಷ್ಣ ಪ್ರಜ್ಞೆಗೆ ಬಂದ್ರು ನೋಡಿ. ಅವರೆಲ್ಲರೂ ಸಹ ಪ್ರಭುಪಾದರ ಅವರ ರೆಕಾರ್ಡಿಂಗ್ಸ್ ಅನ್ನ, ಅವರ ಪ್ರವಚನಗಳನ್ನ, ಮತ್ತೆ ಅವರ ಮಾತುಗಳನ್ನ ಚಾಚು ತಪ್ಪದೆ ಅವ್ರು ಪಾಲಿಸಿರೋದ್ರಿಂದನೇ ನೋಡಿ ನಮ್ಗೆಲ್ಲರಿಗೂ ಸಹ ಈ ಜ್ಞಾನ ಸಿಕ್ಕಿದೆ ಅಲ್ವಾ. ಅವ್ರ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಳ್ಳಿರ್ಲಿಲ್ಲ ಅಂತಂದ್ರೆ ನಮ್ಗೆ ಏನೂ ಗೊತ್ತಾಗ್ತಾ ಇರ್ಲಿಲ್ಲ ಅಲ್ವಾ. ನಾವ್ ಇವಾಗ ಪ್ರಭುಪಾದರ ವಾಯ್ಸ್ ಅಲ್ಲೇ ನಾವು ಎಲ್ಲವನ್ನ ನಾವು ಕೇಳ್ಬಹುದು. ಸೊ ಅದಕ್ಕೋಸ್ಕರನೇ ಇವಾಗ ಉಚ್ಚಿಷ್ಟ ಪ್ರಭುಪಾದರ ಕರುಣೆ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಗುರುಗಳ ಕರುಣೆ ನಮ್ಗೆ ಸಿಗುತ್ತೆ ಆ ಉಚ್ಚಿಷ್ಟವನ್ನ ತಿಂದ್ರೆ. ಆದ್ರೆ ನಾವು ಸಾಮಾನ್ಯ ಜನರ ಉಚ್ಚಿಷ್ಟವನ್ನ ನಾವು ತಿನ್ಕೂಡುದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ. ಮತ್ತೆ ಅಸ್ಪೃಶ್ಯ ಅಲ್ವಾ. ಅದಕ್ಕೋಸ್ಕರ ನಾವ್ ಇವಾಗ ಭಗವಂತನ ಹತ್ರ ಆಹಾರ ತಗೊಂಡೋಗ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಒಂದು ಬಟ್ಟೆನ ಮುಚ್ಕೊಂಡು ಹೋಗ್ತೀವಿ ಅಲ್ವಾ. ಯಾರು ನೋಡ್ಕೊಡುದು ಅದನ್ನ, ಎಸ್ಪೆಷಲಿ ಆ ಪ್ರಾಣಿಗಳು ನೋಡ್ಬಾರ್ದು, ನೋಡಿದ್ರೆ ಅದು ಜೊಲ್ ಸುರಿಸುತ್ತೆ ಅಲ್ವಾ. ನಾವು ಏನು ಮಾಧವೇಂದ್ರ ಪುರಿ ಅವ್ರದ್ದು ನೋಡಿದ್ವಿ ಅಲ್ವಾ. ಅವ್ರು ಇವಾಗ ಏನು ಭಗವಂತನಿಗೆ ಅರ್ಪಿಸಿರುವಂತಹ ಹಾಲನ್ನ ತಗೊಂಡು ಹೋಗ್ತಾ ಇರ್ಬೇಕಾದಾಗ ಅವ್ರಿಗೆ ಮನಸ್ಸಿಗೆ ಬರುತ್ತೆ ಅಲ್ವಾ. ಅವ್ರಿಗೆ ಅಂದ್ರೆ ಇದನ್ನ ನಾನು ತಿಂದು ರುಚಿ ನೋಡ್ಬೇಕು, ಆದ್ರೆ ಅವ್ರಿಗೆ ಅವರ ನಾಲಿಗೆಯ ಸಂತೋಷಕ್ಕೋಸ್ಕರ ಅಂತ ಅಲ್ಲ. ಅವ್ರು ಏನ್ ಯೋಚನೆ ಮಾಡ್ತಾರೆ, ನನಗೆ ಇದನ್ನ ತಿಂದ್ರೆ ನನಗೆ ಗೊತ್ತಾಗುತ್ತೆ ಇದನ್ನ ಹೇಗೆ ತಯಾರು ಮಾಡಿದ್ದಾರೆ ಅಂತ. ಆಗ ನನ್ನ ಗೋಪಾಲನಿಗೂ ಸಹ ಇದನ್ನೆಲ್ಲ ತಯಾರು ಮಾಡಬಹುದು, ಇದೇ ತರದ ಒಂದು ಆಹಾರವನ್ನ ಕ್ಷೀರಾನ್ನವನ್ನ ನಾನು ತಯಾರು ಮಾಡ್ಬೋದು ಅಂತ ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಆ ಯೋಚನೆ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ನಾನು ತಪ್ಪನ್ನ ಮಾಡ್ದೆ, ಯಾಕಂದ್ರೆ ಭಗವಂತನಿಗೆ ಅರ್ಪಿಸ್ಲಿಕ್ಕಿಂತ ಮುಂಚೆನೆ ನಾನು ಅದನ್ನ ತಿನ್ಬೇಕು ಅಂತ ಇಚ್ಛೆಯನ್ನ ಪಟ್ಟೆ ಅಂತ ಹೇಳ್ಬಿಟ್ಟು ಅವರಲ್ಲಿಂದ ಹೊರಟೇ ಬಿಡ್ತಾರೆ ಅಲ್ವಾ. ನೋಡಿ ಅಷ್ಟು ಸೂಕ್ಷ್ಮ ಅದು. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಿದ್ರೆ ಅಸ್ಪೃಶ್ಯ ಅಂದ್ರೆ ಯಾರು ಅದನ್ನ ನೋಡ್ಕೊಡುದು. ಆ ಅಸ್ಪೃಶ್ಯ ಆಗಿರೋ ಆಹಾರವನ್ನ ನಾವು ಭಗವಂತನಿಗಂತೂ ಅರ್ಪಿಸಂಗೇ ಇಲ್ಲ. ಸೊ ಭಗವಂತನಿಗೆ ಅರ್ಪಿಸಿಲ್ಲ ಅಂತಂದ್ರೆ ನಾವು ತಿನ್ನೋ ಹಾಗೆ ಇಲ್ಲ ಅಲ್ವಾ. ಯಾಕಂದ್ರೆ ನಾವು ಅದನ್ನ ನೈವೇದ್ಯವನ್ನ ನಾವು ತಿಂತಾ ಇದೀವಿ. ಅದಕ್ಕೆ ಇಂತಹ ಆಹಾರ ತಾಮಸ ಗುಣದವರಿಗೆ ಪ್ರಿಯವಾದವು ಅಂತ ಹೇಳ್ಬಿಟ್ಟು ಇಲ್ಲಿ ಆಹಾರದ ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಮುಖ್ಯವಾದದ್ದು ಈ ಆಹಾರದ ಬಗ್ಗೆ. ನಾವು ಇದನ್ನೆಲ್ಲನೂ ಸಹ ಬರೇ ಕೇಳಿ ತಿಳ್ಕೊಳೋದಲ್ಲ, ಇದನ್ನ ವಿಜ್ಞಾನ, ನಾವು ಅದನ್ನ ಪಾಲಿಸ್ಬೇಕಾಗುತ್ತೆ ನಮ್ಮ ಜೀವನದಲ್ಲಿ. ಸೊ ಯಾರಾದ್ರೂ ಏನಾದ್ರೂ ಪಾಲಿಸ್ತಿಲ್ಲ ಅಂತಂದ್ರೆ ಇದನ್ನೆಲ್ಲನೂ ಸಹ ನೀವು ಪಾಲಿಸ್ಲಿಕ್ಕೆ ಟ್ರೈ ಮಾಡಿ. ಎಲ್ಲನೂ ಸಹ ನಾವು ಟ್ರೈ ಮಾಡ್ಬೇಕು ಅಲ್ವಾ, ಒಂದೇ ದಿವಸಕ್ಕೆ ಅದು ಬರೋದಿಲ್ಲ. ಸೊ ಇದು ಶ್ಲೋಕವನ್ನ ನಾವು ತಿಳ್ಕೊಂಡ್ವಿ. ಸೊ ಇದ್ರ ನೀವು ಇವತ್ತೇ ನೀವು ಕಲ್ತ್ಕೊಳ್ಳಿ. ಯಾರೆಲ್ಲ ಹೇಳ್ಕೊತಾ ಇಲ್ಲ
ಒಂದೆರಡು ಸತಿ ನೀವು ಹೇಳ್ಕೊಂಡ್ರೆ ಇದರ ಮೀನಿಂಗ್ ಸಮೇತ ನೀವು ತಿಳ್ಕೊಂಡ್ಬಿಟ್ರೆ ಬೇಗ ಬಂದ್ಬಿಡುತ್ತೆ ಈ ಶ್ಲೋಕ. ಸೊ ಇದನ್ನ ನೀವು ಹೇಳ್ಕೊಡಿ. ಸೊ ಪ್ರಭುಪಾದರು ಇವಾಗ ಏನ್ ಹೇಳ್ತಾ ಇದಾರೆ, ಭಾವಾರ್ಥದಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಮ್ಗೆ ಈ ಆಹಾರವನ್ನ ಭಗವಂತನಿಗೆ ಅರ್ಪಿಸಿದ ತಕ್ಷಣನೇ ಅದು ನಮ್ಗೆ ನಂಜು ನಿರೋಧಕ ತರ ಅದು ನಮ್ಗೆ ಕೆಲಸ ಮಾಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಏನು ಪಾಪವನ್ನ ಊಟ ಮಾಡ್ದಂಗ ಆಗತ್ತೆ ಅಥವಾ ಕಳ್ಳತನವನ್ನ ಮಾಡ್ದಂಗ ಆಗತ್ತೆ ಅಂತ ಹೇಳ್ತಾರೆ. ಸೊ ನಾವು ಯಾವಾಗ ಭಗವಂತನಿಗೆ ನೈವೇದ್ಯ ಮಾಡ್ತೀವೋ ಅದು ಆಂಟಿಸೆಪ್ಟಿಕ್ ಅಥವಾ ನಂಜು ನಿರೋಧಕ ತರ ಅದು ಕೆಲಸ ಮಾಡುತ್ತೆ. ಮತ್ತೆ ತುಂಬಾ ರುಚಿ ಅಲ್ವಾ, ಕೃಷ್ಣನ ಲಾಲಾರಸದಲ್ಲಿ ಸೇರಿರೋದ್ರಿಂದ ಅದು ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ ಇನ್ನ ಒಂದು ಮುಖ್ಯವಾಗಿರೋದು ಆಹಾರದ ಬಗ್ಗೆ ಏನು ಅಂತಂದ್ರೆ, ನಾವು ಎಷ್ಟು ತಿನ್ಬೇಕು ಅಂತ ನಮ್ಗೆ ನೋಡಿದ ತಕ್ಷಣ ನಮ್ಗೆ ಎಲ್ಲವನ್ನ ತಿನ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಎಷ್ಟು ತಿನ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯುಕ್ತಾಹಾರ ವಿಹಾರಸ್ಯ ಅಲ್ವಾ, ಹೆಚ್ಚು ತಿಂದ್ರೆ ನಮ್ಗೆ ನಿದ್ದೆ ಬರುತ್ತೆ ಅಲ್ವಾ, ಮತ್ತೆ ನಮ್ಗೆ ಆರೋಗ್ಯಕ್ಕೂ ಅದು ಆರೋಗ್ಯದ ಮೇಲೂ ಪರಿಣಾಮವನ್ನ ಬೀರುತ್ತೆ. ಅದೇ ನಾವು ಕಡಿಮೆ ತಿಂದ್ರೆ ಏನಾಗುತ್ತೆ, ಸೊ ನಮ್ಗೆ ಶಕ್ತಿನೂ ಇರೋದಿಲ್ಲ, ಮತ್ತೆ ನಿಮ್ಗೆ ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ನಿಮ್ಗೆ ಇಲ್ಲಿ ಹೊಟ್ಟೆ ಹಸಿತಾ ಇದ್ರೆ ಇಲ್ಲಿ ಏನಾದ್ರೂ ಒಂದು ಜ್ಞಾನವನ್ನ ಕಲ್ತ್ಕೋಬೇಕು ಅಂದ್ರೆ ಅಥವಾ ಏನೋ ಒಂದು ಕೆಲಸವನ್ನ ಮಾಡ್ಬೇಕಂದ್ರೂ ಕಾನ್ಸಂಟ್ರೇಷನ್ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಏನ್ ಹೇಳ್ತಾರೆ, ಸೊ ನಾವು 50% ನಮ್ಮ ಹೊಟ್ಟೆಯನ್ನ 50% ಅಷ್ಟು ನಾವು ಆಹಾರದಿಂದ ತುಂಬಿಸ್ಕೋಬೇಕಂತೆ, 25% ಅಷ್ಟು ನೀರನ್ನ ಕುಡಿಬೇಕಂತೆ, ಇನ್ನು 25% ಅಷ್ಟು ಖಾಲಿ ಜಾಗ ಇರ್ಬೇಕು. ಅವಾಗಷ್ಟೇನೆ ಅದು ಚೆನ್ನಾಗಿ ಜೀರ್ಣ ಆಗಿ ನಮ್ಗೆ ಅದು ದೇಹಕ್ಕೆ ಏನು ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವೋ ಅದು ಸೇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ನಮಗೆ ನೋಡಿ ಇವಾಗ ಮಿಕ್ಸಿಯಲ್ಲೂ ಅಷ್ಟೇ, ಮಿಕ್ಸಿಯಲ್ಲಿ ಪೂರ್ತಿ ಹಾಕ್ಬಿಟ್ಟು ನಾವು ಅದನ್ನ ಚರ್ನ್ ಮಾಡಕ್ ಹೋದ್ರೆ ಅದು ಆಗೋದಿಲ್ಲ ಅಲ್ವಾ. ಒಂದ್ ಸ್ವಲ್ಪ ಅದಕ್ಕೆ ಗಾಳಿ ಇರ್ಬೇಕು, ಮತ್ತೆ ಒಂದ್ ಸ್ವಲ್ಪ ನೀರ್ ಇರ್ಬೇಕು, ಅವಾಗ ಅಷ್ಟೇ ಅದು ಚೆನ್ನಾಗಿ ಮಿಕ್ಸ್ ಆಗಿ ಪೇಸ್ಟ್ ತರ ಆಗತ್ತೆ. ಅದೇ ತರನೇ ನಮ್ಮ ಹೊಟ್ಟೆಲೂ ಅಷ್ಟೇನೆ ಅಲ್ವಾ. ನಮ್ಗೆ ಅನ್ಸುತ್ತೆ, ಮತ್ತೆ ಹೇಗೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ತಿನ್ಬೇಕು ಅಂತಂದ್ರೆ, ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಗೆ ಎಷ್ಟು ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟನ್ನ ನೀವು ಪ್ಲೇಟಲ್ಲಿ ಹಾಕೊಂಬಿಡಿ. ಆ ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ಅದ್ರಲ್ಲಿ ಅರ್ಧದಷ್ಟು ಮಾತ್ರ ನೀವು ತಿನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಂದ್ರೆ ನಾವು ಅಲ್ಲಿಗೆ ನಿಲ್ಲಿಸ್ಬೇಕು ನಾವು, ಯಾಕಂದ್ರೆ ನಮ್ಗೆ ಇಷ್ಟು ಬೇಕು, ಅದನ್ನ ನಾವು ಅದ್ರ ಅರ್ಧದಷ್ಟು ನಾವು ತಿನ್ಬೇಕು. ಅದಾದ್ಮೇಲೆ ಮಿಕ್ಕಿದ್ದು ನೀರ್ ಕುಡಿದು ಸ್ವಲ್ಪ ಖಾಲಿ ಜಾಗನ ನಾವು ಇಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮತ್ತೆ ನಾವು ಯೂಶಲಿ ಆಹಾರದಲ್ಲಿ 2 ತಪ್ಪನ್ನ ಮಾಡ್ತೀವಂತೆ. ಏನಂತಂದ್ರೆ, ಒಂದು ಹೆಚ್ಚು ತಿನ್ನೋದು, ಇನ್ನೊಂದು ಕಡಿಮೆ ತಿನ್ನೋದು. ಯಾವಾಗ್ಲೂ ನಾವು ಯುಕ್ತಾಹಾರ ಮಾಡದೇ ಇಲ್ವಂತೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನೀವು ತಪ್ಪೇ ಮಾಡ್ಲೇಬೇಕು ಅಂತಂದ್ರೆ, ನಿಮ್ಗೆ ವಯಸ್ಸಾಗಿದ್ರೆ ಏನ್ ತಪ್ಪು ಮಾಡಿ ಅಂತಂದ್ರೆ, ನೀವು ಕಡಿಮೆ ತಿನ್ನೋ ತಪ್ಪು ಮಾಡಿ. ಸೊ ನೀವಿನ್ನ ತುಂಬಾ ಅಂದ್ರೆ ಯುವಕರಾಗಿದ್ರೆ ನೀವು ಯಾವ ತಪ್ಪು ಮಾಡಿ ಅಂದ್ರೆ, ಹೆಚ್ಚು ತಿನ್ನೋ ಒಂದು ತಪ್ಪನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಗೆ ಆಚಾರ್ಯರು. ಸೊ ಇವಾಗ ಯಜ್ಞದ ಬಗ್ಗೆ ನಾವು ತಿಳ್ಕೊಂಡಂತೆ. ಸೊ ಈ ಯಜ್ಞದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಹರೇ ಕೃಷ್ಣ. ಅಫಲಾಕಾಂಕ್ಷಿ ಬಿರ್ಯಜ್ಞೋ ವಿಧಿ ದೃಷ್ಟೋ ಯಯಿಚ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸಾತ್ವಿಕಃ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು ಅಂತ ಹೇಳ್ತಾ ಇದಾರೆ ಅಲ್ವಾ. ನೀವೆಲ್ಲ ಇದನ್ನ ಡಿಸ್ಕಷನ್ ಮಾಡಿದೀರಾ. ಸೊ ನಾವ್ ಯಾವಾಗ್ಲೂ ಜ್ಞಾಪಕ ಏನ್ ಇಟ್ಕೋಬೇಕು ಅಂದ್ರೆ, ಸಾತ್ವಿಕವಾದದ್ದು ಅಂತಂದ್ರೆ ನೋಡಿ ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ ಇರುತ್ತೆ ಅಂತ ನೀವು ಜ್ಞಾಪಕ ಇಟ್ಕೋಬೇಕು. ಯಾವುದೇ ಒಂದು ಸಾತ್ವಿಕ ಅಂತ ಬಂದ ತಕ್ಷಣನೇ ನೋಡಿ ಇಲ್ಲಿ ಏನನ್ನ ಬರಿಬೇಕು ಅಂದ್ರೆ, ನೀವು ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ, ಅದನ್ನ ನೀವು ಬರಿಬೇಕು. ಮತ್ತೆ ಅವರು ಕರ್ತವ್ಯ ದೃಷ್ಟಿಯಿಂದ ಅವ್ರು ಮಾಡ್ತಾರೆ, ಯಾವುದೇ ಒಂದು ಫಲಾಪೇಕ್ಷೆ ಇರೋದಿಲ್ಲ. ಈ 3 ಪಾಯಿಂಟ್ಸ್ ಯಾವಾಗ್ಲೂ ಕಾಮನ್ ಆಗಿರುತ್ತೆ. ನಿಮ್ಗೆ 18ನೇ ಅಧ್ಯಾಯದಲ್ಲಿ ತುಂಬಾ ಶ್ಲೋಕಗಳು ಬರುತ್ತೆ, ಎಲ್ಲದರಲ್ಲೂ ಸಹ ಈ 3 ಪಾಯಿಂಟ್ಸ್ ಇರುತ್ತೆ. ಅವರು ಧರ್ಮಕ್ಕೆ ಅನುಗುಣವಾಗಿನೇ ಅವರು ಮಾಡ್ತಾರೆ, ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ, ಮತ್ತೆ ಅವರು ಕರ್ತವ್ಯ ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾರೆ. ಮತ್ತೆ ಫಲಾಪೇಕ್ಷೆ ಏನೂ ಇರೋದಿಲ್ಲ. ಓಕೆ, ಇದನ್ನ ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇದು ನನ್ನ ಕರ್ತವ್ಯ, ಅದಕ್ಕೋಸ್ಕರ ನಾನು ಇದನ್ನ ಮಾಡ್ತೀನಿ ಅಂತ. ಇವಾಗ ನಮ್ಮ ತಂದೆ ತಾಯಿಗಳನ್ನ ನಾವು ನೋಡ್ತೀವಿ ಅಲ್ವಾ, ನಮ್ಮ ತಂದೆ ತಾಯಿಗಳನ್ನ ಎಷ್ಟೊಂದ್ ಜನ ಯಾವ ತರ ನೋಡ್ಕೋತೀವಿ. ಸೊ ಇವಾಗ ನಮ್ಗೆ ಏನೋ ಯಾರಾದ್ರೂ ಬೈದ್ ಬಿಡ್ತಾರೆ, ಅಕ್ಕಪಕ್ಕದ ಮನೆಯವರೆಲ್ಲರೂ ಸಹ ಏನೇನು ಈ ತರ ನಿಮ್ ತಂದೆ ತಾಯಿಗಳನ್ನ ನೋಡ್ಕೊಂಡು ಅವ್ರು ಎಷ್ಟು ಕಷ್ಟಪಟ್ಟು ನನ್ನ ಸಾಕಿದ್ರೆ ಅಂತ ಹೇಳ್ಬಿಟ್ಟು ಆತರ ಒಂದು ಭಯದಿಂದ ನಾವು ನೋಡ್ಕೊಂತೀವಿ. ಅವ್ರ ಹತ್ರ ತುಂಬಾ ಆಸ್ತಿ ಪಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅದು ನಮ್ಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಆಸ್ತಿ ಪಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಆಸೆ ಫಲಾಪೇಕ್ಷೆ ಇಟ್ಕೊಂಡು ಅವರು ತಂದೆ ತಾಯಿಗಳನ್ನ ನೋಡ್ಕೋತಾರೆ. ಇನ್ನ ಒಂದ್ ಸ್ವಲ್ಪ ಜನ ಏನ್ ಮಾಡ್ತಾರೆ, ಅಯ್ಯೋ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿ ದೊಡ್ಡವ್ರು ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನೋಡ್ಕೋತಾರೆ ಅಲ್ವಾ. ಇವಾಗ ಇವರಲ್ಲಿ ಯಾರು ಸತ್ವಗುಣ, ರಜೋಗುಣ, ತಮಗುಣ ಅಂತ ನೀವು ಹೇಳ್ಬೋದಾ? ಹರೇ ಕೃಷ್ಣ. ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇರೋರು ಸತ್ವಗುಣದಲ್ಲಿ ಮಾತಾಡಿ. ಓಕೆ. ಆಮೇಲೆ ಆಸ್ತಿ ಬೇಕು ಅಂತ ಮಾಡ್ತಾ ಇರೋರು, ತಂದೆ ತಾಯಿಗಳನ್ನ ನೋಡ್ಕೋತಾ ಇರೋರು ರಜೋಗುಣ. ಮತ್ತೆ ಭಯದಿಂದ ಅಕ್ಕಪಕ್ಕದ ಮನೆಯವರೆಲ್ಲ ಬೈತಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡವರು ತಮೋಗುಣದ ನೋಡ್ಕೊತಿದ್ದಾರೆ. ಆದ್ರೆ ತುಂಬಾ ಶ್ರೇಷ್ಠವಾದದ್ದು ಯಾವ್ದು, ಯಾವ ತರ ನೋಡ್ಕೋಬೇಕು ನಮ್ಮ ತಂದೆ ತಾಯಿಗಳನ್ನ? ಫಲಾಪೇಕ್ಷೆ ಇಲ್ಲದೆ ನೋಡ್ಬೇಕು ಮಾತಾಡಿ. ಹೌದಾ? ಅದಕ್ಕಿಂತ ಉನ್ನತವಾದ ಇನ್ನೇನು ಇಲ್ಲ ಅಂತೀರಾ? ನಮ್ ಕರ್ತವ್ಯ ಅಂತ ಧರ್ಮ ಗ್ರಂಥಗಳ ಆದೇಶ ಅನುಗುಣ ಮಾಡಬೇಕು. ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ಅಂತ ಅವರನ್ನು ನಾವು ಫಲಾಪೇಕ್ಷೆ ಇಲ್ಲದೆ ನೋಡ್ಬೇಕು. ನಾನೇನ್ ಕೇಳ್ತಾ ಇದೀನಿ, ಅದಕ್ಕಿಂತ ಇನ್ಯಾವುದು ಉನ್ನತವಾದದ್ದು ಇಲ್ವೇ ಇಲ್ವಾ? ಇದು ಮೂರೇನೇನ ಉನ್ನತವಾದದ್ದು? ಹರೇ ಕೃಷ್ಣ ಮಾತಾಜಿ. ನೋಡೋದು ಮಾತಾಜಿ.
ಅಂದ್ರೆ ಹರೇ ಏನು ಕೃಷ್ಣ. ಶುದ್ಧ ಸತ್ವ ಅಂದ್ರೆ ನನಗ್ ಗೊತ್ತಾಗಲ್ಲಪ್ಪ ಅದು ಹೆಂಗೆ ಅಂತ ಹರೇ ನನಗೆ ಕೃಷ್ಣ. ಹೇಳ್ಬೇಕು ನೀವು. ಹೇಳಿ. ಆದ್ರೆ ಕೃಷ್ಣ ಮಾತಾಜಿ ಮಾತಾಜಿ ಎಲ್ಲಾ ತಂದೆ ತಾಯಿಯರಲ್ಲಿ ಹರೇ ಕೃಷ್ಣ ತಂದೆ ತಾಯಿಲಿರುವ ಪರಮಾತ್ಮನ ಸೇವೆ ಅಂತ ಅವರ ಸೇವೆಯನ್ನು ಮಾಡಿದರೆ ಭಗವಂತನಿಗೆ ಸೇವೆ ಅನ್ನುವ ಭಾವನೆಯಿಂದ ತಂದೆ ತಾಯಿಯರನ್ನು ನಾವು ಸೇವೆ ಮಾಡ್ಬೇಕು. ಅವರಲ್ಲಿ ಇರುವ ಕೃಷ್ಣ, ಅವರಲ್ಲಿರುವ ಪರಮಾತ್ಮನನ್ನು ಗುರುತಿಸಿ ನಾನು ಏನು ಸೇವೆ ಮಾಡಿದ ಪರಮಾತ್ಮನಿಗೆ ಸೇರ್ತದೆ. ಯಾವರಿಗೂ ಮಗ ಸರಿ ಅವರೆಲ್ಲ ಪರಮಾತ್ಮನಿದ್ದಾನೆ, ಅವರನ್ನಾಗಿ ಮಾಡ್ಬೇಕು. ನನ್ನ ತಂದೆ ತಾಯಿ ಪ್ರಸಾದವನ್ನು ಕೊಡ್ಬೇಕು, ಅವರಿಗೆ ಭಕ್ತಿಯನ್ನು ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಸೇವೆ ಮಾಡಿದ ಅತ್ಯುನ್ನತ ಸೇವೆ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನೀವು ಕೇಳಿದಿರಾ ಅಲ್ವಾ? ಅನ್ಯಾಭಿಲಾಷಿತ ಶೂನ್ಯ ಕೇಳಿದಿರಾ? ಜ್ಞಾನಕರ್ಮಾದಿ ಅನಾವೃತಂ ಆನುಕೂಲ್ಯನ ಕೃಷ್ಣಾನುಶೀಲನಂ ಭಕ್ತಿರುತ್ತಮಂ. ಉತ್ತಮ ಭಕ್ತಿ ಅಂದ್ರೆ ಏನು? ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇರ್ಕೂಡುದು. ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯನ ಕೃಷ್ಣಾನುಶೀಲನಂ ಅಲ್ವಾ? ಕೃಷ್ಣನಿಗೆ ಇಷ್ಟವಾಗಿರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು, ಅಂದ್ರೆ ಭಕ್ತಿಯನ್ನ ಮಾಡ್ಬೇಕು. ಅಂತಹ ಭಕ್ತಿಯನ್ನ ಉತ್ತಮ ಭಕ್ತಿ ಅಂತ ಕರೀತಾರೆ ಅಲ್ವಾ? ಅದೇ ತರ ನಾವು ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಇವಾಗ ಕೃಷ್ಣನ ಬೇರೆ ಏನನ್ನು ನೋಡೋದಿಲ್ಲ ಅಲ್ಲ, ಅವ್ರು ಏನನ್ನ ನೋಡ್ತಾರೆ ನಮ್ಮಿಂದ. ಪತ್ರಂ ಪುಷ್ಪಂ ಫಲಂ ತೋ ಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಏನ್ ಹೇಳ್ತಾ ಇದ್ದಾರೆ ಅಲ್ಲಿ? ಏನ ಅವ್ರು ಮುಖ್ಯವಾಗಿ ನೋಡ್ತಾ ಇರೋದು? ಕೃಷ್ಣ ನಮ್ಮ ಮನಸ್ಸು ಮಾತಾಜಿ ಭಕ್ತಿಯಿಂದ ನಾವು ಪ್ರೀತಿ ಪ್ರೀತಿಯನ್ನು ಅಲ್ವಾ? ತಂದೆ ತಾಯಿಗಳು ಅಷ್ಟೇ ಪ್ರೀತಿಯಿಂದ ಅವರು ಒಂದು ಮಾತು ನಾವು ಮಾತಾಡ್ಲಿ ಅನ್ನೋದನ್ನೇ ಅವ್ರು ನೋಡೋದು ಅಲ್ವಾ? ಪ್ರೀತಿ ಈ ಎಲ್ಲದಕ್ಕಿಂತ ಮುಖ್ಯ, ಅಂದ್ರೆ ಹೈಯೆಸ್ಟ್ ಅಂತಂದ್ರೆ ಪ್ರೀತಿ ಅಲ್ವಾ? ಸೊ ನಾವಿವಾಗ ಬೇರೆಯವ್ರಿಗೆ ತೋರಿಸಿದಾಗ ಅದು ಪ್ರೀತಿ ಆಗುತ್ತೆ, ಭಗವಂತನಿಗೆ ತೋರಿಸಿದಾಗ ಆ ಪ್ರೀತಿನೇ ನಾವು ಭಕ್ತಿ ಅಂತ ಕರಿತೀವಿ ಅಲ್ವಾ? ಆ ಪದವನ್ನ ನಾವು ಉಪಯೋಗಿಸ್ತೀವಿ. ನೀವು ಭಕ್ತಿ ಯೋಗದಲ್ಲಿ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಲ್ವಾ? ಭಗವಂತನಿಗೆ ಬೇಕಾಗಿರೋದು ಭಕ್ತಿ, ಅದೇ ತರನೇ ನಮ್ಮ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಬೇಕಾಗಿರೋದು ನಮ್ಮ ಪ್ರೀತಿ ಅಲ್ವಾ? ಸೊ ಅದಕ್ಕೆನೆ ಎಲ್ಲದಕ್ಕಿಂತ ಹೈಯೆಸ್ಟ್ ಅಂತಂದ್ರೆ ಪ್ರೀತಿನ ನಾವು ನೋಡ್ಕೊಳೋದು ಅಲ್ವಾ? ಇವಾಗ ಪ್ರೀತಿನ ನಾವು ಒಂದ್ ಸ್ವಲ್ಪ ಕಡಿಮೆ ಕೊಟ್ಟರು ಸಹ ಅವರಿಗೆ ಸಂತೋಷ ಆಗುತ್ತೆ. ಅದೇ ನಮ್ಗೆ ಪ್ರೀತಿಯಿಂದಲೇ ಎಷ್ಟೆಷ್ಟು ಹಣ ಕಳಿಸಿದ್ರು ಸಹ ಅವರಿಗೆ ಅದು ಅಷ್ಟೊಂದು ಸಂತೋಷವನ್ನ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಈ ಮೂರು ತುಂಬಾ ಇಂಪಾರ್ಟೆಂಟು. ಸೊ ಸತ್ವಗುಣದಲ್ಲಿ ನಾವು ಯಾವ ತರ ನಾವಿಲ್ಲಿ ಯಜ್ಞವನ್ನ ಮಾಡ್ತಾ ಇದೀವಿ? ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದೆ ನಾವು ಇಲ್ಲಿ ಯಜ್ಞವನ್ನ ನಾವು ಮಾಡ್ತಾ ಇದೀವಿ. ಅದೇ ತರ ಇವಾಗ ಪ್ರಭುಪಾದ ನಮ್ಗೆ ದೇವಸ್ಥಾನದ ಬಗ್ಗೆ ಹೇಳ್ತಾರೆ. ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ನಾವ್ ಇಷ್ಟ ದಿವಸ ನಾವು ಈ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕಿಂತ ಮುಂಚೆ ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾ ಇದ್ವಿ? ಹರೇ ಕೃಷ್ಣ, ಬೇಗ ಬೇಡಿಕೆಗಳನ್ನ ಅಲ್ವಾ? ನಮ್ಗೆ ಯಾವ್ದೋ ಒಂದು ಅಲ್ವಾ ಹಣ ಬೇಕಾಗಿತ್ತು, ಅಥವಾ ನಮ್ಗೆ ಯಾವ್ದೋ ಒಂದು ಲಾಭ ಬೇಕಾಗಿತ್ತು, ಐಹಿಕ ಲಾಭದ ಉದ್ದೇಶದಿಂದ ಹೋಗ್ತಾ ಇದ್ವಿ. ಅಥವಾ ಇನ್ನೊಂದ್ ಸ್ವಲ್ಪ ಜನ ಏನು ಕರ್ತವ್ಯ ದೃಷ್ಟಿಯಿಂದ ಅವರು ಹೋಗ್ತಾ ಇದ್ರು ಅಲ್ವಾ? ಭಗವಂತ ನಮ್ಗೆ ಎಲ್ಲವನ್ನ ಕೊಟ್ಟಿದ್ದಾನೆ, ನಾವು ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ಕರ್ತವ್ಯ ಇದು ನಮ್ದು, ಮಾನವನಾಗಿ ಹುಟ್ಟಿ ಆ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಕರ್ತವ್ಯ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಅದ್ರ ನಾವಿವಾಗ ಏನನ್ನ ತಿಳ್ಕೊಂಡಿವಿ? ನಾವು ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕು? ಗೌರವವನ್ನ ಕೊಡುವುದಕ್ಕೋಸ್ಕರ, ಭಗವಂತನಿಗೆ ಗೌರವವನ್ನ ಅರ್ಪಿಸೋದಕ್ಕೋಸ್ಕರ ನಾವು ಹೋಗ್ಬೇಕು ಅಲ್ವಾ? ಇಲ್ಲಾಂದ್ರೆ ನಮ್ಗೆ ಯಾರು ಹೇಳ್ಕೊಡ್ತಾರೆ ನಮ್ಗೆ ಈ ತರ? ಅಂದ್ರೆ ನಮ್ಗೆ ಭಗವಂತನ ಲೋಕಕ್ಕೆ ಹೋಗಿ ಮಾಡೋದಾದ್ರೂ ಏನು ಅಲ್ವಾ? ನಮ್ಗೆ ಇವಾಗ ಇಲ್ಲಿ ಕೃಷ್ಣ ಪ್ರಜ್ಞೆ ನಾವು ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಭಗವಂತನ ಲೋಕಕ್ಕೆ ಹೋಗಿ ನಾವ್ ಏನ್ ಮಾಡ್ತೀವಿ? ನಮ್ಗೆ ಏನ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ಸೊ ಅವಾಗ ನಮ್ಗೆ ಏನಾಗುತ್ತೆ? ನಾವು ನಮ್ಮ ಇರುವಿಕೆಯಲ್ಲಿ ಅಲ್ಲಿ ಯಾವುದೇ ಒಂದು ಅರ್ಥವನ್ನ ಕೊಡೋದಿಲ್ಲ ಅಲ್ವಾ? ನಾವಲ್ಲಿ ಮತ್ತೆ ಅಲ್ಲಿ ಏನು ನ್ಯೂ ಸೆನ್ಸ್ ಅನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಲ್ವಾ? ನಾವಲ್ಲಿ ಭಗವಂತನ ಲೋಕಕ್ಕೆ ಹೋದಾಗ ನಾವು ಇಲ್ಲೇ ಎಲ್ಲವನ್ನ ಕಲ್ತ್ಕೊಂಡು ಹೋಗ್ಬೇಕು. ನಾವು ಭಗವಂತನ ಲೋಕಕ್ಕೆ ಹೋಗೋದು ಅಲ್ಲಿ ಹೋಗಿ ಬೇರೆ ಎಕ್ಸ್ಟ್ರಾ ಏನನ್ನು ಮಾಡೋದಿಲ್ಲ. ನಾವಿಲ್ಲಿ ಏನು ಕೃಷ್ಣ ಪ್ರಜ್ಞೆ ನಾವು ಮಾಡ್ತಾ ಇದೀವಿ ಬೆಳಗಿಂದ ರಾತ್ರಿ ತನಕ, ಅದನ್ನೇ ನಾವು ಭಗವಂತನ ಲೋಕಕ್ಕೆ ಹೋದಾಗ ಮಾಡೋದು. ಅದು ಕಂಟಿನ್ಯೂಯೇಷನ್ ಅಷ್ಟೇನೆ ಅಲ್ವಾ? ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಭಗವಂತನಿಗೆ ಗೌರವವನ್ನ ಅರ್ಪಿಸ್ಲಿಕ್ಕೋಸ್ಕರನೇ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನದಲ್ಲಿ ನಾವು ಹೇಗೆ ಭಕ್ತಿಯನ್ನ ಮಾಡ್ಬೇಕು ಅನ್ನೋದನ್ನ ನಾವು ನಮ್ಗೆ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಮತ್ತೆ ನಮ್ಮ ಭಕ್ತರ ಸಂಘದಲ್ಲಿ ನಮ್ಗೆ ಅದೆಲ್ಲನೂ ಸಿಗುತ್ತೆ. ಭಗವದ್ಗೀತಾ, ಭಾಗವತಂ ಅದನ್ನೆಲ್ಲ ಆ ಪ್ರವಚನವನ್ನ ಕೇಳಿಸ್ಕೊಳ್ಳಿಕ್ಕೆ ನಾವು ಹೋಗ್ಬೇಕಾಗತ್ತೆ ಅಲ್ವಾ? ಆದ್ರೆ ನಾವ್ ಇವಾಗ ಇಷ್ಟ ದಿವಸ ನಾವು ದೇವಸ್ಥಾನಕ್ಕೆ ಏನ್ ಹೋಗ್ತಾ ಇದ್ವಿ? ಸುಮ್ನೆ ಹೋಗೋದು ಬರೋದು ಅಷ್ಟೇ ಅಲ್ವಾ? ನಮ್ಗೆ ಅಲ್ಲಿ ಯಾವುದೇ ಒಂದು ಜ್ಞಾನ ಸಂಪಾದನೆ ನಮ್ಗೆ ಅಲ್ಲಿ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಸೊ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಸೊ ಮೇನ್ ಆಗಿ ನಾವು ಗೌರವವನ್ನ ಅರ್ಪಿಸೋದಕ್ಕೋಸ್ಕರನೇ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗಿನ್ನ ಇಲ್ಲಿ ಯಜ್ಞದ ಬಗ್ಗೆ ಎಷ್ಟೊಂದ್ ಕಡೆ ನಮ್ಗೆ ಹೇಳ್ತಾ ಇದಾರೆ. ಸೊ ಯಜ್ಞ ಅಂತಂತಂದ್ರೆ ಈ ಕಲಿಯುಗದ ಯಜ್ಞ ಯಾವ್ದು ಅಂತ ನಾವು ತಿಳ್ಕೊಂಡಿದೀವಿ? ಜಪ ಯಜ್ಞ ಅಲ್ವಾ? ತುಂಬಾ ಈಸಿ ಆಗಿರೋ ಯಜ್ಞವನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಕೊಟ್ಟಿದ್ದಾರೆ. ನಮ್ಗೆ ಪ್ರಭುಪಾದರ ಕರುಣೆಯಿಂದ ನಮ್ಗೆ ನಮ್ಮಂತಹ ಸಾಮಾನ್ಯ ಜನರುಗಳಿಗೂ ಸಹ ಈ ಯಜ್ಞ ಯಾವುದು, ಕಲಿಯುಗದ ಯಜ್ಞ ಯಾವುದು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಿದೆ ಅಲ್ವಾ? ಸೊ ಸುಮೇಧ ಸಹ ಯಾರು ಬುದ್ಧಿವಂತರೋ ಅವರು ಈ ಕಲಿಯುಗದಲ್ಲಿ ಯಾವ ಯಜ್ಞವನ್ನ ಮಾಡ್ತಾರೆ? ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನ ಯಜ್ಞವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು
ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಧರ್ಮ ಗ್ರಂಥಗಳ ಆಜ್ಞೆಗಳನ್ನ ಪಾಲಿಸಿ ದೇವೋತ್ತಮ ಪರಮಪುರುಷನಿಗೆ ಗೌರವವನ್ನ ಸಲ್ಲಿಸುವುದು ನಾಗರಿಕನಾದ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಯಜ್ಞದ ಬಗ್ಗೆ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ರೆ, ಅಭಿಸಂದಾಯತು ಫಲಂ ದಂಬಾರ್ಥಮಪಿ ಚೈವಯತ್ ಇಜ್ಯತೆ ಭರತ ಶ್ರೇಷ್ಠ ತಮ್ ಯಜ್ಞಂ ವಿಧಿ ರಾಜಸಂ ಅಂತ ಹೇಳ್ತಾ ಇದ್ರೆ. ಸೊ ಇವಾಗ ರಾಜಸ ಗುಂಡಲಿರೋರು ಯಾವ ತರ ಅವರು ಯಜ್ಞವನ್ನ ಮಾಡ್ತಾರೆ ಅಂತಂದ್ರೆ, ಯಾವ್ದಾದ್ರು ಒಂದು ಐಹಿಕ ಲಾಭಕ್ಕೋಸ್ಕರ ಮಾಡ್ತಾರೆ. ಏನಾದ್ರೂ ಒಂದು ಲಾಭ ಇಲ್ಲ ಅಂದ್ರೆ ಅವರು ಯಾವುದೇ ಒಂದು ಕೆಲಸವನ್ನ ಮಾಡೋದಿಲ್ಲ. ಇವಾಗ ಬೇರೆ ಇಲ್ಲಿ ಯಜ್ಞ ಬಿಟ್ಬಿಡಿ, ಇವಾಗ ನಾನೇನಾದ್ರೂ ನಿಮ್ ಜೊತೆ ಮಾಡ್ಬೇಕಂದ್ರೆ ನಾನು ರಾಜಸಿಕ ಗುಣದಲ್ಲಿ ಇದ್ರೆ ಈ ವ್ಯಕ್ತಿ ಹತ್ರ ನಾನು ಮಾತಾಡಿದ್ರೆ ನನ್ಗೆ ಏನಾದ್ರೂ ಲಾಭ ಇದ್ಯಾ ಅಂತ ಇದ್ರೆ ಮಾತ್ರನೇ ಮಾತಾಡೋದು, ಇಲ್ಲಾಂದ್ರೆ ಅವರು ಮಾತ್ ಸಹ ಆಡೋದಿಲ್ಲ, ಒಂದು ಕ್ಷಣನೂ ಅವರು ವ್ಯರ್ಥವನ್ನ ಮಾಡೋದಿಲ್ಲ. ಅವರ ಐಹಿಕ ಲಾಭಕ್ಕೋಸ್ಕರನೇ ಅವರು ಪ್ರತಿಯೊಂದು ಕೆಲಸವನ್ನ ಮಾಡೋದು. ಅದೇ ತರ ಇಲ್ಲಿ ಯಜ್ಞನೂ ಸಹ ಐಹಿಕ ಲಾಭಕ್ಕಾಗಿ ಮತ್ತೆ ಅಹಂಕಾರದಿಂದ, ಅಹಂಕಾರ ಅಂತಂದ್ರೆ ತನ್ನವನ್ನ ತೋರಿಸ್ಕೋಬೇಕು, ಅವರು ಎಷ್ಟು ಶ್ರೀಮಂತರಿದ್ದಾರೆ, ಅವ್ರಿಗೆ ಎಂತಹ ಒಂದು ಆಸ್ತಿ ಹಣ ಎಲ್ಲ ಇದೆ ಅನ್ನೋದನ್ನ ಪ್ರದರ್ಶನ ಮಾಡ್ಲಿಕ್ಕೋಸ್ಕರ ಅವರು ಈ ಯಜ್ಞವನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಐಹಿಕ ಲಾಭಕ್ಕಾಗಿ ಮತ್ತೆ ಅಹಂಕಾರದಿಂದ ಮಾಡುವ ಯಜ್ಞವನ್ನ ರಾಜಸ ಯಜ್ಞ ಎಂದು ತಿಳಿದುಕೋ ಅಂತ ಹೇಳ್ತಿದ್ದಾರೆ. ಮತ್ತೆ ಯಜ್ಞವನ್ನ ಅವರು ಏನಕ್ಕೋಸ್ಕರ ಮಾಡ್ತಾರೆ, ಅವರು ಸ್ವರ್ಗ ಪ್ರಾಪ್ತಿ ಆಗ್ಬೇಕು. ಸ್ವರ್ಗಕ್ಕಾದ್ರೂ ಹೋಗೋದಾದ್ರೂ ಯಾಕೆ? ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಇಂದ್ರಿಯ ಭೋಗ ಮಾಡಕ್ಕೆ ಮಾತಾಜಿ. ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಅಲ್ವಾ ಅವ್ರು ಅದನ್ನ, ಅಂದ್ರೆ ಇಲ್ಲಿರೋದು ಇಲ್ಲಿ ಕಡಿಮೆ ಅವರಿಗೆ ಇಂದ್ರಿಯ ಭೋಗ, ಇಲ್ಲಿ ಏನ್ ಸಿಗ್ತಾ ಇದೆ ಆ ಇಂದ್ರಿಯ ಭೋಗ ಕಡಿಮೆ, ಅದಕ್ಕೋಸ್ಕರ ಇಂದ್ರಿಯ ಭೋಗವನ್ನ ಹೆಚ್ಚು ಅನುಭವಿಸ್ಲಿಕ್ಕೆ ಎಲ್ಲಿ ಹೋಗ್ತಾ ಇದಾರೆ? ಸ್ವರ್ಗಕ್ಕೆ ಹೋದ್ರೆ ಏನಾಗುತ್ತೆ? ನಾವು ಇಂದ್ರಿಯ ಭೋಗವನ್ನ ಹೆಚ್ಚು ಹೆಚ್ಚು ಅನುಭವಿಸಿದ್ರೆ ಇನ್ನ ಏನಾಗುತ್ತೆ ನಮ್ಗೆ? ಕ್ಷೀಣೆ ಪುಣ್ಯ ನಮಗೆ ಹೆಚ್ಚು ಹೆಚ್ಚು ನಾವು ಹೆಚ್ಚು ಹೆಚ್ಚು ಐಹಿಕ ಬಂಧನಕ್ಕೆ ಸಿಕ್ಕಾಕೋತೀವಿ ಅಲ್ವಾ? ನಮ್ಗೆ ಯಾಕಂದ್ರೆ ನೋಡಿ, ಅಂತಹ ಜಾಗದಲ್ಲಿ ಸ್ವರ್ಗಕ್ಕೆ ಹೋದಾಗ ನಾವು ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ಯಾಕಂದ್ರೆ ಅಷ್ಟು ಸುಖ ಇದೆ ಅಲ್ಲಿ, ಸ್ವರ್ಗ ಸುಖ ಇದೆ ಅಲ್ವಾ? ನೋಡಿ, ಅಷ್ಟು ಸಮಯ ನಾವು ವ್ಯರ್ಥ ಮಾಡ್ಕೋತಾ ಇದೀವಿ, 10,000 ವರ್ಷಗಳನ್ನ ನಾವು ವ್ಯರ್ಥ ಮಾಡ್ಕೋತಾ ಇದೀವಿ ಅಲ್ವಾ? ಮತ್ತೆ ಕ್ಷೀಣ ಪುಣ್ಯ ಮರ್ತ್ಯ ಲೋಕ ವಿಶಂತಿ, ನಿಮಗ್ ಗೊತ್ತಿರೋ ಹಾಗೇನೆ ಅಲ್ವಾ? ಪುಣ್ಯ ಮುಗ್ದಿದ ತಕ್ಷಣ ಮತ್ತೆ ಈ ಭೂಮಿಗೆ ಬರ್ಬೇಕು, ಮತ್ತೆ ಭೂಮಿಗೆ ಬಂದ ತಕ್ಷಣ ಕರ್ಮವನ್ನ ಮಾಡಿದಾಗ ಅದಕ್ಕೆ ಫಲವನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಇದೇ ತರ ನಮ್ಗೂ ನಾವು ಈ ಆಲದ ಮರದಲ್ಲಿ ನಾವು ಸಿಕ್ಕಾಕೋಣೋ ತರ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಅದಕ್ಕೋಸ್ಕರ ಇವ್ರು ಏನಕ್ಕೆ ಮಾಡ್ತಾ ಇದ್ರೆ, ಐಹಿಕ ಲಾಭಕ್ಕೋಸ್ಕರ ಮಾಡ್ತಾ ಇದ್ರೆ ಯಜ್ಞವನ್ನ, ಮತ್ತೆ ಅಹಂಕಾರದಿಂದ ಮಾಡ್ತಾ ಇದ್ರೆ. ಇಂತಹ ಯಜ್ಞವನ್ನ ರಾಜಸ ಅಂತ ತಿಳ್ಕೊ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಮತ್ತೆ ಇಲ್ಲಿ ತಾಮಸಗುಣದ ಯಜ್ಞ ಯಾವ ತರ ಇದೆ? ವಿಧಿಹೀನಮ ಸೃಷ್ಟಾನಂ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧರ್ಮ ಗ್ರಂಥಗಳ ಆದೇಶಗಳನ್ನ ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರವನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ, ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನ ತಾಮಸ ಗುಣದ್ದು ಅಂತ ಬಿಟ್ಟು ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನಾವು ಸತ್ವಗುಣದ ಏನ್ ನೋಡಿದ್ವು ಅದರ ಆಪೋಸಿಟ್. ಸತ್ವಗುಣದವ್ರು ಯಾವ ತರ ಮಾಡಿದ್ರು ಯಜ್ಞವನ್ನ? ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಅವರು ಮಾಡ್ತಾ ಇದ್ದಾರೆ, ಕರ್ತವ್ಯ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಅಲ್ವಾ? ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಟ್ಕೊಂಡಲೇ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದ್ರು ಇವರು? ಧರ್ಮ ಗ್ರಂಥಗಳ ಆದೇಶಕ್ಕೆ ವಿರುದ್ಧವಾಗಿ ಅವ್ರು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಭಸ್ಮಾಸುರ, ಇದು ಯಾವುದೇ ಒಂದು ಈ ತರ ಯಜ್ಞವನ್ನ ನಾವು ಯಾವುದೇ ಧರ್ಮ ಗ್ರಂಥದಲ್ಲಿ ನೋಡಿಲ್ಲ. ತನ್ನ ದೇಹದ ಮಾಂಸವನ್ನ ಕತ್ತರಿಸಿ ಯಜ್ಞಕ್ಕೆ ಹಾಕೋದು ಯಾವ್ದು ನಾವು ನೋಡಿಲ್ಲ. ಆದ್ರೆ ಅವನು ಇವಾಗ ತನ್ನ ಇಂದ್ರಿಯ ಸುಖಕ್ಕೋಸ್ಕರ ಯಾವ್ದೋ ಒಂದು ಇಚ್ಛೆಯನ್ನ ಪಡ್ಕೊಳ್ಲಿಕ್ಕೆ, ಆಸೆಯನ್ನ ಪೂರೈಸ್ಕೊಳ್ಲಿಕ್ಕೆ ಇಂತಹ ಯಜ್ಞವನ್ನ ಮಾಡ್ತಾ ಇದ್ದಾರೆ ಅಲ್ವಾ? ಮತ್ತೆ ಪ್ರಸಾದವನ್ನ ಹಂಚದೆ, ಇದು ತುಂಬಾ ಮುಖ್ಯ ಅಲ್ವಾ? ನೋಡಿ, ಪ್ರಸಾದವನ್ನ ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿರಾಗ್ಲೇ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅವ್ರ ಹತ್ರ ಹಣನೇ ಇರ್ಲಿಲ್ಲ. ಆದ್ರೆ ಪ್ರತಿದಿನ ಅವರು ಪ್ರವಚನ ಮಾಡಿದಾಗ ಒಂದು ಸೇಬನ್ನ ಅವರು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಪ್ರತಿಯೊಬ್ಬರಿಗೂ ಸಹ ಅವರು ಒಂದು ಸೇಬಿನ ತುಂಡನ್ನಾದ್ರೂ ಅವ್ರು ಕೊಡ್ತಾ ಇದ್ರು ಅಲ್ವಾ? ನೋಡಿ, ಪ್ರಭುಪಾದರು ಆಚಾರ್ಯರು, ಆಚರತೀತಿ ಆಚಾರ್ಯ, ಅವರು ಆಚರಣೆಯನ್ನ ಮಾಡಿ ನಮಗೆ ತೋರಿಸ್ತಾರೆ ಹೇಗೆ ನಾವು ಜೀವನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಯಾವುದೇ ಒಂದು ಯಜ್ಞ, ಇವಾಗ ನಾವು ಏನು ಭಗವದ್ಗೀತೆ ಭಾಗವತನ ಮಾಡಿದಾಗ ಅದು ಯಜ್ಞ ತರ ಅಲ್ವಾ? ಅದು ಜ್ಞಾನದಲ್ಲಿ ಯಜ್ಞವನ್ನ ನಾವು ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಕೊನೆಗೆ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನೀವ್ ಇಷ್ಟ ದಿವಸ ಏನ್ ಮಾಡಿದ್ರಿ? ಜ್ಞಾನ ಯಜ್ಞವನ್ನ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಪ್ರವಚನ ಮಾಡಿದ್ಮೇಲೆ ಇಲ್ಲಿ ಪ್ರಸಾದವನ್ನ ಅವರು ಪ್ರಭುಪಾದರು ಕೊಡ್ತಾ ಇದಾರೆ. ಆದ್ರೆ ಇಲ್ಲಿ ತಮೋಗುಂಡ್ಲಿಯವರು ಪ್ರಸಾದವನ್ನ ಅವರು ಕೊಡೋದಿಲ್ಲ, ಯಾವುದೇ ಒಂದು ವೇದಗಳ ಸ್ತೋತ್ರಗಳನ್ನು ಹೇಳೋದಿಲ್ಲ ಅವರು. ನಮ್ಗೆ ಮುಂದೆ ನಾವು ತಿಳ್ಕೊತೀವಿ ಅಲ್ವಾ? ಓಂ ತತ್ಸತ್, ನೀವೇನು ಹೇಳಿಲ್ಲ ಅಂದ್ರೂ ಓಂ ತತ್ಸತ್ ಅಂತ ಹೇಳಿ, ಅವಾಗ ಕೃಷ್ಣಾರ್ಪಣ ವಸ್ತು, ಕೃಷ್ಣನಿಗೆ ಅದು ಅರ್ಪಿತವಾಗ್ಬಿಡುತ್ತೆ ಅಂತ ಹೇಳ್ತಾರೆ ಅಲ್ವಾ? ವೇದಗಳ ಸ್ತೋತ್ರಗಳನ್ನು ಅವ್ರು ಹೇಳೋದಿಲ್ಲ. ಮತ್ತೆ ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಅಂತ ಹೇಳ್ತಾರೆ. ಇದು ತುಂಬಾ ಮುಖ್ಯವಾದದ್ದು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾರೆ ಆಚಾರ್ಯರು. ಪುರೋಹಿತರಿಗೆ ನಾವು ಸಂಭಾವನೆ ಕೊಡ್ಲಿಲ್ಲ ಅಂದ್ರೆ ನಾವ್ ಯಾವ್ದಾದ್ರು ಒಂದು ಯಜ್ಞವನ್ನ ಮಾಡಿದಾಗ ಅದರ ಫಲ ಅವ್ರಿಗೆ ಹೊಟ್ಟೋಗುತ್ತಂತೆ. ನಾವೇ ಎಲ್ಲಾ ಹಣ ಕೊಟ್ಟು ತಂದಿರ್ಬೋದು, ಎಲ್ಲಾ ಅರೇಂಜ್ಮೆಂಟ್ ನಾವೇ ಮಾಡಿರ್ಬೋದು, ಆದ್ರೆ ಆ ಪುರೋಹಿತರು ಯಾರು ಬಂದು ಆ ವೇದಗಳ ಸ್ತೋತ್ರಗಳನ್ನ ಹೇಳಿ ಆ ಪೂಜೆಯನ್ನ, ಆ ಯಜ್ಞವನ್ನ ಮಾಡಿಸ್ತಾರೋ ಅವ್ರಿಗೆ ನಾವು ಸಂಭಾವನೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಪುಣ್ಯವನ್ನ ಎತ್ಕೊಂಡು ಹೋಗ್ಬಿಡ್ತಾರಂತೆ. ಇದು ತುಂಬಾ ಮುಖ್ಯವಾದದ್ದು, ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನೋಡಿ, ಪುರೋಹಿತರಿಗೆ ಸಂಭಾವನೆ ಕೊಡ್ಬೇಕು, ಮತ್ತೆ ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನ, ನಮ್ಗೆ ಕೃಷ್ಣ 16ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ವಾ, ಅಶ್ರದ್ಧ ದಾನ, ಶ್ರದ್ಧೆಯಲ್ಲಿ ಏನನ್ನೇ ಮಾಡಿದ್ರು ಸಹ ಅದು ವ್ಯರ್ಥ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ? ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯ. ಸೊ ಇಲ್ಲೂ ಸಹ ಅದನ್ನೇ ಹೇಳ್ತಾರೆ, ಯಜ್ಞವನ್ನ ನಾವು ಶ್ರದ್ಧೆಯಿಂದ, ಮತ್ತೆ ಶ್ರಾದ್ದ ಅಂತ ನಾವ್ ಏನ್ ಹೇಳ್ತೀವಿ,
ನಾವು ಏನು ನಮ್ಮ ಹಿರಿಯರಿಗೆ ಮಾಡುವಂತಹ ಶ್ರಾದ್ದನು ಸಹ ಶ್ರದ್ಧೆಯಿಂದ ಮಾಡ್ಬೇಕು. ಅದಕ್ಕೋಸ್ಕರ ಅದನ್ನ ಶ್ರಾದ್ದ ಅಂತ ಹೇಳ್ಬಿಟ್ಟು ಹೇಳುದು. ಸೊ ಶ್ರದ್ಧೆಯಿಂದ ಯಾವ್ದನ್ನಾದ್ರೂ ಮಾಡಿ ಅಂದ್ರೆ ಕೃಷ್ಣ ಏನನ್ನೂ ಸ್ವೀಕರಿಸುದಿಲ್ಲ. ಸರಿ, ಅದನ್ನ ನಮ್ಗೆ ಈ ಅಧ್ಯಾಯದ ಕೊನೆಯಲ್ಲಿ ನಮ್ಗೆ ಕೃಷ್ಣ ಹೇಳ್ತಾರೆ. ಸೊ ಇಂತಹ ಯಜ್ಞವನ್ನ ತಾಮಸ ಗುಣದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ತಾಮಸ ಗುಣದಲ್ಲಿ ಮಾಡಿರುವಂತಹ ಯಜ್ಞ ಯಾರಿಗೂ ಉಪಯೋಗ ಇಲ್ಲ, ಅವ್ರಿಗೂ ಉಪಯೋಗ ಇಲ್ಲ, ಬೇರೆಯವ್ರಿಗೂ ಸಹ ಉಪಯೋಗ ಇಲ್ಲ. ನಾವು ನೋಡಿದ್ವಲ್ವಾ, ಈಗ ಭಸ್ಮಾಸುರ ಅಷ್ಟು ಕಷ್ಟಪಟ್ಟು ಯಜ್ಞವನ್ನ ಮಾಡ್ತಾರೆ, ಆದ್ರೆ ಅದರಿಂದ ಅವ್ರು ಕೇಳ್ಕೊಂಡಿರೋ ವರದಿಂದ ಅವ್ರಿಗೂ ಉಪಯೋಗ ಆಗಿಲ್ಲ, ಅವ್ರ ನಾಶ ಆಯ್ತು. ಮತ್ತೆ ಬೇರೆಯವ್ರಿಗೂ ಉಪಯೋಗ ಆಗುವಂತಹ ವರವನ್ನ ಅವ್ರು ಕೇಳಲಿಲ್ಲ ಅಲ್ವಾ. ಅದಕ್ಕೋಸ್ಕರ ತಾಮಸ ಗುಣದಲ್ಲಿರುವಂತಹ ಯಜ್ಞ ಸಮಾಜಕ್ಕೂ ಉಪಯೋಗ ಆಗೋದಿಲ್ಲ. ಯಜ್ಞ ಆಸುರಿ ಮನೋಧರ್ಮದಲ್ಲಿ ಮಾಡಿರುವಂತಹ ಯಜ್ಞ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಇವಾಗ ತಪಸ್ಸು, ಸೊ ಇವಾಗ 3 ತರದ ತಪಸ್ಸು ಇದೆ ಅಂತ ನಾವು ತಿಳ್ಕೊಂಡ್ವಿ. ಸತ್ವಗುಣದಲ್ಲಿ ತಪಸ್ಸು, ರಾಜಸ ಗುಣದ ತಪಸ್ಸು, ಮತ್ತೆ ತಾಮಸ ಗುಣದ ತಪಸ್ಸು ಅಲ್ವಾ. ಸೊ ಅದ್ರ ಜೊತೆಲಿ ತಪಸ್ಸಲ್ಲಿ 3 ರೀತಿಯ ತಪಸ್ಸಿದೆ. ಮಾತಿನ ತಪಸ್ಸು, ದೇಹದ ತಪಸ್ಸು, ಮಾತಿನ ತಪಸ್ಸು, ಮತ್ತೆ ಮನಸ್ಸಿನ ತಪಸ್ಸು. ಈ 3ನ್ನ ನಾವು ನೋಡೋಣಂತೆ. ಮತ್ತೆ ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿ ನಮ್ಗೆ ಜನರಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಸತ್ವಗುಣದಲ್ಲಿ ನಾವ್ ಏನನ್ನೇ ಮಾಡಿದ್ರು ಸಹ ಅಲ್ಲಿ ನಮ್ಗೆ ಅದ್ರ ಬಗ್ಗೆ ತುಂಬಾ ನಮ್ಗೆ ಅಟ್ಯಾಚ್ಮೆಂಟ್ ಅನ್ನೋದು ಇರೋದಿಲ್ಲ ಅಲ್ವಾ. ನಮ್ಗೆ ಅಲ್ಲಿ ಡಿಟ್ಯಾಚ್ಮೆಂಟ್ ಇರುತ್ತೆ. ಅದ್ರ ಬಗ್ಗೆ ನಮ್ಗೆ ತುಂಬಾ ಕರ್ತವ್ಯ ಅಂತ ಮಾಡೋದ್ರಿಂದ ತುಂಬಾ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಆದ್ರೆ ರಾಜಸ ಗುಣದಲ್ಲಿ ನಾವ್ ಏನನ್ನೇ ಮಾಡಿದ್ರು ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ. ನನಗೆ ಏನಾದ್ರೂ ಒಂದು ಸಿಗ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅದ್ರ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ. ತಾಮಸ ಗುಣದಲ್ಲಿ ಏನನ್ನೇ ಮಾಡಿದ್ರು ಅಲ್ಲಿ ವಿನಾಶ. ನಾವು ನೋಡಿದ್ವಿ ಅಲ್ವಾ ಭಸ್ಮಾಸುರ. ಸೊ ಏನೇ ಮಾಡಿದ್ರು ಸಹ ಅಲ್ಲಿ ವಿನಾಶಕಾರಿಯಾದದನ್ನೇ ಮಾಡ್ತಾರೆ. ತಮಗೂ ಉಪಯೋಗ ಇರೋದಿಲ್ಲ, ಬೇರೆಯವ್ರಿಗೂ ಉಪಯೋಗ ಇರೋದಿಲ್ಲ. ಸೊ ಅಂತದನ್ನ ಅವರು ಮಾಡ್ತಾರೆ. ಸೊ ಇವಾಗ ನೋಡೋಣಂತೆ ಈ 3 ತರದ ತಪಸ್ಸು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನೋಡಿ, ಇಲ್ಲಿ ನಮ್ಗೆ ದೇಹವನ್ನ ಉಪಯೋಗಿಸಿ ನಾವು ದೇಹಕ್ಕೆ ದಂಡನೆಯನ್ನ ಕೊಡ್ಲಿಲ್ಲ ಅಂತಂದ್ರೆ, ಸೊ ಇವಾಗ ನಮ್ಗೆ ಏನ್ ಹೇಳ್ತಾರೆ, ನಾವ್ ಇವಾಗ ನಮ್ಮ ಮೂಲ ಉದ್ದೇಶ ಏನು, ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು. ಭಗವಂತನ ಲೋಕಕ್ಕೆ ಹೋದಾಗ ನಾವು ಭಗವಂತನಿಗೆ ನಾವು ಪ್ರಣಾಮವನ್ನ ಮಾಡ್ಬೇಕು. ನಾವ್ ಇಲ್ಲೇ ಟ್ರೈನಿಂಗ್ ಅನ್ನ ಪಡ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಭಗವಂತನ ಲೋಕಕ್ಕೆ ಹೋಗಿ ಮಾಡೋದಾದ್ರೂ ಏನು ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಕಣ್ಣ ಮುಂದೆ ಕಾಣೋರು ಎಲ್ಲರಿಗೂ ಸಹ ನಾವು ಈ ದೇಹವನ್ನ ಉಪಯೋಗಿಸಿ ನಾವು ಪ್ರಣಾಮವನ್ನ ಮಾಡ್ಬೇಕು ಅಲ್ವಾ. ನೋಡಿ, ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಯಾರ್ಯಾರಿಗೆಲ್ಲ ಪ್ರಣಾಮವನ್ನ ಮಾಡ್ಬೇಕು, ಭಗವಂತನಿಗೆ ಪ್ರಣಾಮವನ್ನ ಮಾಡ್ಬೇಕು, ಬ್ರಾಹ್ಮಣರಿಗೆ, ಗುರುವಿಗೆ, ಮತ್ತೆ ತಂದೆ ತಾಯಿ ಮತ್ತೆ ಹಿರಿಯರಿಗೆ ನಾವು ಪ್ರಣಾಮವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ನಾವ್ ಇವಾಗ ದೇವಸ್ಥಾನಕ್ಕೆ ಹೋದ್ರೆ ನಾವು ನೋಡಿದೀವಲ್ವಾ, ಈಗಿನ ಕಾಲದ ಮಕ್ಳು ಏನ್ ಮಾಡ್ತಾರೆ, ಸ್ಟೈಲ್ ಆಗಿ ಅವರು ಇಲ್ಲಿ ಎದೆ ಹತ್ರ ಒಂದ್ಸತಿ ಹಿಂಗೆ ಕೈಯನ್ನ ಇಟ್ಕೊಂಡ್ಬಿಟ್ರೆ ಅದೇ ನಮಸ್ಕಾರ ಮಾಡ್ದಂಗೆ ಅಲ್ವಾ. ಸೊ ಹಿಂಗೆ ಬಗ್ಗಿ ಅವ್ರಿಗೆ ನಮಸ್ಕಾರನೂ ಸಹ ಅವ್ರು ಮಾಡೋದಿಲ್ಲ, ಆ ತರ ಆಗೋಗ್ತಾ ಇದೆ ಈಗ ಅಲ್ವಾ. ಆದ್ರೆ ನಮ್ಗೆ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಾವು ಕಲ್ತ್ಕೊಂಡ್ವಿ, ಗಂಡಸರು ಅಷ್ಟಾಂಗ ಪ್ರಣಾಮವನ್ನ, ಸಾಷ್ಟಾಂಗ ಅಥವಾ ಅಷ್ಟಾಂಗ ಪ್ರಣಾಮ ಅಥವಾ ದಂಡವತ್ ಪ್ರಣಾಮವನ್ನ ಮಾಡ್ಬೇಕು. ಮತ್ತೆ ಏನು ಸ್ತ್ರೀಯರು ಅವರು ಪಂಚಾಂಗ ಪ್ರಣಾಮವನ್ನ ಮಾಡ್ಬೇಕು ಅಂತ ಹೇಳಿದ್ರು ಅಲ್ವಾ. ಅಷ್ಟಾಂಗ ಅಂತಂದ್ರೆ 2 ಪಾದಗಳು ಮತ್ತೆ 2 ಮೊಣಕಾಲು, ಅಂದ್ರೆ ಏನು ನೀಸ್ ಅಂತ ಏನ್ ಹೇಳ್ತೀವಿ, ಮೊಣಕಾಲು, ಮತ್ತೆ ನಮ್ಮ ಎದೆ, ತಲೆ, ನಮ್ಮ 2 ಕೈಗಳು, ಇದಿಷ್ಟನ್ನು ಸಹ ನಮ್ ದೇಹದಲ್ಲಿ, ಅಂದ್ರೆ ಇದಿಷ್ಟನ್ನು ಸಹ ದೇಹದ 8 ಭಾಗಗಳು ಅದು ನೆಲಕ್ಕೆ ಟಚ್ ಆಗಿರ್ಬೇಕು. ಅವಾಗ ಅದನ್ನ ಅಷ್ಟಾಂಗ ಪ್ರಣಾಮ ಅಂತ ಹೇಳ್ಬಿಟ್ಟು ಕರೀತಾರೆ. 8 ಅಂಗಗಳು ಅಲ್ಲಿ ದೇಹಕ್ಕೆ ಅಂದ್ರೆ ನೆಲಕ್ಕೆ ಟಚ್ ಆಗಿರ್ಬೇಕು. ಮತ್ತೆ ಅದ್ರ ಜೊತೆ ತುಂಬಾ ಮುಖ್ಯವಾಗಿ ನಮ್ಮ ಮನಸ್ಸನ್ನು ಸಹ ಏನೋ ಯೋಚನೆ ಮಾಡೋದಲ್ಲ, ಭಗವಂತನ ಕುರಿತಾಗಿ ಯೋಚನೆ ಮಾಡ್ತಿರ್ಬೇಕು. ಅವಾಗಷ್ಟೇನೆ ಅದು ಪರಿಪೂರ್ಣವಾದ ಅಷ್ಟಾಂಗ ಅಥವಾ ಸಾಷ್ಟಾಂಗ ದಂಡವತ್ ಪ್ರಣಾಮ ಆಗುತ್ತೆ ಅಲ್ವಾ. ಆದ್ರೆ ಹೆಂಗಸರು ಆತರ ಮಾಡೋ ಹಾಗಿಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಪಂಚಾಂಗ ಪ್ರಣಾಮವನ್ನ ಅಷ್ಟೇ ಅವರು ಮಾಡ್ಬೇಕಾಗತ್ತೆ ಅಂತ. ಸೊ ಇಲ್ಲಿ ನಮ್ಗೆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಮ್ಗೆ ಹೇಗೆ ಪ್ರಣಾಮವನ್ನ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಎಲ್ಲ ವೈಷ್ಣವರಿಗೆ ಪ್ರಣಾಮ ಮಾಡ್ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಶೀಲ ವೈಷ್ಣವರಿಗೆ ಪ್ರಣಾಮ ಮಾಡ್ಬೇಕಾದ್ರೆ ಆ ವೈಷ್ಣವ ಪ್ರಣಾಮ ಮಂತ್ರ ಇದೆಯಲ್ಲ, ಅದನ್ನ ನಾವು ಹೇಳ್ಕೊಂಡು ನಾವು ಪ್ರಣಾಮವನ್ನ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಪ್ರಭುಪಾದ್ರ ಹತ್ರ ಹೋದಾಗ ಅಲ್ಲೂ ನಾವು ವೈಷ್ಣವರಿಗೆ ಪ್ರಣಾಮ ಮಾಡಿದ್ಮೇಲೆ ಪ್ರಭುಪಾದರಿಗೆ ಪ್ರಣಾಮ ಮಾಡ್ಬೇಕು. ಅದಾದ್ಮೇಲೆ ಪ್ರಭುಪಾದರಿಗೆ ಪ್ರಣಾಮ ಮಾಡ್ಬೇಕಾದ್ರೆ ಪ್ರಭುಪಾದರ ಪ್ರಣಾಮ ಮಂತ್ರ ಹೇಳ್ಕೋಬೇಕು. ಆಮೇಲೆ ದೇವರಿಗೆ ಪ್ರಣಾಮ ಮಾಡ್ಬೇಕಾದ್ರೆ ಆ ಮಂತ್ರವನ್ನ ನಾವು ಹೇಳ್ಕೋಬೇಕು ಅಂತ ಬಿಟ್ಟು ಹೇಳ್ತಾರೆ. ಸೊ ಈ ತರ ನಾವು ಪ್ರಣಾಮವನ್ನ ಮಾಡ್ಬೇಕು. ಮತ್ತೆ ಗುರುಗಳಿಗೂ ಅಷ್ಟೇ, ನಾವು ಗುರುಗಳನ್ನ ನೋಡಿದಾಗ ನಾವು ಪ್ರಣಾಮವನ್ನ ಮಾಡ್ಬೇಕು. ಅದಾದ್ಮೇಲೆ 2ನೇ ಸತಿ ಯಾವಾಗ ಮಾಡ್ಬೇಕಂದ್ರೆ, ಗುರುಗಳು ನಮ್ಮನ್ನ ನೋಡಿದಾಗ ನಾವು ಮತ್ತೆ ಇನ್ನೊಮ್ಮೆ ಪ್ರಣಾಮವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದೆಲ್ಲ ಮಾಡಿದ್ರೆ ಏನಾಗುತ್ತೆ, ನಾವು ಭಗವಂತನ ಲೋಕಕ್ಕೆ ಹೋದಾಗ ನಮ್ಗೆ ಇದೆಲ್ಲನೂ ಸಹ ಈಸಿ ಆಗುತ್ತೆ. ಇಲ್ಲ ನಾವು ಅಲ್ಲಿ ಹೋಗಕ್ಕೆ ನಾವು ಅರ್ಹತೆನೆ ನಾವು ಪಡ್ಕೊಳೋದಿಲ್ಲ ಅಲ್ವಾ. ಭಗವಂತನಿಗೆ ನಾವು ನಮಸ್ಕಾರವನ್ನ ನಾವು ಮಾಡ್ಲಿಲ್ಲ ಅಂತಂದ್ರೆ. ಅದೇ ತರ ಇಲ್ಲಿ ಏನ್ ಹೇಳ್ತಾರೆ, ಶುಚಿತ್ವನ ನಾವು ತಿಳ್ಕೊಂಡಿದ್ವಿ. ಬಹಿರಂಗ ಶುಚಿತ್ವ ಮತ್ತೆ ಅಂತರಂಗ ಶುಚಿತ್ವ, 2 ಸತಿ ಸ್ನಾನ ಮಾಡ್ಬೇಕು. ಅಂತರಂಗ ಶುಚಿತ್ವ ಅಂತಂದ್ರೆ ಹರೇ ಕೃಷ್ಣ ಮಹಾಮಂತ್ರದಿಂದ ಮಾತ್ರ ಸಾಧ್ಯ ಅಂತ ನಾವು ತಿಳ್ಕೊಂಡಿದ್ವಿ. ಸರಳತೆ ಅಲ್ವಾ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್.
ಅಲ್ವಾ? ನಮ್ಮ ವೇಷ, ನಮ್ಮ ಆಹಾರ, ಮತ್ತೆ ನಮ್ಮ ಹಾಕೊಂಡಿರುವಂತಹ ಬಟ್ಟೆಗಳಲ್ಲಿ ನಮ್ಮ ಸುತ್ತಮುತ್ತಲು ನಾವ್ ಏನೇನೆಲ್ಲ ಇಟ್ಕೊಂಡಿದೀವಿ ಅದೆಲ್ಲವೂ ಸಹ ತುಂಬಾ ಸರಳವಾಗಿರ್ಬೇಕು. ಆದ್ರೆ ನಮ್ಮ ಅಮೂಲ್ಯ ಸಮಯವನ್ನ ನಾವು ಭಗವಂತನ ಭಕ್ತಿ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ಬೇಕಾಗತ್ತೆ. ಅದು ಸರಳತೆ. ಮತ್ತೆ ನಮ್ಮ ಮನಸ್ಸು ಸಹ ಅದೇ ತರನೇ ಇರ್ಬೇಕು, ಸರಳವಾಗಿ ಅದು ಯೋಚನೆಯನ್ನ ಮಾಡ್ಬೇಕು. ಮತ್ತೆ ಏನಾದ್ರೂ ಒಂದು ಬೆಸ್ಟ್ ಕೊಡ್ಬೇಕಂದ್ರೆ ಭಗವಂತನಿಗೆ ಅಂತಾನೆ ಅದು ಯೋಚನೆ ಮಾಡ್ಬೇಕು. ದೇಹಕ್ಕೋಸ್ಕರ ಅದು ಯೋಚನೆಯನ್ನ ಮಾಡ್ಕೊಡುದು ಮನಸ್ಸು. ಮತ್ತೆ ಬ್ರಹ್ಮಚರ್ಯ ಅಲ್ವಾ? ಬ್ರಹ್ಮಚರ್ಯ ಅಂತಂದ್ರೆ ನಾವು ಏನು ಪರಸ್ತ್ರೀ ಸಂಘದ ಬಗ್ಗೆ ನಾವು ಏನೋ ಯೋಚನೆನೂ ಸಹ ನಾವು ಮನಸ್ಸಿನೂ ಸಹ ನಾವು ಯೋಚನೆಯನ್ನ ಮಾಡ್ಕೊಡ್ದು. ಅದನ್ನ ಬ್ರಹ್ಮಚರ್ಯ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಮತ್ತೆ ಅಹಿಂಸೆ ಅಲ್ವಾ? ಅಹಿಂಸೆ ಅಂತಂದ್ರೆ ಏನು, ಕಾಯ ವಾಚ ಮನಸ್ಸ ಯಾವುದೇ ರೀತಿಯಿಂದನೂ ನಾವು ಬೇರೆಯವರಿಗೆ ನಾವು ಹಿಂಸೆಯನ್ನ ನಾವು ಮಾಡ್ಕೊಡ್ದು. ಮತ್ತೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ನಾವೇನಾದ್ರೂ ಅಲ್ಲಿ ಅಡ್ಡಿ ಆತಂಕಗಳನ್ನ ಕೊಟ್ರೆ, ಯಾವುದೇ ಒಂದು ಜೀವಿಯ ಆಧ್ಯಾತ್ಮಿಕ ಉನ್ನತಿಗೆ ನಾವು ಅಡ್ಡಿ ಆತಂಕ ಆದ್ರೆ ಅದನ್ನು ಸಹ ಹಿಂಸೆ ಅಂತ ಅನ್ನಿಸ್ಕೊಳುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಇದೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನಾವ್ ಇವಾಗ್ಲೇನೆ ನಾವು ಕಲ್ತ್ಕೋಬೇಕು. ಅದರ್ವೈಸ್ ಆಲ್ಸೋ ನಾವು ದೇಹವನ್ನ ದಂಡಿಸ್ತೀವಿ ನೋಡಿ. ಇವಾಗ ರಾಜಸ್ಥಾನದವ್ರು ಏನ್ ಮಾಡ್ತಾರೆ, ಅವರು ಜಿಮ್ಮಿಗೆ ಹೋಗ್ತಾರೆ, ಮತ್ತೆ ಜಾಗಿಂಗ್ ಹೋಗ್ತಾರೆ ಅಲ್ವಾ? ಅವ್ರ ದೇಹವನ್ನ ದಂಡಿಸ್ತಾರೆ. ಆದ್ರೆ ಅವರು ಇವಾಗ ಗುರು ಹಿರಿಯರ ಪೂಜೆಗೆ ಮಾಡ್ಲಿಕ್ಕೆ ಅವ್ರು ದಂಡಿಸಿದಾಗ ಅವ್ರಿಗೆ ಏನಾಗತ್ತೆ, ಅವ್ರಿಗೆ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಸಹಾಯ ಆಗತ್ತೆ ಅಲ್ವಾ? ಅದು ಸಾತ್ವಿಕವಾದ ತಪಸ್ಸು ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡುತ್ತೆ ಅಲ್ವಾ? ಹೇಗೆ ನಾವು ಏನು ಪಂಚಾಂಗ ಹೇಗೆ ನಾವು ಈ ದಂಡವತ್ ಪ್ರಣಾಮವನ್ನ ನಾವು ಮಾಡ್ಬೇಕು ಅಂತ ಬಿಟ್ಟು ಇಲ್ಲಿ ಹೇಳ್ತಾರೆ. ಇದು ಸರಿಯಾದ ಮಾರ್ಗ, ಇದು ತಪ್ಪಾದ ಮಾರ್ಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನು ಅಷ್ಟೇನೆ, ಪಂಚಾಂಗ ಪ್ರಣಾಮ ಮಾಡ್ಬೇಕಾದ್ರೆ ಯಾವ್ದು ಸರಿಯಾದದ್ದು ಅಂತ ಹೇಳ್ಬಿಟ್ಟು ನಮ್ಮ 2 ಕೈಗಳನ್ನು ಸಹ ಹೀಗೆ ಭೂಮಿಗೆ ತಗಲ್ಬೇಕು. ಇಲ್ಲ ಅಂತಂದ್ರೆ ಅದು ಪರಿಪೂರ್ಣವಾದ ಪಂಚಾಂಗ ಪ್ರಣಾಮ ಆಗೋದಿಲ್ಲ ನೋಡಿ. ಈ ತರ ಕೈಯನ್ನ ಮೇಲೆ ಎತ್ಕೊಂಡು ನೋಡಿ, ಒಂದ್ ಕೈಯನ್ನ ಮಾತ್ರ ಇಟ್ಕೊಂಡು ನಾವು ಪ್ರಣಾಮ ಮಾಡಿದ್ರೆ ಅದು ಸರಿಯಾದ ಪ್ರಣಾಮ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಮ ಹತ್ರ ಅಕಸ್ಮಾತ್ ಚಾಂಟಿಂಗ್ ಬೀಡ್ ಇದ್ರೆ ಮಾತ್ರ ನಾವು ಈ ತರ ಇಟ್ಕೊಂಡು ಪ್ರಣಾಮವನ್ನ ಮಾಡ್ಬೇಕು. ಚಾಂಟಿಂಗ್ ಬೀಡ್ ಇಲ್ಲ ಅಂತಂದ್ರೆ ಈ ತರ ಪ್ರಣಾಮವನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಈ ತರ ಒಂದ್ ಕೈಯನ್ನ ಎತ್ತಿ ಮಾತ್ರ ನಾವು ಮಾಡ್ಕೊಡ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ. ಮತ್ತೆ ನಾನು ಕೆಲವು ಇವ್ರು ಮಾತಾಡುವಾಗ ಕೆಲವ್ರು ಹೇಳ್ತಾರೆ ದಂಡವತ್ ಪ್ರಣಾಮ ಅಂತ. ದಂಡವತ್ ಪ್ರಣಾಮ ಹೆಣ್ಮಕ್ಳು ಹೇಳ್ಬೋದಾ ಅಂತ? ಇಲ್ಲ ಮಾತಾಜಿ, ಅದು ಹೇಳಂಗಿಲ್ಲ ಅಂತಾನೆ ಹೇಳ್ತಾರೆ. ಆಕ್ಚುಲಿ ಪ್ರಣಾಮ್ಸ್ ಅಂತ ಅದಕ್ಕೆ ಅಷ್ಟೇ ಹೇಳ್ಬೇಕಾಗುತ್ತೆ. ಸರಿಯಾಗಿ ಅಂತಂದ್ರೆ ಪ್ರಣಾಮ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಗೆ ಮನ್ಸಿಗೆ ತುಂಬಾ ಹಂಗ ಅನ್ನಿಸ್ತಿರುತ್ತಲ್ವಾ, ಅಂದ್ರೆ ಆತರ ಮಾಡ್ಬೇಕು ಅಂತ ಅನ್ನಿಸ್ತಿರುತ್ತಲ್ವಾ, ಅದಕ್ಕೋಸ್ಕರ ಆತರ ರೂಢಿ ಆಗ್ಬಿಟ್ಟಿದೆ. ಆದ್ರೆ ಸರಿಯಾದ ಪದ್ಧತಿ ಅಂದ್ರೆ ನಾವ್ ಮಾಡಂಗಿಲ್ಲ. ಮತ್ತೆ ನಾವ್ ಬರೇ ಪ್ರಣಾಮ್ಸ್ ಅಂತಾನೆ ಹೇಳ್ಬೇಕು. ಹೌದು. ಓಕೆ, ಹರೇ ಕೃಷ್ಣ. ಹಾ ಮಾತಾಜಿ. ಬಟ್ ಆತರ ರೂಢಿ ಆಗೋಗ್ತಿದೆ ಆತರ ಹೇಳ್ತಾ. ಬಟ್ ನಿಜವಾಗಿ ಸರಿಯಾದದ್ದು ಅಂತಂದ್ರೆ ನಾವು ಬರೇ ಪ್ರಣಾಮ್ಸ್ ಅಂತ ಹೇಳ್ಬೇಕು. ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಇದು ನಾವು ಅಂದ್ರೆ ಪ್ರತಿಯೊಂದು ಪದಗಳನ್ನು ಸಹ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಆಕ್ಚುಲಿ. ಸೊ ಪ್ರತಿಯೊಂದು ಡೀಟೇಲ್ ಆಗಿ ನಾನು ಇಲ್ಲಿ ಹೋಗ್ತಾ ಇಲ್ಲ. ಸೊ ನಿಮ್ಗೆ ಗೊತ್ತಿರೋ ಹಾಗೇನೆ ನಮ್ಗೆ ಏನು ಈ ಶ್ಲೋಕವನ್ನ ನಾವು ತಿಳ್ಕೊಂಡಿದೀವಲ್ಲ, ವಾಚೋ ವೇಗಂ ಮನಸಃ ಕ್ರೋಧ ವೇಗಂ ಉಪದೇಶಾಮೃತದಲ್ಲಿ 1ನೇ ಶ್ಲೋಕ. ಸೊ ಈ 6 ಯಾರು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೋ ಅವರು ಇಡೀ ವಿಶ್ವದಲ್ಲೇನೆ ಅವರು ಶಿಷ್ಯರನ್ನಾಗಿ ಮಾಡ್ಕೋಬಹುದು ಅಂತ ಹೇಳ್ತಾರೆ ಅಲ್ವಾ? ಸೊ ಇಲ್ಲಿ ನಮ್ಮ ಮನಸ್ಸನ್ನ, ಮಾತನ್ನ ಎಲ್ಲವನ್ನ ಯಾರು ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗತ್ತ ಅವರು ಶಿಷ್ಯರನ್ನ ಸುಲಭವಾಗಿ ಮಾಡ್ಕೋಬಹುದು. ಅಂದ್ರೆ ಅವರು ಆಚಾರ್ಯರಾಗ್ಬಹುದು ಅಂತ ಹೇಳ್ತಾರೆ. ನಾವು ಪ್ರಭುಪಾದರನ್ನ ನಾವು ನೋಡಿದ್ವಿ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದರು ಸತ್ಯವನ್ನೇ ಅವರು ಯಾವಾಗ್ಲೂ ಹೇಳ್ತಾರೆ. ಅಲ್ಲಿ ಅವರು ಅಮೆರಿಕಾಗೆ ಹೋದಾಗ ಬೇರೆಯವರೆಲ್ಲ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ ಅಲ್ವಾ, ನೀವು ಈ ತರ ತುಂಬಾ ಸ್ಟ್ರಿಕ್ಟ್ ಆಗಿದ್ರೆ ನಿಮ್ಗೆ ಯಾರು ಫಾಲೋಯರ್ಸೇ ಬರೋದಿಲ್ಲ. ಸೊ ನೀವು ಒಂದ್ ಸ್ವಲ್ಪ ನಿಮ್ಮ ಈ ನಿಯಮಗಳನ್ನ ಸಡಿಲಗೊಳಿಸಿ, ಆಗ ನಿಮ್ಗೆ ಹೆಚ್ಚು ಜನ ನಿಮ್ಗೆ ಶಿಷ್ಯರು ಸಿಗ್ತಾರೆ ಅಂತ ಹೇಳಿದಾಗ ಪ್ರಭುಪಾದರು ಹೇಳ್ತಾರೆ ಅಲ್ವಾ, ನಾನು ಎಲ್ಲರನ್ನೂ ಸಹ ನಾನಿಲ್ಲಿ ಬದಲಾಗ್ಲಿಕ್ಕೆ ಬಂದಿಲ್ಲ, ಬೇರೆಯವ್ರನ್ನ ಕೃಷ್ಣ ಪ್ರಜ್ಞೆಗೆ ತರ್ಲಿಕ್ಕೆ ಬಂದಿದ್ದೀನಿ ಅಲ್ವಾ. ನನಗೆ ಹೆಚ್ಚು ಶಿಷ್ಯರು ಬೇಕಾಗಿಲ್ಲ, ಒಂದೇ ಒಂದು ಶ್ರದ್ಧೆ ಇಲ್ಲಂತಹ ಒಬ್ಬ ಶಿಷ್ಯ ಸಿಕ್ಕಿದ್ರೆ ಸಾಕು, ನನಗೆ ಕೃಷ್ಣ ಪ್ರಜ್ಞೆನ ಎಲ್ಲಾ ಕಡೆ ನಾನು ಹರಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲ. ಅವರು ಸತ್ಯವನ್ನ ಹೇಳ್ತಾರೆ. 4 ನಿಯಂತ್ರಕ ತತ್ವಗಳಂದ್ರೆ 4 ನಿಯಂತ್ರಕ ತತ್ವಗಳನ್ನ ಪಾಲಿಸಬಾರ್ದು ಅಂದ್ರೆ ಪಾಲಿಸಬಾರ್ದು ಅಲ್ವಾ. ಅವ್ರ ಸಂತೋಷಕ್ಕೋಸ್ಕರ ಅವರು ಯಾವುದೇ ಒಂದು ಬದಲಾವಣೆಯನ್ನ ಅವರು ಮಾಡ್ಕೊಳ್ಳಿಲ್ಲ ಅಲ್ವಾ. ಮತ್ತೆ ಇನ್ನ ಒಂದು ತುಂಬಾ ಮುಖ್ಯವಾಗಿ ಏನನ್ನ ಹೇಳ್ತಾರೆ ಅಂತಂದ್ರೆ, ಇವಾಗ ಯಾರಿಗ್ ಬೇಕಾದ್ರೂ ಆತರ ಸತ್ಯವನ್ನ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ಯಾರು ಶಿಷ್ಯರಾಗ್ತಾರೆ ಅವ್ರಿಗೆ ಮಾತ್ರನೇ, ಯಾರು ತನ್ನನ್ನ ಗುರು ಅಂತ ಒಪ್ಕೋತಾರೋ ಅವ್ರಿಗೆ ಮಾತ್ರನೇ ಸತ್ಯವನ್ನ ಹೇಳ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಇವಾಗ ನಾವು ಕೃಷ್ಣನನ್ನೇ ನೋಡಿದ್ವಿ ಅಲ್ವಾ.
ಕೃಷ್ಣ ಇವಾಗ ಅರ್ಜುನ ಎಷ್ಟೇ ಅವರು ಒಂದು ಫಸ್ಟ್ನೇ ಅಧ್ಯಾಯದಲ್ಲಿ ಅವರು ಪೂರ್ತಿ ದುಃಖವನ್ನ ಹೇಳ್ಕೊತಾರೆ ಅಷ್ಟು ಹೇಳ್ಕೊತಾರೆ. ಆದ್ರೆ ಕೃಷ್ಣ ಏನನ್ನೂ ಅವ್ರು ಮಾತಾಡೋದಿಲ್ಲ. ಯಾವಾಗ 2ನೇ ಅಧ್ಯಾಯದಲ್ಲಿ ಅವರು ಏನು ಶರಣಾಗತಿ ಮಂತ್ರವನ್ನ ಅವರು ಹೇಳ್ತಾರೆ ಅಲ್ವಾ, ಅವಾಗಷ್ಟೇನೆ ಅವ್ರು ಒಪ್ಕೋತಾರೆ. ಯಾವಾಗ ನನ್ನನ್ನ ಶಿಷ್ಯನಾಗಿ ಸ್ವೀಕರಿಸು ಅಂತ ಹೇಳ್ಬಿಟ್ಟು ಅರ್ಜುನ ಕೇಳ್ಕೊತಾರೋ ಆಗ ಕೃಷ್ಣ ಅವರನ್ನ ಶಿಷ್ಯನಾಗಿ ಸ್ವೀಕರಿಸಿ ಅವರು ಸತ್ಯವನ್ನ ನುಡಿತಾರೆ. ಏನನ್ನ ಮಾಡ್ಬೇಕು ಏನನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅಲ್ವಾ. ಮನಸ್ಸಿಗೆ ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ನಾವು ಯಾವಾಗ್ಲೂ ಏನೋ ಒಂದು ಟಾಂಟ್ ಮಾಡೋ ತರದೇ ನಾವು ಮಾತಾಡ್ತಿರ್ತೀವಿ ಅಲ್ವಾ. ಏನೋ ಅವ್ರನ್ನ ನಾವು ಕಿಚ್ಚಾಯಿಸ್ಬೇಕು ಹಾಗೆ ಮಾತಾಡ್ತೀವಿ. ಆದ್ರೆ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ, ನಮ್ಮ ಧರ್ಮ ಗ್ರಂಥದಲ್ಲಿ ಏನ್ ಹೇಳ್ತಾ ಇದಾರೆ, ಕೃಷ್ಣ ಏನ್ ಹೇಳ್ತಾ ಇದಾರೆ, ನಾವು ಬೇರೆಯವ್ರಿಗೆ ಮಾತಾಡ್ಸ್ಬೇಕಂದಾಗ ಅವ್ರ ಮನಸ್ಸಿಗೆ ಸಂತೋಷ ಆಗೋ ತರನೇ ನಾವು ಮಾತಾಡ್ಬೇಕು, ಹಿತವಾಗಿರೋದನ್ನ ನಾವು ಹೇಳ್ಬೇಕಾಗತ್ತೆ. ನಾವು ಮಾತಾಡಿ ಹೋದ್ಮೇಲೆ ಅವ್ರಿಗೆ ಅವ್ರ ಮನಸ್ಸೆಲ್ಲ ನಾವು ಕೆಡ್ಸೋ ತರದ್ದು ಮಾತುಗಳನ್ನ ನಾವು ಆಡಿರ್ಬಾರ್ದು ಅಲ್ವಾ. ಅದನ್ನ ಇಲ್ಲಿ ಹೇಳ್ತಿದಾರೆ. ಮನಸ್ಸನ್ನು ಕಲಕದ ಮಾತುಗಳನ್ನ ಆಡ್ಬೇಕು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡೋದು, ಇದು ತುಂಬಾ ಮುಖ್ಯ ಅಲ್ವಾ. ಇವಾಗ ಒಂದು ಮಗುಗೆ ನೀನು ಏನು ಮಾಡ್ಬೇಡ ಪುಟ್ಟ, ನೀನ್ ಅಲ್ಲಿ ಸುಮ್ನೆ ಕುತ್ಕೊಂಡ್ರೆ ಅದು ಮಗು ಹಂಗಿರೋದಿಲ್ಲ ಅಲ್ವಾ. ಅದಕ್ಕೆ ಏನಾದ್ರೂ ಒಂದು ಚಟುವಟಿಕೆಯನ್ನ ಮಾಡ್ತಾನೆ ಇರ್ಬೇಕು, ಅದಕ್ಕೆ ಏನೋ ಒಂದು ಕೊಡ್ಬೇಕು, ಬೊಂಬೆನೋ ಏನೋ ಒಂದು ಕೊಡ್ಬೇಕು. ಸುಮ್ನೆ ಕುತ್ಕೊಂಡ್ರೆ ಅದು ಕುತ್ಕೊಳೋದಿಲ್ಲ. ಅದೇ ತರನೇ ನಮ್ಮ ಮನಸ್ಸನ್ನು ಸಹ ಮಗು ತರನೇ ಅಲ್ವಾ. ಅದಕ್ಕೂ ಸಹ ನಾವ್ ಇವಾಗ ಏನ್ ಮಾಡ್ಬೇಕು, ಮತ್ತೆ ಏನಾದ್ರೂ ಒಂದು ಬೇರೆ ನಮ್ಗೇನು ಏನ್ ಹೇಳ್ತಾರೆ, ಉನ್ನತವಾದದನ್ನ ಕೊಡ್ಬೇಕು. ಉನ್ನತವಾದದನ್ನ ಕೊಟ್ಟಾಗ ಏನಾಗುತ್ತೆ, ಕೆಳಮಟ್ಟದ ಒಂದು ಟೇಸ್ಟ್ ಇರೋದನ್ನ ಅದು ಇಚ್ಛೆ ಪಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇವಾಗ ನಾವು ಮಾತಾಡ್ಲೇಬೇಕು ಅಂತಂದ್ರೆ ಕೃಷ್ಣನ ಬಗ್ಗೆ ಮಾತಾಡಿ ಅಲ್ವಾ. ಕೃಷ್ಣ ಕಥೆಯನ್ನ ಮಾತಾಡಿ, ಗ್ರಾಮ ಕಥೆಯನ್ನ ಮಾತಾಡೋ ಬದಲು ಅಲ್ವಾ, ನಿಮ್ ಮನೇಲಿ ಏನ್ ಮಾಡಿದ್ವಿ, ಪಕ್ಕದ ಮನೇಲಿ ಏನ್ ಮಾಡಿದ್ರು ಅಲ್ವಾ, ಅವ್ರ ಅತ್ತೆ ಏನ್ ಮಾಡಿದ್ರು, ಅವ್ರ ಸೊಸೆ ಏನ್ ಮಾಡಿದ್ರು ಅಂತ ಆ ಮಾತನ್ನ ಹಾಡೋ ಬದಲು ನೀವು ಕೃಷ್ಣ ಕಥೆಯನ್ನ ಹೇಳಿ ಅಲ್ವಾ. ಕೃಷ್ಣನ ಗುಣಗಾನವನ್ನ ಮಾಡಿ, ಅವರ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ನೀವು ಮಾತಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ನಮ್ಮ ಸಾಹಿತ್ಯ ಎಷ್ಟು ಅಂದ್ರೆ ಆ ಭಂಡಾರ ಅಂತ ಹೇಳ್ತೀವಿ ಅಲ್ವಾ. ನಮಗೆ ಇವಾಗ ಎಷ್ಟೊಂದ್ ಜನಕ್ಕೆ ಈಗ ಕೃಷ್ಣ ಪ್ರಜ್ಞೆಗೆ ಬಂದಾಗ ಅವರು ತುಂಬಾ ನೊಂದಿರ್ತಾರೆ ಅಲ್ವಾ. ಯಾಕಾದ್ರೂ ನಾನು ಬದುಕಿದೀನೋ, ನಾನು ಅಂದ್ರೆ ಬೇಗ ನಾನು ಏನು ದೇಹವನ್ನ ಬಿಟ್ಬಿಟ್ರೆ ಸಾಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಯಾವಾಗ ಈ ಕೃಷ್ಣ ಪ್ರಜ್ಞೆಯ ರುಚಿ ಗೊತ್ತಾಗುತ್ತೆ, ಯಾವಾಗ ಭಾಗವತಂ ಪುಸ್ತಕಗಳ ಬಗ್ಗೆ ಗೊತ್ತಾಗುತ್ತೆ, ಅದನ್ನ ಓದ್ಬೇಕು ಅಂತ ಗೊತ್ತಾಗುತ್ತೋ ಅವ್ರು ಏನನ್ನ ಪ್ರಾರ್ಥನೆ ಮಾಡ್ತಾರೆ, ಭಗವಂತ ನಾನು ಇದನ್ನ ಈ 12 ಸ್ಕಂದಗಳನ್ನ ನಾನು ಓದೋ ತನಕನಾದ್ರೂ ನನ್ನ ಜೀವಂತವಾಗಿ ಉಳಿಸು ಅಂತ ಬೇಡ್ಕೋತಾರೆ ಅಲ್ವಾ. ಸೊ ನೋಡಿ, ಆತರ ಅಷ್ಟು ವೇದ ಸಾಹಿತ್ಯ ಇದೆ. ಇದನ್ನೆಲ್ಲ ವಾಚನ ನಾವು ಮಾಡ್ಬೇಕು. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಮಾತಿನ ತಪಸ್ಸು, ಆ ಮಾತಿಗೆ ಒಂದು ಅರ್ಥ ಅಂತ ಬರುತ್ತೆ ಅಲ್ವಾ. ಇವಾಗ ಏನ್ ಬೇಕಾದ್ರೂ ಮಾತಾಡ್ಬೋದು ಅಲ್ವಾ. 3 ಹೊತ್ತು ನಮ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಇಷ್ಟ, ವಟ 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 ಅಂತ ನಾವು ಮಾತಾಡ್ತಾನೆ ಇರ್ತೀವಿ. ಪ್ರಭುಪಾದರು ಅದನ್ನೇ ಅವ್ರ ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಅಲ್ವಾ. ನಾವ್ ಯಾವ ತರ ಮಾತಾಡ್ತೀವಿ ಅಂತಂದ್ರೆ ನಮ್ಮ ಸಾವನ್ನ ನಾವು ತಂದ್ಕೊಂತೀವಿ, ಆ ತರ ಮಾತನ್ನ ನಾವು ಮಾತಾಡ್ತೀವಿ ಅಲ್ವಾ. ಹೇಗೆ ಅದು ಕಪ್ಪೆಗೆ ಹೋಲಿಸ್ತಾರೆ, ಕಪ್ಪೆ ಒಟಗುಡ್ತಾ ಇರುತ್ತೆ, ಅದು ಯೋಚನೆ ಮಾಡೋದಿಲ್ಲ. ನಾನು ಒಟಗುಟ್ಟಿದ್ರೆ ಹಾವಿಗೆ ನನ್ನ ಇರುವಿಕೆ ಗೊತ್ತಾಗುತ್ತೆ, ಹಾವು ಬಂದು ನನ್ನ ನುಂಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ ಅಲ್ವಾ. ನಾವು ಸಹ ಅದೇ ತರ ಇದೀವಿ. ಆ ಮಾತನ್ನ ನಾವು ಏನಕ್ಕೆ ಉಪಯೋಗಿಸ್ಬೇಕು ಅಂತ ಗೊತ್ತಿದ್ರೆ ನಾವು ಮಾತನ್ನ ಆಡಿ ನಾವು ಈ ಆಯಸ್ಸನ್ನ ನಾವು ಮುಗಿಸ್ಬಿಡ್ತಾ ಇದೀವಿ ಅಲ್ವಾ. ಅದಕ್ಕೆ ಮಾತಿನ ತಪಸ್ ಅಂತಂದ್ರೆ ಈ ವೇದ ಸಾಹಿತ್ಯವನ್ನ ಓದೋದು ಅಲ್ವಾ. ಇಲ್ಲಿ ನಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಹನುಮಂತ ಅವರು ಸೀತಾಮಾತೆಯನ್ನ ಭೇಟಿಯಾಗಕ್ಕೆ ಹೋದಾಗ ಅವರು ರಾಮನ ದೂತ ಅಂತ ಹೇಳಿದಾಗ ರಾಮ ಕ್ಷೇಮವಾಗಿದ್ದಾರೆ ಅನ್ನೋ ಒಂದು ವಿಷಯವನ್ನ ಅವ್ರು ತಿಳಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಅವ್ರ ಹನುಮಂತ ಎಷ್ಟು ಚೆನ್ನಾಗಿ ಅವರು ಈ ಮಾತಿನ ತಪಸ್ಸನ್ನ ಅವ್ರು ಮಾಡ್ತಾರೆ ಅಂತಂದ್ರೆ ಸೀತಾಮಾತೆಗೆ ಒಂಚೂರುನು ಉದ್ವಿಗ್ನಕ್ಕೆ ಒಳಗಾಗ್ಕೂಡುದು ಆ ತರ ಅವ್ರು ಮಾತನ್ನ ಆಡ್ತಾರೆ. ಅಂದ್ರೆ ಕ್ಷೇಮ, ಫಸ್ಟ್ ಕ್ಷೇಮ ಅನ್ನೋ ಒಂದು ಪದವನ್ನ ಉಪಯೋಗಿಸ್ತಾರೆ. ಕ್ಷೇಮವಾಗಿದ್ದಾರೆ ಯಾರು, ರಾಮ ಅಂತ. ಕ್ಷೇಮ ಅಂದ ತಕ್ಷಣನೇ ಏನ್ ಅನ್ಸುತ್ತೆ ನಮ್ಗೆ, ಓ ಯಾರ ಬಗ್ಗೆನಾದ್ರೂ ಹೇಳಿದ್ರು ಅವ್ರು ಕ್ಷೇಮವಾಗಿದ್ದಾರಪ್ಪ ಅಂತ ಅನ್ಸುತ್ತೆ. ರಾಮ ಅಂತ ಅಷ್ಟ್ ಹೇಳಿ ಅವಾಗ ನಮ್ಗೆ ಆತಂಕ ಆಗ್ತಾ ಇರತ್ತೆ, ಒಂದು ಕ್ಷಣನೇ ಆಗಿರ್ಬೋದು. ಅಷ್ಟು ಆತಂಕಕ್ಕೂ ನೋಡಿ ಹನುಮಂತ ಒಳಗಾಗ್ಸಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಲ್ವಾ. ರಾಮ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳೋಷ್ಟೊತ್ತಿಗೆ ರಾಮನಿಗೆ ಏನಾಯ್ತು ಅಂತ ನಮ್ಗೆ ಭಯ ಆಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಅವರು ಅಂತಹ ಉದ್ವೇಗಕ್ಕೆ ಒಳಗಾಗ್ಬಾರ್ದು ಅಂತ ಹೇಳ್ಬಿಟ್ಟು ಚೆನ್ನಾಗಿದ್ದಾರೆ ರಾಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ತರನೇ ಅವರು ಸೀತಾಮಾತೆಯನ್ನ ನೋಡ್ಕೊಂಡು ಬಂದ್ಮೇಲೆ ರಾಮನಿಗೆ ಅವರು ಹೇಳ್ಬೇಕು ಆ ವಿಚಾರವನ್ನ. ಅದಕ್ಕೆ ಅವ್ರು ಯಾವ ತರ ಅವ್ರು ಹೇಳ್ತಾರೆ ಅಂತಂದ್ರೆ ಕಂಡೆ ಅಂತ ಹೇಳ್ತಾರೆ. ಕಂಡೆ ಅಂದ್ರೆ ಏನ್ ಅರ್ಥ, ಇವಾಗ ರಾಮನಿಗೆ ಗೊತ್ತಾಗೋಗ್ಬಿಡುತ್ತೆ, ಓ ಕಂಡೆ ಅಂತಂದ್ರೆ ನಾನು ನೋಡಿದೀನಿ ಅಂತ ಹೇಳ್ಬಿಟ್ಟು ಅಲ್ವಾ. ಅವ್ರಿಗೆ ಆತಂಕಕ್ಕೆ ಅವ್ರಿಗೆ ಒಳಗಾಗೋ ತರ ಬಿಡ್ಲೇ ಇಲ್ಲ ಅವರು. ಅಂದ್ರೆ ಸೀತಾಮಾತೆ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ರೆ ರಾಮನಿಗೆ ತುಂಬಾ ಆತಂಕ ಆಗ್ತಾ ಇತ್ತು. ನಾನು ಸೀತಾಮಾತೆನ ನೋಡುದ್ನಾ ಇಲ್ಲ ಹನುಮಾನ್ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಿದ್ರು ಅಲ್ವಾ. ಆದ್ರೆ ಇವಾಗ ಏನ್ ಹೇಳ್ತಾ ಇದಾರೆ, ಯಾವ ತರ ಮಾತನ್ನ ಆಡ್ತಾ ಇದಾರೆ, ಕಂಡೆ ಯಾರನ್ನ, ಸೀತಾಮಾತೆಯನ್ನ ಅಂತ ಹೇಳ್ಬಿಟ್ಟು, ಕಂಡೆ ಸೀತಾಮಾತೆಯನ್ನ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನೋಡಿ ಇಷ್ಟು ಅಲ್ವಾ, ನೋಡಿ ಎಷ್ಟು ಸೂಕ್ಷ್ಮ ಇದೆ ಅಲ್ವಾ. ಮಾತಾಡ್ದಾಗ ಬೇರೆಯವ್ರಿಗೆ ಒಂದು ಚೂರುನು ಆತಂಕಕ್ಕೆ ಒಳಗಾಗ್ಬಾರ್ದು, ಅಹಿತಕರವಾಗಿರ್ಬಾರ್ದು
ಅಲ್ವಾ, ಅವ್ರಿಗೆ ಸಂತೋಷವಾಗಿರೋದನ್ನೇ ಹೇಳ್ಬೇಕು, ಸತ್ಯವನ್ನೇ ಹೇಳ್ಬೇಕು ಅನ್ನೋದನ್ನ ನಾವು ಇವಾಗ ಈ ಹನುಮಂತನ ಈ ಎಕ್ಸಾಂಪಲ್ ನಾವು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ಪ್ರಭುಪಾದರು ಸಹ ಇಲ್ಲಿ ಹೇಳ್ತಾ ಇದಾರೆ ಮಾತಿನ ತಪಸ್ಸು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು, ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮಾತಿನ ತಪಸ್ಸು ಸತ್ಯವಾದ, ಸಂತೋಷಕರವಾದ, ಹಿತವಾದ, ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಒಬ್ಬ ಶಿಕ್ಷಕನು ಮಾತನಾಡುವಾಗ ಅವನು ತನ್ನ ವಿದ್ಯಾರ್ಥಿಗಳ ಸೂಚನೆಗಾಗಿ ಸತ್ಯವನ್ನ ಮಾತನಾಡಬಲ್ಲನು, ಆದರೆ ಅಂತಹ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಲ್ಲದವರೊಂದಿಗೆ ಮಾತನಾಡಬಾರದು, ಅವನು ಅವರ ಮನಸ್ಸನ್ನು ಪ್ರಚೋದಿಸಿದರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಇವಾಗ ಗುರು ಅಂತ ಒಪ್ಕೊಳ್ಳಿಲ್ಲ ಯಾರಾದ್ರೂ ಅಂತಂದ್ರೆ ಅವ್ರಿಗೆ ಸತ್ಯವನ್ನ ಹೇಳ್ಕೊಡುದು, ಅವರ ಮನಸ್ಸನ್ನ ಕಲುಪ್ಕೊಡುದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸಾಮಾಜಿಕ ಸಂಪ್ರದಾಯಗಳ ಪ್ರಕಾರ ನೀವು ಸತ್ಯವನ್ನ ಮಾತನಾಡಲು ಬಯಸಿದರೆ ನೀವು ಸತ್ಯವನ್ನು ತುಂಬಾ ಹಿತಕರವಾಗಿ ಮತ್ತು ಹೊಗಳುವಂತೆ ಮಾತನಾಡುತ್ತೀರಿ. ಅಹಿತಕರವಾದ ಸತ್ಯವನ್ನು ಮಾತನಾಡಬೇಡಿ. ಆದರೆ ನಾವು ಆ ಉದ್ದೇಶಕ್ಕಾಗಿ ಇಲ್ಲ. ಸಾಮಾಜಿಕ ಸಂಪ್ರದಾಯ, ನಾವು ಬೋಧಕರು, ನಾವು ದೇವರ ಸೇವಕರು, ನಾವು ನಿಜವಾದ ಸತ್ಯವನ್ನು ಮಾತನಾಡಬೇಕು. ನೀವು ಅದನ್ನು ಇಷ್ಟಪಡಬಹುದು ಅಥವಾ ಇಷ್ಟಪಡದಿರಬಹುದು. ದೇವರಿಲ್ಲದ ನಾಗರಿಕತೆಯು ಯಾವುದೇ ಹಂತದಲ್ಲೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಬೇರೆಯವ್ರಿಗೆ ಹಿತಕರವಾಗಿರೋದನ್ನ ಮಾತಾಡಿ ಅಂತ ಹೇಳ್ತಾ ಇದಾರೆ. ಆದ್ರೆ ನೀವೇನ್ ಇಲ್ಲಿ ಏನ್ ಮಾತಾಡ್ತಾ ಇದ್ರ ಪ್ರಭುಪಾದ್ರೆ, ನೀವು 4 ನಿಯಂತ್ರಕ ತತ್ವಗಳನ್ನ ಹೇಳ್ತಾ ಇದ್ರೆ ಅದು ಬೇರೆಯವ್ರಿಗೆ ಹಿತವನ್ನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ರೆ. ಅದಕ್ಕೆ ಪ್ರಭುಪಾದ್ರಲ್ಲಿ ಏನ್ ಹೇಳ್ತಾ ಇದಾರೆ, ಹೌದು ಹಿತಕರವಾದದನ್ನೇ ಮಾತಾಡ್ಬೇಕು. ಅದ್ರ ಜೊತೆ ನಾವಿವಾಗ ಇಲ್ಲಿ ನಾವು ದೇವರ ಸೇವಕರು, ನಾವಿವಾಗ ದೇವರ ಈ ಕೃಷ್ಣ ಪ್ರಜ್ಞೆನ ನಾವು ಹರಡ್ಲಿಕ್ಕೆ, ದೇವರ ಈ ಬೋಧನೆಗಳನ್ನ ಹರಡ್ಲಿಕ್ಕೆ ನಾವು ಬಂದಿದೀವಿ ಅಲ್ವಾ. ದೇವರಿಲ್ಲದ ಸಮಾಜ ಯಾವುದಕ್ಕೂ ಉಪಯೋಗ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಸತ್ಯವನ್ನೇ ಹೇಳ್ಬೇಕು. ಹೌದು ಅದು ಅಪ್ರಿಯವಾಗಿದೆ ಬೇರೆಯವ್ರಿಗೆ, ಅದು ಅಪ್ರಿಯವಾದ್ರೂ ಸಹ ನಾವು ಸತ್ಯವನ್ನ ಹೇಳ್ಬೇಕು. ಯಾವಾಗ ಅಂತಂತಂದ್ರೆ ಅದರ ಉದ್ದೇಶ ತುಂಬಾ ಮುಖ್ಯವಾಗಿರ್ಬೇಕು ಅಲ್ವಾ. ಅಲ್ಲಿ ಚೈತನ್ಯ ಮಹಾಪ್ರಭುಗಳ ಏನು ಸಂದೇಶ ಸಾರ್ಬೇಕು, ಕೃಷ್ಣನ ಇಚ್ಛೆ ಏನಿದೆ ಅದರ ಕುರಿತಾಗಿ ನಾವ್ ಯಾವ್ದಾದ್ರು ಈ ತರ ಒಂದು ಕಾರ್ಯವನ್ನ ಮಾಡಿದಾಗ ನಾವು ಅವಾಗ ಅಹಿತಕರವಾಗಿದ್ರು ಸಹ ನಾವ್ ಅದನ್ನ ಹೇಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈಗ ಮತ್ತೆ ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ರೆ, ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋಮಾನ ಸಮುಚ್ಯತೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಇಲ್ಲಿ ಪ್ರತಿಯೊಂದನ್ನು ಸಹ ಪ್ರಭುಪಾದರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಸೊ ಇಲ್ಲಿ ಒಂದೆರಡನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ನಮ್ಮ ಮನಸ್ಸಿಗೆ ಎಂತಹ ಶಿಕ್ಷಣವನ್ನ ಕೊಡ್ಬೇಕು ಅಂತಂದ್ರೆ, ಯಾವಾಗ್ಲೂ ಸಹ ನಾವು ನಮ್ಮ ಮನಸ್ಸು ಏನು ಅಂತಂದ್ರೆ ಏನನ್ನಾದ್ರೂ ಎಂಜಾಯ್ ಮಾಡ್ಬೇಕಂತಾನೆ ಯೋಚನೆ ಮಾಡ್ತಾ ಇರುತ್ತೆ ಅಲ್ವಾ. ಒಂದು ಚಿಕ್ಕದಿದ್ರು ಸಹ ಅದ್ರಲ್ಲಿ ನಾನು ಇದ್ರಲ್ಲಿ ಏನ್ ಎಂಜಾಯ್ ಮಾಡ್ಬೋದು ಅಂತಾನೆ ಯೋಚನೆ ಮಾಡ್ತಿರುತ್ತೆ. ಅದಕ್ಕೆ ನಾವ್ ಎಂತಹ ಶಿಕ್ಷಣವನ್ನ ನಮ್ಮ ಮನಸ್ಸಿಗೆ ಕೊಡ್ಬೇಕು ಅಂತಂದ್ರೆ, ಆ ಇಂದ್ರಿಯ ಭೋಗವನ್ನ ನಾವು ಮಾಡ್ಕೊಡುದು ಅಂತಹ ಶಿಕ್ಷಣವನ್ನ ನಾವು ನಮ್ಮ ಮನಸ್ಸಿಗೆ ನಾವು ಕೊಡ್ಬೇಕು. ಮತ್ತೆ ಬೇಗ ಸತ್ವಗುಣದಲ್ಲಿದ್ರೆ ತುಂಬಾ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇಗ ತೃಪ್ತಿ ಆಗತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಹೆಚ್ಚು ಇಂದ್ರಿಯ ಭೋಗ ಮಾಡ್ಬೇಕು ಅಂತ ನಮ್ಗೆ ಅನ್ಸೋದಿಲ್ಲ. ಅವ್ರು ಇರೋದ್ರಲ್ಲೇನೆ ತೃಪ್ತಿ. ಭಗವಂತ ನನಗೆ ಇಷ್ಟನ್ನ ಕೊಟ್ಟಿದ್ದಾನೆ, ಇಷ್ಟಲ್ಲಿ ನಾನು ತೃಪ್ತಿಯಾಗಿ ಇರಬಹುದು ಅಂತ ಹೇಳ್ಬಿಟ್ಟು ಅವಾಗ ಅವ್ರೇನ್ ಮಾಡ್ತಾರೆ, ಅನ್ಯಾಯದ ಕಾರ್ಯ, ಪಾಪ ಕಾರ್ಯಗಳನ್ನ ಅವ್ರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೇನೆ ಅವ್ರಿಗೆ ಅವ್ರು ಯಾವಾಗ್ಲೂ ಪುಣ್ಯವನ್ನೇ ಮಾಡೋದ್ರಿಂದ ಅವರು ಮುಂದಿನ ಜನ್ಮದಲ್ಲೂ ಸಹ ಅವರು ಸಂತೋಷವಾಗೇನೆ ಇರ್ತಾರೆ. ಅವರು ಸತ್ವಗುಣದಲ್ಲಿ ಅವರು ಹುಡ್ತಾರೆ. ಸತ್ವಗುಣದಲ್ಲಿ ಇರೋರು ಯಾವಾಗ್ಲೂ ಸಂತೋಷವಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ. ಜ್ಞಾನ ಇರೋ ಕಡೆ ನಮ್ಗೆ ಅಲ್ಲಿ ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ ಗೊತ್ತಿರುತ್ತೆ. ಅದಕ್ಕೆ ತಪ್ಪನ್ನ ಅವರು ಮಾಡೋದಿಲ್ಲ ಅಲ್ವಾ. ಮತ್ತೆ ಇನ್ನ ಏನು ಮನಸ್ಸಿಗೆ ಶಿಕ್ಷಣವನ್ನ ಕೊಡ್ಬೇಕು ಅಂತಂದ್ರೆ, ಬೇರೆಯವ್ರಿಗೆ ಒಳಿತಾಗ್ಲೇಬೇಕು ಯಾವಾಗ್ಲೂ ಅನ್ನೋತರ ಒಂದು ಶಿಕ್ಷಣವನ್ನ ನಾವು ಕೊಡ್ಬೇಕು. ಮನಸ್ಸಿಗೆ ಕೆಟ್ಟದನ್ನ ನಾವು ಯೋಚನೆ ಮಾಡ್ಕೊಡ್ದು ಅಲ್ವಾ. ನಮ್ಮ ಮನಸ್ಸು ಏನನ್ಸುತ್ತೆ, ನನಗೆ ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ಪಕ್ಕದ ಮನೆಯವರಿಗೆ 2 ಕಣ್ಣು ಹೋಗ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಮನಸ್ಸಿಗೆ ನಾವು ಶಿಕ್ಷಣವನ್ನ ನಾವು ಕೊಡ್ಬೇಕಾಗತ್ತೆ. ಎಂತಹದೇ ಒಂದು ಸಂದರ್ಭದಲ್ಲೂ ಸಹ ಬೇರೆಯವರಿಗೆ ಕೆಡುಕನ್ನ ಬಯಸ್ಕೂಡ್ದು ನೀನು ಅನ್ನೋ ಒಂದು ಶಿಕ್ಷಣವನ್ನ ನಾವು ಮನಸ್ಸಿಗೆ ಕೊಡ್ಬೇಕು. ಮತ್ತೆ ಕೃಷ್ಣ ಪ್ರಜ್ಞೆಯಿಂದ ನಮ್ಗೆ ಹೊರಗಡೆ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಯೂಶಲಿ ಇವಾಗ ಯುವ ಜನತೆಗೆ ಕೃಷ್ಣ ಪ್ರಜ್ಞೆಗೆ ಬನ್ನಿ ಅಂತ ಹೇಳ್ತಾರೆ. ಇವಾಗ ನಾಮನಿಷ್ಠ ಪ್ರಭುಗಳನ್ನು ಸಹ ಇವಾಗಲೂ ಪ್ರವಚನ ಮಾಡ್ಬೇಕಾದ್ರೆ, ಯುವಕರು ಬನ್ನಿ ನೀವು ಬ್ರಹ್ಮಚಾರಿಗಳಾಗಿ ಇಲ್ಲಿ ಫುಲ್ ಟೈಮ್ ಡಿವೋಟೀಸ್ ಆಗಿ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಕರೆಯನ್ನ ಕೊಡ್ತಾ ಇರ್ತಾರೆ ಅಲ್ವಾ. ಆದ್ರೆ ಇವಾಗ ನಮ್ಮ ಮನಸ್ಥಿತಿ ಏನಿರುತ್ತೆ ಅಂತಂದ್ರೆ, ನಾನು ಈಗ ಹೇಗೂ ಚೆನ್ನಾಗಿ ಓದಿದೀನಿ, ಚೆನ್ನಾಗಿರೋ ಕೆಲಸ ಇದೆ, ನಾನು ಇವಾಗ ಹೆಚ್ಚು ದುಡ್ಡನ್ನ ಸಂಪಾದನೆ ಮಾಡ್ಬಿಡೋಣಂತೆ, ಆಮೇಲೆ ನಾನು ಹೆಚ್ಚು ಹಣ ಬಂದ್ಮೇಲೆ ನಾನು ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ನಾನು ಇಲ್ಲಿ ಬಂದು ಫುಲ್ ಟೈಮ್ ಡಿವೋಟಿ ಆಗೋಣಂತೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಆ ತರ ಯೋಚನೆ ಮಾಡೋದನ್ನ ರಾಜಸಿಕ ಆಲೋಚನೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಆ ದಿನ ಯಾವತ್ತೂ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಆ ಇಂದ್ರಿಯ ಭೋಗಕ್ಕೆ ಅದಕ್ಕೆ ಫುಲ್ ಸ್ಟಾಪ್ ಅಂತ ಇರೋದಿಲ್ಲ. ನನ್ನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಬಂದ್ಬಿಟ್ರೆ ನಾನು ಹೋಗೋಣಂತೆ, ಫುಲ್ ಟೈಮ್ ಡಿವೋಟಿ ಆಗೋಣ ಅಂತ ಹೇಳ್ಬಿಟ್ಟು ಅಂತಹ ಸ್ಥಿತಿ ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿ ಏನ್ ಹೇಳ್ತಾರೆ, ನಮ್ಮ ಮನಸ್ಸಿಗೆ ಯಾವ ತರ ನಾವು ಶಿಕ್ಷಣವನ್ನ ಕೊಡ್ಬೇಕಂದ್ರೆ, ಎಂತದೇ ಸಂದರ್ಭ ಬಂದ್ರೂ ಕೃಷ್ಣ ಪ್ರಜ್ಞೆಯಿಂದ ಹೊರಗಡೆ ಹೋಗ್ಕೂಡ್ದು ನಾವು. ಅಂತಹ ಒಂದು ಶಿಕ್ಷಣವನ್ನ ನಮ್ಮ ಮನಸ್ಸಿಗೆ ನಾವು ಕೊಡ್ಬೇಕು. ಮತ್ತೆ ಕಪಟ ಇರ್ಕೂಡ್ದು ಅಲ್ವಾ. ಇವಾಗ
ನಮ್ಗೆ ಯಾವಾಗ್ಲೂ ದ್ವಂದ್ವತೆಯಲ್ಲಿ ನಾವು ಜೀವನವನ್ನ ಮುಗಿಸ್ಬಿಡ್ತಾ ಇದೀವಿ. ಹೇಳೋದೊಂದು, ಮನ್ಸಲ್ಲಿ ಇರೋದೊಂದು ಅಲ್ವಾ. ನಾವ್ ಇವಾಗ ಬೇರೆಯವ್ರು ಯಾರ ಹತ್ರನಾದ್ರೂ ಮಾತಾಡ್ಬೇಕಾದ್ರೂ ಅವ್ರಿಗೆ ಸಂತೋಷವಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾವ್ ಏನೋ ಒಂದನ್ನ ಮಾತಾಡ್ತೀವಿ, ಆದ್ರೆ ನಮ್ಮ ಮನಸ್ಸಲ್ಲಿ ಅದಕ್ಕೆ ವಿರುದ್ಧವಾಗಿರೋ ಒಂದು ಮನಸ್ಥಿತಿ ಇರುತ್ತೆ ಅಲ್ವಾ. ಅವಾಗ ದ್ವಂದ್ವತೆ, ನಾವು ದ್ವಂದ್ವತೆಯಲ್ಲಿ ನಾವು ಜೀವನವನ್ನ ಮಾಡ್ತಾ ಇದೀವಿ. ಎಷ್ಟು ಕಪಟ ಅಲ್ವಾ. ಸೊ ನಮ್ಮ ಮನಸ್ಸು ಪರಿಶುದ್ಧವಾಗಿಲ್ಲ, ಅವಾಗ ಕಪಟದಲ್ಲಿ ನಾವು ಜೀವನವನ್ನ ನಾವು ಮಾಡ್ತಾ ಇದೀವಿ. ನಾವು ಯಾವ ತರ ನಾವು ಶಿಕ್ಷಣವನ್ನ ಕೊಡ್ಬೇಕು ಅಂತಂದ್ರೆ, ನಾವ್ ಏನನ್ನ ಹೊರಗಡೆ ಹೇಳ್ತೀವೋ ಅದೇ ತರನೇ ನಮ್ಮ ಮನಸ್ಸಲ್ಲೂ ಇರ್ಬೇಕು. ಅಲ್ಲಿ ಆ ದ್ವಂದ್ವತೆ ಅನ್ನೋದು, ಡ್ಯೂಪ್ಲಿಸಿಟಿ ಅಂತ ಏನ್ ಹೇಳ್ತೀವೋ ಅದು ಇರ್ಕೂಡ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಮನಸ್ಸಿಗೆ ನಾವು ಶಿಕ್ಷಣವನ್ನ ಕೊಡ್ಬೇಕು. ನಮ್ಮ ಮನಸ್ಸು ಮಾತು ಕೇಳೋದಿಲ್ಲ. ನಾವ್ ಇವೆಲ್ಲ ಏನೆಲ್ಲ ಹೇಳ್ತಾ ಇದಾರೆ ಪ್ರಭುಪಾದ್ರು, ಅಲ್ಲಿ ಇಂದ್ರಿಯ ಭೋಗದಿಂದ ನಾವು ದೂರ ಇರ್ಬೇಕು, ಮತ್ತೆ ಬೇರೆಯವ್ರಿಗೆ ಯಾವಾಗ್ಲೂ ಒಳಿತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಯೋಚನೆಯನ್ನ ಮಾಡ್ಬೇಕು. ಮತ್ತೆ ಕೃಷ್ಣ ಪ್ರಜ್ಞೆಯಿಂದ ನಾವ್ ಯಾವತ್ತೂ ಹೊರಗಡೆ ಹೋಗ್ಕೂಡ್ದು, ಮತ್ತೆ ನಮ್ಗೆ ಕಪಟ ಇರ್ಕೂಡ್ದು, ಈ ವೈದಿಕ ಸಾಹಿತ್ಯವನ್ನ ಓದ್ಬೇಕು ಅಂತ ಒಂದು ಮನಸ್ಸು ಬರ್ಬೇಕು ನಮ್ಗೆ ಅಲ್ವಾ. ಇಲ್ಲಾಂದ್ರೆ ಹೆಚ್ಚು ಹೆಚ್ಚು ಹಣ ಮಾಡೋದು ಹೇಗೆ, ಫೇಮಸ್ ಆಗೋದು ಹೇಗೆ, ಆತರ ಒಂದು ಸಾಹಿತ್ಯವನ್ನ ಓದ್ಬೇಕು ಅಂತ ನಮ್ಮ ಮನಸ್ಸು ಇಚ್ಛೆ ಪಡ್ತಾ ಇರುತ್ತೆ. ಆದ್ರೆ ನಾವು ನಮ್ಮ ಮನಸ್ಸಿಗೆ ಶಿಕ್ಷಣವನ್ನ ಕೊಡ್ಬೇಕು. ಅದರಿಂದ ಏನೂ ಉಪಯೋಗ ಇಲ್ಲ. ನಾವು ದೇಹವನ್ನ ಬಿಟ್ಟ ತಕ್ಷಣ ನಮ್ಮ ಈ ಎಲ್ಲ ಡಿಗ್ರಿ, ಹಣ, ಅಂತಸ್ತು, ಆಸ್ತಿ ಎಲ್ಲ ಈ ಜನ್ಮಕ್ಕೆ ಮುಗಿಯುತ್ತೆ, ಅದು ಮುಂದಕ್ಕೆ ಬರೋದಿಲ್ಲ. ನೀನು ವೇದ ಸಾಹಿತ್ಯವನ್ನ ಓದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನಸ್ಸಿಗೆ ಶಿಕ್ಷಣವನ್ನ ಕೊಡ್ಬೇಕು. ಸೊ ಇದನ್ನ ನಮ್ಗೆ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈಗ ನಮ್ಗೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ರೆ, ಶ್ರದ್ಧೆಯ ಪರ್ಯಾತಪ್ತಂ ತಪಸ್ತತ್ ತ್ರಿವಿಧಂ ನರೈಹಿ ಅಫಲಾಕಾಂಕ್ಷಿ ವಿರ್ಯುಕ್ತೈಹಿ ಸಾತ್ವಿಕಂ ಪರಿಚಕ್ಷತೆ. ಮನುಷ್ಯರು ಐಹಿಕ ಲಾಭವನ್ನ ನಿರೀಕ್ಷಿಸದೆ ಪರಮ ಪ್ರಭುವಿಗಾಗಿಯೇ ಕೆಲಸ ಮಾಡುತ್ತಾ ದಿವ್ಯ ಶ್ರದ್ಧೆಯಿಂದ ಆಚರಿಸುವ ಈ ತ್ರಿವಿಧ ತಪಸ್ಸಿಗೆ ಸಾತ್ವಿಕ ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ಯಜ್ಞ, ದಾನ, ದೇಹದ ತಪಸ್ಸೆ ಆಗ್ಲಿ, ಮಾತಿನ ತಪಸ್ಸೆ ಆಗ್ಲಿ, ಮನಸ್ಸಿನ ತಪಸ್ಸೆ ಆಗ್ಲಿ, ಈ ಮೂರನ್ನ ಮಾಡಿದಾಗ ನಮ್ಗೆ ಯಾವುದೇ ಒಂದು ಲಾಭ ಇರಬಾರ್ದು. ಭಗವಂತನ ಸಂತೋಷಕ್ಕೋಸ್ಕರ ಶ್ರದ್ಧೆಯಿಂದ ಮಾಡಿದ್ರೆ ಅದನ್ನ ಸಾತ್ವಿಕ ತಪಸ್ಸು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ತರನೇ ಈ ಯಜ್ಞ, ದಾನ, ತಪಸ್ಸು ಈ ಮೂರನ್ನ ನಾವೇನಾದ್ರೂ ನಮ್ಗೆ ಏನಾದ್ರೂ ಒಂದು ಗೌರವ ಸಿಗ್ಲಿ, ಅಥವಾ ಎಲ್ಲರಿಗೂ ಸಹ ನಮ್ಮ ಹಣ, ಅಂತಸ್ತು, ಆಸ್ತಿ ಪ್ರದರ್ಶನ ಆಗ್ಲಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವೇನಾದ್ರೂ ಒಂದು ತಪಸ್ಸನ್ನ ಆಚರಿಸಿದ್ರೆ ಅಂತಹ ತಪಸ್ಸು ರಾಜಸಿಕ ತಪಸ್ಸು ಅಂತ ಹೇಳ್ತಾ ಇದ್ರೆ. ಇಂತಹ ತಪಸ್ಸಿನಿಂದ ಯಾವುದೇ ಒಂದು ಉಪಯೋಗ ಇಲ್ಲ, ಅದು ಶಾಶ್ವತನೂ ಅಲ್ಲ, ಸ್ಥಿರವೂ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ತಾಮಸಿಕ ತಪಸ್ಸಲ್ಲಿ ಏನ್ ಹೇಳ್ತಾ ಇದ್ರೆ, ಮೂಢ ಗ್ರಾಹೀಣಾತ್ಮನೋ ಯತ್ಪೀಡೆಯ ಕ್ರಿಯತೆ ತಪಃ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮ ಸಮುದಾವೃತಂ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನ ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ ಅಲ್ವಾ. ಸೊ ನೋಡಿ, ಇವಾಗ ನಾವು ಯಾರು ಹಿರಣ್ಯಕಶಿಪುನೇ ಆಗ್ಲಿ, ರಾವಣನೇ ಆಗ್ಲಿ, ಭಸ್ಮಾಸುರನೇ ಆಗ್ಲಿ, ಅವರೆಲ್ಲರನ್ನೂ ಸಹ ಎಷ್ಟು ವರ್ಷಗಳ ಕಾಲ ಅವರು ತಪಸ್ಸನ್ನ ಮಾಡಿದ್ರು. ಹೋಗ್ಲಿ, ಅದರಿಂದ ಅವ್ರಿಗೇನಾದ್ರೂ ಉಪಯೋಗ ಆಯ್ತಾ? ಅವರು ತಮ್ಮ ಜೀವಿತಾವಧಿ ಕಾಲವನ್ನು ಸಹ ಅವರು ಕಳಿಲಿಕ್ಕಾಗ್ಲಿಲ್ಲ. ಅಷ್ಟೆಲ್ಲ ಹಣ, ಅಂತಸ್ತು, ಆಸ್ತಿ ಇದ್ರೂ ಅದನ್ನೆಲ್ಲ ಅನುಭವಿಸ್ಲಿಕ್ಕಾಗ್ಲಿಲ್ಲ. ಅವ್ರು ಅಕಾಲದಲ್ಲಿ ಮರಣವನ್ನ ಅಪ್ಬೇಕಾಯ್ತು. ಹೋಗ್ಲಿ, ಅವ್ರು ಕೇಳ್ಕೊಂಡಿರೋ ಆ ತಪಸ್ಸಿನಿಂದ, ತಪಸ್ ಮಾಡಿ ಕೇಳ್ಕೊಂಡಿರೋ ವರದಿಂದನಾದ್ರೂ ಬೇರೆಯವ್ರಿಗೆ ಉಪಯೋಗ ಆಯ್ತಾ? ಇಲ್ಲ. ಯಜ್ಞ ಎಲ್ಲ ನಿಂತೋಯ್ತು. ಬ್ರಾಹ್ಮಣರೆಲ್ಲರೂ ಸಹ ಆತರ ಆದ್ರೂ, ಗೋವಿನ ಹತ್ಯೆ ಆಯ್ತು ಅಲ್ವಾ. ಯಾರು ಸಮಾಜಕ್ಕೂ ಸಹ ಒಳಿತಾಗೋದಿಲ್ಲ. ನೋಡಿ, ಅವರು ಮೂರ್ಖರು ಅವರು ಅಲ್ವಾ. ಈ ಮನುಷ್ಯ ಜನ್ಮವನ್ನ ಏನಕ್ಕೆ ಉಪಯೋಗಿಸ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ತಮ್ಮನ್ನು ಹಿಂಸೆ ಮಾಡ್ಕೋತಾರೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ಯಾರು ಹಿರಣ್ಯಕಶಿಪು ಎಂತಹ ಉಗ್ರ ತಪಸ್ಸನ್ನ ಮಾಡ್ತಾರೆ ಅಂತಂದ್ರೆ, ಅವರ ದೇಹದಲ್ಲಿ ಬರೇ ಅವರು ಅಸ್ಥಿ ಪಂಜರ ಆಗ್ಬಿಟ್ಟಿರ್ತಾರೆ ಅಲ್ವಾ. ಬ್ರಹ್ಮ ಯಾವಾಗ ಕಾಣಿಸ್ಕೋತಾರೋ ಅವಾಗ ಅವರ ಕಮಂಡಲದಿಂದ ನೀರನ್ನ ಚುಂಕಿಸಿದ ಮೇಲೆ ಅವ್ರಿಗೆ ಮತ್ತೆ ಶರೀರ, ಅವರ ದಿವ್ಯ ಶರೀರ ಅಂದ್ರೆ ಅವರ ಶರೀರ ವಾಪಸ್ ಬರುತ್ತೆ ಅಲ್ವಾ. ನೋಡಿ, ತನ್ನನ್ನ ಹಿಂಸೆ ಮಾಡ್ಕೋತಾನೆ. ಮತ್ತೆ ಅವರ ಉದ್ದೇಶ ಏನಿರುತ್ತೆ, ಬೇರೆಯವರನ್ನ ನಾಶ ಮಾಡೋದು. ಆ ತಪಸ್ ಮಾಡಿ ಬೇರೆಯವ್ರಿಗೆ ತೊಂದರೆ ಆಗ್ಬೇಕು ಅಂತಹ ವರವನ್ನ ಕೇಳ್ಕೊತಾರೆ. ಸೊ ಇತರರನ್ನ ನಾಶ ಮಾಡ್ತಾರೆ ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು, ಇಂತಹ ತಪಸ್ಸನ್ನ ತಾಮಸ ತಪಸ್ಸು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ದಾನ, ಸೊ ತುಂಬಾ ಮುಖ್ಯವಾದದ್ದು ದಾನ ಅಲ್ವಾ. ಎಸ್ಪೆಷಲಿ ಗೃಹಸ್ಥರಿಗೆ, ಯಾಕಂದ್ರೆ ಅವ್ರೊಬ್ರೇ ದುಡಿಯೋದು. ಎಲ್ಲಾ ವರ್ಣಾಶ್ರಮದವ್ರನ್ನ ನೋಡ್ಕೋಬೇಕಾಗಿರೋದು ಗೃಹಸ್ಥರು. ಈ ದಾನ ಅನ್ನೋದು ತುಂಬಾ ಮುಖ್ಯ, ಆದ್ರೆ ತುಂಬಾ ಕಷ್ಟ ಅಲ್ವಾ. ಸೊ ನಾವು ದಾನ ಮಾಡಿದ್ರೆ ಅಷ್ಟೇ ನಾವು ದುಡಿದಿರುವಂತಹ ಆ ಹಣ ಅದು ಪರಿಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ನಾವ್ ಇವಾಗ ಆಹಾರ ತಿಂದ್ರೆ ಹೇಗೆ ನಮ್ಮ ಮನಸ್ಸು ಪರಿಶುದ್ಧ ಆಗುತ್ತೋ, ಅದೇ ತರ ನಾವು ದಾನ ಮಾಡಿದ್ರೆ ಅಷ್ಟೇನೆ ನಾವು ಸಂಪಾದನೆ ಮಾಡಿರೋದ ಹಣ ಅದು ಪರಿಶುದ್ಧ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ನಾವು ಎಷ್ಟು ನಮ್ಗೆ ಗೊತ್ತಿಲ್ಲದ ನಾವು ಎಷ್ಟು ಮೋಸವನ್ನ ಮಾಡಿರ್ತೀವಿ ನಾವು ಆ ಹಣವನ್ನ ಸಂಪಾದನೆ ಮಾಡ್ಬೇಕಾದಾಗ ಅಲ್ವಾ. ಸೊ ಅದಕ್ಕೆ ಈ ದಾನದ ಬಗ್ಗೆ ತುಂಬಾ ಮುಖ್ಯವಾದದ್ದು. ಇದನ್ನ ಏನ್ ಹೇಳ್ತಾರೆ ಅಂತ ಹೇಳಿ ನೋಡೋಣ. ಇದು ದಾನವೂ ಸಹ 3 ಗುಣದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ರೆ, ದಾತವ್ಯ ಮಿತಿ ಯದ್ಧಾನಂ ದೀಯತೆ ಅನುಪಕಾರಿಣಿ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಇಲ್ಲಿ ನೋಡಿ, ಸತ್ವಗುಣದವರು ಯಾವತ್ತೂ ಪ್ರತಿಫಲವನ್ನ ನಿರೀಕ್ಷೆ ಮಾಡೋದಿಲ್ಲ. ಅವ್ರ ಕರ್ತವ್ಯ ಅಂತಾನೆ ಅವರು ಮಾಡ್ತಾರೆ. ಮತ್ತೆ ಅವರು ಧರ್ಮ ಗ್ರಂಥಗಳ ಅನುಸಾರವಾಗಿ ಅವರು ದಾನವನ್ನ ಮಾಡ್ತಾರೆ. ಈ 3 ಯಾವಾಗ್ಲೂ ಕಾಮನ್ ಆಗಿರುತ್ತೆ ನೋಡಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಫಲದ ನಿರೀಕ್ಷಣೆ ಇಲ್ಲ. ಯೋಗ್ಯರಾದವರಿಗೆ ನಮ್ಗೆ, ಯಾಕಂದ್ರೆ ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿದ್ದಾರೆ, ಯೋಗ್ಯರಾದವರಿಗೆ ನೀವು ದಾನವನ್ನ ಕೊಡ್ಬೇಕು. ಮತ್ತೆ ಸರಿಯಾದ ಕಾಲ
ಮತ್ತೆ ದೇಶ ಅದನ್ನ ನೋಡಿ ನೀವು ದಾನವನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಯಾರಿಗ್ ಬೇಕಾದ್ರೂ ದಾನವನ್ನ ಕೊಡೋ ಹಾಗಿಲ್ಲ ಅಲ್ವಾ. ಇದಕ್ಕಿಂತ ಮುಂಚೆ ನೀವು ಚರ್ಚೆ ಮಾಡಿರೋ ಹಾಗೇನೆ ಯಾರನ್ನಾದ್ರೂ ನೋಡಿ ಅಯ್ಯೋ ಅಂತ ಹೇಳ್ಬಿಟ್ಟು ಭಿಕ್ಷುಕರು ಅಂತ ಹೇಳ್ಬಿಟ್ಟು ಕೊಟ್ರೆ ಅವರು ಅದನ್ನ ಆ ಹಣವನ್ನ ತಗೊಂಡ್ ಹೋಗಿ ಅವ್ರು ಏನಾದ್ರೂ ಬಿಡಿ ಸಿಗರೇಟ್ ಸೇದೋದಕ್ಕೋ ಅಥವಾ ಮಾಂಸಾಹಾರವನ್ನ ಅಥವಾ ಆಲ್ಕೋಹಾಲ್ ಸೇವನೆಗೂ ಉಪಯೋಗಿಸಿದ್ರೆ ನಮ್ಗೆ ಅದ್ರಲ್ಲಿ ಬೇಡ ಬೇಡ ಅಂದ್ರೂ ಅಲ್ಲಿ ಪಾಪ ಬಂದ್ಬಿಡುತ್ತೆ. ನಾವು ಆ ಪಾಪದಲ್ಲಿ ಭಾಗಿಯಾಗ್ಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ದೇಶ ಕಾಲ ಪಾತ್ರವನ್ನ ನೋಡಿ ನೀವು ದಾನವನ್ನ ಮಾಡಿ ಅಂತಾನೆ ಹೇಳ್ತಾರೆ. ಇಂತಹ ದಾನ ಸಾತ್ವಿಕ ದಾನ ಆಗುತ್ತೆ. ನಾವು ದೇಶ ಕಾಲ ಪಾತ್ರವನ್ನ ನೋಡಿ ಸತ್ಪಾತ್ರರಿಗೆ ಮಾತ್ರ ದಾನವನ್ನ ಮಾಡಿ ಮತ್ತೆ ನಾವು ಯಾವುದೇ ಒಂದು ಪ್ರತಿಫಲವನ್ನ ನಾವು ನಿರೀಕ್ಷೆ ಮಾಡ್ಕೊಡ್ದು ಅಂತವ್ರಿಗೆ ದಾನ ಕೊಟ್ರೆ ಮಾತ್ರನೇ ಅದು ಸಾತ್ವಿಕವಾದ ದಾನವನ್ನ ಮಾಡ್ದಂಗಾಗುತ್ತೆ. ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ ತುಂಬಾ ಮುಖ್ಯವಾಗಿರೋದು ನಾವು ಬುಕ್ಸ್, ಇವಾಗ ಭಾಗವತಂ ಬುಕ್ಸ್ ಅನ್ನ ನಾವು ಬೇರೆಯವ್ರಿಗೆ ದಾನ ಮಾಡ್ಬೋದು, ಮತ್ತೆ ಪ್ರಸಾದವನ್ನ ನಾವು ಬೇರೆಯವ್ರಿಗೆ ದಾನ ಮಾಡ್ಬೋದು. ಯಾರಿಗ್ ಬೇಕಾದ್ರೂ ಕೊಡ್ಬೋದು ಪ್ರಸಾದವನ್ನ, ಆ ಭಿಕ್ಷುಕರಿಗೂ ಕೊಡ್ಬೋದು ಪ್ರಸಾದವನ್ನ. ಸೊ ಅದರಿಂದ ಏನು ಪಾಪ ಇಲ್ಲ. ಸೊ ಪುಸ್ತಕಗಳನ್ನ ನಾವು ಕೊಡಬಹುದು. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಚಾಂಟಿಂಗ್ ಬೀಡ್ಸ್ ಅನ್ನ ಕೊಡ್ಬೇಡಿ ಅಂತ ಹೇಳ್ತಾರೆ. ಚಾಂಟಿಂಗ್ ಬೀಡ್ಸ್ ಅನ್ನ ನಾವು ಫ್ರೀ ಆಗಿ ಕೊಟ್ರೆ ನಮ್ಗೆ ಗೊತ್ತಿರಾಗದೆ ದೀಕ್ಷೆ ಸಮಯದಲ್ಲಿ ನಮ್ಗೆ ಗುರುಗಳು ನಮ್ಗೆ ಆ ಚಾಂಟಿಂಗ್ ಬೀಡ್ ಅನ್ನ ಚಾಂಟ್ ಮಾಡಿ ಕೊಡ್ತಾರೆ. ಅವಾಗ ಏನಾಗುತ್ತೆ, ನಾವು ಏನ್ ತಿಳ್ಕೊಂಡಿದೀವಿ ದೀಕ್ಷೆ ಸಮಯದಲ್ಲಿ ನಮ್ಮ ಕರ್ಮವನ್ನ ಆ ಗುರುಗಳು ಸ್ವೀಕರಿಸ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ನಾವೇ ಏನಾದ್ರೂ ಆತರ ಬೀಡ್ಸ್ ಅನ್ನ ನಾವು ಫ್ರೀ ಆಗಿ ಕೊಟ್ರೆ ಬೇರೆಯವ್ರಿಗೆ ಏನಾಗುತ್ತೆ, ನಾವು ಅವರ ಕರ್ಮದಲ್ಲಿ ನಾವು ಪಾಲುದಾರರಾಗ್ಬಿಡ್ತೀವಿ ಅಲ್ವಾ. ನಮ್ಗೆ ಅಂತಹ ಶಕ್ತಿ ಇಲ್ಲ, ಗುರುಗಳಿಗೆ ಇರುವಂತಹ ಶಕ್ತಿ. ಅದಕ್ಕೋಸ್ಕರ ನಾವು ಬೀಡ್ಸ್ ಅನ್ನ ಯಾವತ್ತೂ ಫ್ರೀ ಆಗಿ ಕೊಡಬಾರ್ದು ಅಂತ ಹೇಳ್ತಾರೆ. ಪುಸ್ತಕ ಮತ್ತೆ ಪ್ರಸಾದವನ್ನ ಮಾತ್ರ ನಾವು ಫ್ರೀ ಆಗಿ ಕೊಡ್ಬೇಕಂತ ಹೇಳ್ತಾರೆ. ನಾವು ಇವಾಗ ಅಕಸ್ಮಾತ್ ಮಣಿಗಳನ್ನ ಕೊಡ್ಬೇಕು, ಬೀಡ್ಸ್ ಅನ್ನ ಕೊಡ್ಲೇಬೇಕಂದ್ರೆ ಅವ್ರ ಹತ್ರ ಒಂದು ರೂಪಾಯಿ ಆದ್ರೂ ಇಸ್ಕೊಳ್ಳಿ. ಅಂದ್ರೆ ಅಲ್ಲಿ ಯಾವ್ದೋ ಕೊಟ್ಟು ತಗೊಳೋ ತರ ಒಂದು ಟ್ರಾನ್ಸಾಕ್ಷನ್ ಮಾಡಿ, ಅವಾಗ ನಿಮ್ಗೆ ಯಾವ್ದೇ ಪಾಪ ಬರೋದಿಲ್ಲ. ಇವಾಗ ಅದು ನೀವು 100 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ರು ಅವ್ರ ಹತ್ರ ಒಂದು 10 ರೂಪಾಯಿ ಇಸ್ಕೊಳ್ಳಿ, ಅಥವಾ ಫ್ರೀ ಆಗಿ ಮಾತ್ರ ಕೊಡ್ಕೂಡುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ರೆ. ದಾನದ ಬಗ್ಗೆ ನಾವು ತುಂಬಾ ತಿಳ್ಕೊಂಡಿದೀವಿ. ನಮ್ಗೆ ರೂಪ ಗೋಸ್ವಾಮಿ ಅವರು ಹೇಳಿದ್ದಾರೆ ಅಲ್ವಾ. ರೂಪ ಗೋಸ್ವಾಮಿ ಅವ್ರು ಏನ್ ಹೇಳಿದ್ದಾರೆ, 50% ನಾವು ದುಡಿರೋದಲ್ಲಿ 50% ಅನ್ನ ನಾವು ಈ ಕೃಷ್ಣ ಪ್ರಜ್ಞೆಯ ಕಾರ್ಯಕ್ರಮಗಳಿಗೆ ನಾವು ಉಪಯೋಗಿಸ್ಬೇಕಾಗತ್ತೆ ಅಲ್ವಾ. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ಹಣವನ್ನ ನಾವು ಡೊನೇಷನ್ ತರ ಕೊಡ್ಲಿಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾ ಇದಾರೆ, ಸೊ ನಾವು ಇವಾಗ ಯಾತ್ರೆಗಳಿಗೆ ಹೋದಾಗ ನಾವು ಇವಾಗ ಹಣವನ್ನ ಉಪಯೋಗಿಸ್ತೀವಿ, ಅದನ್ನು ಸಹ ಅದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮನೆಯಲ್ಲಿ ನಾವು ಅಲ್ಲಿ ಭಗವಂತನಿಗೆ ನೈವೇದ್ಯ ಮಾಡೋದ್ರಲ್ಲೂ ಸಹ ಭಗವಂತನ ಆ ಕೈಂಕರ್ಯಕ್ಕೆ ಆ ಪೂಜೆಗೆ ಏನೆಲ್ಲ ತಗೊಂಡ್ಬರ್ತೀವಿ ಅದೆಲ್ಲೂ ಸಹ ಆ 50% ಸೇರುತ್ತೆ ಅಂತ ಹೇಳ್ತಾರೆ. ಇನ್ನು 25% ಅನ್ನ ನಾವು ನಮ್ಮ ಬಂಧು ಬಾಂಧವರಿಗೆ ಕೊಡ್ಬೇಕು, ಇನ್ನು 25% ಅನ್ನ ನಾವು ಆಪದನವಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದಾನ ಹೇಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ನಮ್ಗೆ ಇಲ್ಲಿ ಇನ್ನ ನಮ್ಮ ಭಾಗವತಂ ಇನ್ನ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಇವಾಗ ಬ್ರಾಹ್ಮಣರೇತರಿಗೆ ನಾವು ಬೇರೆಯವರಿಗೆ ದಾನವನ್ನ ಕೊಟ್ರೆ ನಮ್ಗದು ನಾವ್ ಇವಾಗ ಎಷ್ಟು ಇವಾಗ 100 ರೂಪಾಯಿ ಕೊಟ್ಟಿದ್ರೆ ನಮ್ಗೆ ಅದು 100 ರೂಪಾಯಿ ವಾಪಸ್ ಬರುತ್ತಂತೆ. ಈ ಜನ್ಮದಲ್ಲಿ ಆಗ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ವಾಪಸ್ ಬರುತ್ತೆ. ಅದೇ ನಾವ್ ಇವಾಗ ಅಂದ್ರೆ ಪರಿಪೂರ್ಣವಾದ ಬ್ರಾಹ್ಮಣ ಅಲ್ಲ, ಅರ್ಧ ಬ್ರಾಹ್ಮಣ ಇರ್ತಾರೆ, ಅಂತವ್ರಿಗೆ ಏನಾದ್ರು ನಾವು ಕೊಟ್ರೆ ಆ ಹಣವನ್ನ ಕೊಟ್ರೆ ಅದು ದ್ವಿಗುಣವಾಗುತ್ತೆ. ನಾವಿವಾಗ 100 ರೂಪಾಯಿ ಕೊಟ್ರೆ ಅದು ನಮ್ಗೆ 200 ರೂಪಾಯಿ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಅದೇ ನಾವು ಒಬ್ಬ ಅರ್ಹ ಬ್ರಾಹ್ಮಣನಿಗೆ ಕೊಟ್ರೆ, ಯಜನ್ ಯಾಜನ್ ಪಠನ್ ಪಾಠನ್ ದಾನ ಪ್ರತಿಗೃಣ ಅಂತ ಯಾರು ಹೇಳ್ತಾರೆ, ಅಂತಹ ಬ್ರಾಹ್ಮಣನಿಗೆ ಕೊಟ್ರೆ ಏನಾಗುತ್ತೆ, ಅದು 100 ಅಥವಾ 1000ರಷ್ಟು ಆ ಬ್ರಾಹ್ಮಣತ್ವ ಅದು ಎಷ್ಟು ಇರುತ್ತೋ ಅದರ ಅನುಗುಣವಾಗಿ 100ರಷ್ಟು ಅಥವಾ 1000ರಷ್ಟು ಅದು ಜಾಸ್ತಿಯಾಗಿ ಬರುತ್ತಂತೆ. ಅದೇ ನಾವ್ ಇವಾಗ ಭಕ್ತರಿಗೆ ಅಂದ್ರೆ ಕೃಷ್ಣ ಭಕ್ತರಿಗೆ ನಾವೇನಾದ್ರೂ ಕೊಟ್ರೆ, ಎಷ್ಟೇ ದಾನವನ್ನ ಏನನ್ನೇ ಕೊಟ್ರು ಅದು ಎಷ್ಟು ವಾಪಸ್ ಬರುತ್ತೆ ಅಂತಂದ್ರೆ ಅದಕ್ಕೆ ಅನ್ಲಿಮಿಟೆಡ್ ಅಂತೆ. ಅದನ್ನ ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ವಂತೆ, ಅಷ್ಟು ಅದು ವಾಪಸ್ ಬರುತ್ತಂತೆ. ಸೊ ಅದಕ್ಕೋಸ್ಕರ ನಾವು ಏನು ಪರಿಪೂರ್ಣ ಮನಸ್ಸಿನಿಂದ ನಾವು ಕೊಡ್ಬೇಕು. ಅರ್ಧ ಮನಸ್ಸಿಂದ ಅಯ್ಯೋ ಕೊಡ್ಬೇಕಾ ಅಂತ ಕೊಡೋ ಹಾಗಿಲ್ಲ. ಸೊ ನಾವು ಮನಸ್ಪೂರ್ವಕವಾಗಿ ನಾವು ಇವಾಗ ದಾನ ಮಾಡ್ಬೇಕು ಅಂತಂದ್ರೆ ಆ ಭಗವಂತನಿಗೆ ನಾವು ದಾನವನ್ನ ಮಾಡ್ಬೇಕು, ಅಥವಾ ವೈಷ್ಣವರಿಗೆ ಅಥವಾ ಈ ಕೃಷ್ಣ ಪ್ರಜ್ಞೆನ ಪ್ರಚಾರ ಯಾರಾದ್ರೂ ಮಾಡ್ತಾ ಇದ್ರೆ ಅಂತವ್ರಿಗೆ ನಾವು ಪರಿಪೂರ್ಣವಾಗಿ ಅಂದ್ರೆ ಏನು ಯಾವುದೇ ಒಂದು ಫೋರ್ಸ್ ಇಲ್ದಲೆ ನಾವು ಮನಸ್ಪೂರ್ವಕವಾಗಿ ನಾವು ಅವ್ರಿಗೆ ದಾನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮತ್ತೆ ಅವರು ನಾವೇನಾದ್ರೂ ಆತರ ದಾನ ಮಾಡಿದ್ರೆ ಯಾವತ್ತೂ ಸಂಪತ್ತು ಕಡಿಮೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಆ ದಿನಗಳ ಸಮಯದಲ್ಲಿ ಹೇಳ್ತಾ ಇರ್ಬೇಕಂತಂದ್ರೆ ಆ ತಿಂಗಳ ಕೊನೆಯಲ್ಲಿ ನಾವು ದಾನ ಮಾಡ್ಬೇಕಂತೆ. ಮತ್ತೆ ಅಮಾವಾಸ್ಯೆ, ಪೂರ್ಣಿಮಾ, ಮತ್ತೆ ಅಂದ್ರೆ ಒಂದು ಹಬ್ಬದ ದಿನಗಳು ಅಂತ ಏನ್ ಹೇಳ್ತೀವೋ ಆತರ, ಮತ್ತೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಸಮಯದಲ್ಲಿ ನಾವು ಯೋಗ್ಯ ಬ್ರಾಹ್ಮಣನಿಗೆ ನಾವು ದಾನವನ್ನ ಕೊಟ್ರೆ ಅದು ಸಾತ್ವಿಕವಾದ ದಾನ ಅಂತ ಹೇಳ್ತಾರೆ. ಮತ್ತೆ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇರ್ಕೂಡ್ದು. ನಾವಿವಾಗ ಧರ್ಮಗ್ರಂಥದಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ ಬ್ರಾಹ್ಮಣನಿಗೆ ಕೊಟ್ರೆ ಅದು ಡಬಲ್ ಆಗುತ್ತಂತೆ ಅಥವಾ 100ರಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ದಲೆ ನಾವು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಭುಪಾದರು ಸಹ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, 3 ರೀತಿಯ ದಾನಗಳನ್ನ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಇನ್ನ ಒಂದ್ ಏನನ್ನ ತಿಳ್ಕೊಬೇಕಂತಂದ್ರೆ, ಈಗ ನಾವು ಇವಾಗ ಯಾವ್ದೋ ಒಂದು ಬರ್ತ್ಡೇ ಪಾರ್ಟಿ ಎಲ್ಲ ಇದ್ದಾಗ ನಾವೇನ್ ಮಾಡ್ತೀವಿ, ನನಗೆ ಏನ್ ಅಂದ್ರೆ ನಮ್ಗೆ ಏನ್ ಗಿಫ್ಟ್ ಕೊಡ್ತಾರೆ ಅಂತ ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಆದ್ರೆ ನಾವ್ ಇವಾಗ ನಮ್ಮ ಇದು ಪುರಾಣದಲ್ಲಿ ನಾವು ನೋಡಿದ್ವಿ, ಆ ಬರ್ತ್ಡೇ ಸಮಯದಲ್ಲಿ ನಾವು ನಂದ ಮಹಾರಾಜ ನಂದೋತ್ಸವ ಮಾಡಿದಾಗ
ಕೃಷ್ಣ ಹುಟ್ಟಿದಾಗ ಅವ್ರು ಏನ್ ಮಾಡಿದ್ರು, ಅವ್ರು ಎಷ್ಟು ಅಂದ್ರೆ ಎಲ್ಲಾ ಅಲಂಕೃತವಾಗಿರುವಂತಹ ಏನು ಆಭರಣಗಳಿಂದ ಅಲಂಕೃತವಾಗಿರೋ ಗೋಗಳನ್ನ ಅವ್ರು ದಾನ ಮಾಡ್ತಾರೆ ಅಲ್ವಾ, ಧಾನ್ಯಗಳನ್ನ ಅವರು ಕೊಡ್ತಾರೆ. ಸೊ ಈ ತರ ಅವರು ಕೊಡ್ತಾ ಇದ್ದಾರೆ ಅಲ್ವಾ, ತನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ. ಮತ್ತೆ ನಾವು ರಾಮನ ಮದುವೆ ಸಮಯದಲ್ಲಿ ನಾವು ನೋಡ್ತೀವಿ, ದಶರಥ ಮಹಾರಾಜ ಪ್ರತಿಯೊಬ್ಬ ಮಗನಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅವರು ಅಷ್ಟು ದಾನಗಳನ್ನ ಅವರು ಮಾಡ್ತಾರೆ. ಅಂದ್ರೆ ನಮ್ಗೆ ಇವಾಗ ಯಾವಾಗ್ಲೂ ನಮ್ಗೆ ಏನು ಸಿಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ, ಇಲ್ಲ ದಾನವನ್ನ ಕೊಟ್ರೆ ನಮ್ಗೆ ಅಂದ್ರೆ ನಮ್ಮ ಮಕ್ಕಳು ಮರಿ ಅವರೆಲ್ಲರನ್ನೂ ಸಹ ಅಲ್ಲಿ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವ್ ಇವಾಗ ತಿಳ್ಕೊಂತಾ ಇರೋ ಹಾಗೇನೆ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇರ್ಕೂಡ್ದು, ಭಗವಂತನ ಸಂತೋಷಕ್ಕೋಸ್ಕರ ಮಾಡ್ಬೇಕು. ಆದ್ರೆ ಇದು ನಮ್ಗೆ ಸಿಗುವಂತಹ ಫಲ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಇಲ್ಲಿ ಇನ್ನ ರಾಜಸಿಕ ಗುಣದಲ್ಲಿರುವಂತಹ ದಾನ ಯಾವ ತರ ಅಂತ ಹೇಳ್ತಾ ಇದ್ರೆ, ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜ ಸಂಸ್ಕೃತಂ. ನೋಡಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಇವ್ರು ತುಂಬಾ ಬಡವರು, ಇವ್ರಿಗೆ ಏನೋ ಒಂದು ದಾನವನ್ನ ಕೊಟ್ಬಿಟ್ಟು ನೋಡಿ ಅವ್ರು ಸೆಲ್ಫಿ ತಗೋತಾ ಇದ್ದಾನೆ. ಇದನ್ನ ಅವರು ಸ್ಟೇಟಸ್ ಅಲ್ಲಿ ಹಾಕೋತಾರೆ. ಅವಾಗ ಎಲ್ಲರನ್ನು ಸಹ ಅವನ್ನ ಹೊಗಳಿ ಅಂತ, ಲೈಕ್ಸ್ ಬರ್ಲಿ ಅಂತ ಅಲ್ವಾ. ಅಪ್ಪ ಎಂತ ದಾನ ಶೂರ ಇವನು, ನೋಡಿ ಎಂತ ಅಯ್ಯೋ ಅನ್ಸುತ್ತೆ ಇವ್ನ ಮನ್ಸು, ಬೇರೆಯವ್ರಿಗೆಲ್ಲೂ ಸಹ ಎಷ್ಟು ದಾನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೆಸರನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ನೋಡಿ ಆದ್ರೆ ಇವರ ಸ್ಥಿತಿ ಯಾವ ತರ ಇದೆ ಅಲ್ವಾ, ಚಿಂತಾಜನಕವಾಗಿದೆ ಅಲ್ವಾ. ಅವ್ರಿಗೆ ಇವಾಗ ನಾವು ಬೇರೆಯವರಿಂದ ಹಿಂಗೆ ದಾನ ಪಡ್ಕೊಂಡಿದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಇನ್ನ ಎಷ್ಟು ಅವ್ರ ಮನಸ್ಸು ಸಂಕುಚಿತ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಆ ಧರ್ಮಛತ್ರಗಳು ಮತ್ತೆ ಆ ಪ್ರಸಾದ ಅವೆಲ್ಲ ಇದ್ದಿದ್ದು. ಅವಾಗ ನೋಡಿ ಅವ್ರಿಗೂ ಭಗವಂತನ ಪ್ರಸಾದವನ್ನ ತಗೊಳ್ಬೇಕಾದಾಗ ಅಲ್ಲಿ ಬಡ ಬಗ್ಗರು ಅಥವಾ ದಲಿತ ಇನ್ಯಾವುದೋ ಒಂದು ಜಾತಿ ಭೇದ ಮತ ಅದದ್ದು ಯಾವುದೇ ಒಂದು ಅಲ್ಲಿ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಈ ರಾಜಸಿಕವಾದ ದಾನ ಯಾವ ತರ ಇರುತ್ತೆ ಅಂತಂದ್ರೆ, ಅವರು ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಯಾವುದೋ ಒಂದು ಕರ್ಮ ಫಲಾಪೇಕ್ಷೆ ಇಟ್ಕೊಂಡು ಮತ್ತೆ ಇಷ್ಟ ಇಲ್ಲದೆ ಇರುವಂತಹ ದಾನ. ನೋಡಿ ನಾವ್ ಎಷ್ಟೊಂದ್ ಸತಿ ಇವಾಗ ನಾವು ಡೊನೇಷನ್ 3 ಹೊತ್ತು ಕೇಳ್ತಾನೆ ಇರ್ತಾರೆ ಅಲ್ವಾ. ಯಾಕಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಬರ್ತಾ ಇರುತ್ತೆ, ಮತ್ತೆ ಅವ್ರಿಗೆ ಬೇರೆ ಯಾವುದೇ ಒಂದು ಮಾರ್ಗ ಇಲ್ಲ, ಹಣದ ಮಾರ್ಗ. ಇವಾಗ ಭಗವಂತನ ಸೇವೆ ಮಾಡ್ಬೇಕಂದ್ರೆ ಎಷ್ಟು ಹಣ ಬೇಕಾಗತ್ತೆ ಅಲ್ವಾ. ಅವರು ಪ್ರತಿ ಸತಿನ ಅವರು ಹಾಕ್ತಾನೆ ಇರ್ತಾರೆ ಮೆಸೇಜ್, ಈ ಹಬ್ಬ ಬಂದಿದೆ, ನೀವ್ ಈ ತರ ದಾನ ಮಾಡಿ, ಈ ತರ ದಾನ ಮಾಡಿ ಅಂತ. ನಮಗ್ ಬೇಜಾರೇ ಆಗ್ಬಿಡ್ತಿದೀನಿ, ಇದು ಇಷ್ಟೊಂದು ಮೆಸೇಜ್ ಬರುತ್ತೆ, ಇಷ್ಟು ಕೇಳ್ತಾರಲ್ಲ, ಮೊನ್ನೆಯಿಂದ ಕೊಟ್ಟಿದೀನಿ ನಾನು, ಇನ್ನ 1 ತಿಂಗಳು ಆಗಿಲ್ಲ ಅವಾಗ್ಲೇ ಕೇಳ್ತಾ ಇದಾರೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಇಷ್ಟೆಲ್ಲೇ ಮಾಡಿದ್ರೆ ನಾವ್ ದಾನ, ಅದು ರಾಜಸಿಕ ದಾನ ಆಗೋಗ್ಬಿಡುತ್ತೆ ಅಲ್ವಾ. ಮತ್ತೆ ಇವಾಗ ಎಸ್ಪೆಷಲಿ ಗಣೇಶನ ಹಬ್ಬ ಇಟ್ಕೊಂಡಾಗನು ಅಷ್ಟೇ ಅಲ್ವಾ, ಎಲ್ಲಾರು ಬರ್ತಾರೆ ಚಂದ ಎತ್ತಕ್ಕೆ. ಅವಾಗ ನಾವು ಬೇಜಾರ್ ಮಾಡ್ಕೊಂಡೇ ಕೊಡ್ತೀವಿ, ಅಪ್ಪ ಏನ್ ಇಷ್ಟು ನಮ್ಗೆ ಹಿಂಸೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ದುಡ್ಡು ಎತ್ ಕೊಡ್ತೀವಿ. ಆಗ ಅದು ರಾಜಸಿಕ ದಾನ ಆಗ್ಬಿಡುತ್ತೆ. ಮತ್ತೆ ಈಗ ತಾಮಸಿಕ ದಾನ ಏನ್ ಹೇಳ್ತಾ ಇದಾರೆ, ಆದೇಶ ಕಾಲ ಯದ್ಧಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮ ಸಮುದಾವೃತಂ. ಅಶುಚಿಯಾದ ಸ್ಥಳದಲ್ಲಿ, ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನ ತಾಮಸ ದಾನ ಎಂದು ಕರೆಯುತ್ತಾರೆ ಅಲ್ವಾ. ಸೊ ಇವಾಗ ಯಾರಾದ್ರೂ ಒಬ್ಬ ಭಿಕ್ಷುಕನೇ ಆಗ್ಲಿ ಅಥವಾ ಇವಾಗ ಡ್ರಗ್ ಅಡಿಕ್ಟ್ಸ್ ಅಲ್ವಾ, ಇವಾಗ ಇಲ್ಲಿ ಜಾಸ್ತಿ ಇಲ್ಲ, ಅಮೆರಿಕಾದಲ್ಲೆಲ್ಲ ತುಂಬಾ ಜಾಸ್ತಿ ಡ್ರಗ್ ಅಡಿಕ್ಟ್ಸ್. ಅವರ ಆ ಡ್ರಗ್ ಅನ್ನ ಪಡ್ಕೋಬೇಕಂತಂದ್ರೆ ಅವರು ಭಿಕ್ಷೆಯನ್ನ ಬೇಡ್ತಾರೆ. ಅವಾಗ ಅಯ್ಯೋ ಪಾಪ ಅಂತ ಅನಿಸ್ಬಿಟ್ಟು ನಾವೇನಾದ್ರೂ ಅವನಿಗೆ ಹಣವನ್ನ ಕೊಟ್ರೆ ಏನಾಗುತ್ತೆ, ಅವನ ಅದನ್ನ ಡ್ರಗ್ಸ್ಗೆ ಉಪಯೋಗಿಸ್ಕೊಂಡಾಗ ನಮ್ಗೆ ಅದರಲ್ಲಿ ಆ ಪಾಪಕ್ಕೆ ನಾವು ಭಾಗಿಯಾಗ್ತೀವಿ. ಅದಕ್ಕೆ ಇವಾಗ ಭಿಕ್ಷುಕರನ್ನ ನೋಡಿದಾಗ ನಮ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ನಾವು ಅವಾಗ ಏನಾದ್ರೂ ದುಡ್ಡು ಕೊಟ್ರೆ ಅವ್ರು ಅದನ್ನ ಈ 4 ನಿಯಂತ್ರಕ ತತ್ವಗಳು ಏನಿದೆ ಮಾಡಬಾರದು ಅಂತ ಹೇಳಿದರೆ ಅದಕ್ಕೆ ಉಪಯೋಗಿಸ್ತಾರೆ. ಆಗ ನಾವು ಆ ಪಾಪದಲ್ಲಿ ಭಾಗಿಯಾಗ್ತೀವಿ. ಅದ್ರ ಬದಲು ನಮ್ಗೆ ಏನ್ ಹೇಳ್ತಾರೆ, ಸೊ ನೀವು ಅವರಿಗೆ ಆಹಾರವನ್ನ ಕೊಡಿ, ನೀವೇನಾದ್ರೂ ಒಂದು ಇಟ್ಕೊಂಡು ಹೋಗಿರಿ, ಭಗವಂತನ ಆಹಾರ ನಿಮ್ಮಲ್ಲಿ ಇಟ್ಕೊಳ್ಳಿ, ಆಗ ಅವ್ರಿಗೆ ಆ ಭಿಕ್ಷುಕರಿಗೆ ಆ ಪ್ರಸಾದವನ್ನ ಕೊಡಿ, ಆಗ ಅವ್ರಿಗೂ ಒಳ್ಳೇದಾಗುತ್ತೆ, ನಿಮ್ಗೂ ಸಹ ಯಾವುದೇ ಒಂದು ಪಾಪದಲ್ಲಿ ಭಾಗಿ ಆಗೋ ತರ ಆಗೋದಿಲ್ಲ ಅಂತ ಹೇಳ್ತಾರೆ. ಅಕಸ್ಮಾತ್ ದುಡ್ಡು ಕೊಡ್ಲೇಬೇಕು ಅಂತ ಅನ್ಸಿದ್ರೆ ಅದಕ್ಕೆ ಒಬ್ರು ಪ್ರಭುಜಿ ಅವ್ರು ಹೇಳ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಅಯ್ಯೋ ಪಾಪ ಅನ್ಸಿದ್ರೆ ಅವ್ರು ನೋಡಿದ್ರೆ ತುಂಬಾ ಕರುಣೆ, ಇವ್ರು ಬೇಕೇ ಬೇಕು ಅಂತ ಅಂದ್ರೆ ಕೊಡ್ಲೇಬೇಕು ಅನ್ನೋ ಒಂದು ಮನಸ್ಸು ಬಂದಾಗ ಅವ್ರ ಹತ್ರ ಅವ್ರು ಹರೇ ಕೃಷ್ಣ ಅಂತ ಹೇಳಿಸ್ತಾರಂತೆ. ಅಥವಾ ಒಂದ್ಸತಿ ಅವರು ಹೇಳಕ್ಕೆ ಸಾಧ್ಯ ಇದೆ ಅಂತಂದ್ರೆ ನಾನು ಸಹ ಟ್ರೈ ಮಾಡಿದೀನಿ, ಅವ್ರಿಗೆ ಹರೇ ಕೃಷ್ಣ ಅಂತ ಹೇಳಕ್ಕೂ ಸಹ ಸಾಧ್ಯ ಇಲ್ಲ, ಅವ್ರಿಗೆ ಅದು ಬಾಯಿ ತಿರ್ಗೋದಿಲ್ಲ, ಹಂಗಾಗುತ್ತೆ ಅಲ್ವಾ. ಸೊ ಕೊಡ್ಲೇಬೇಕು ಅಂತ ಅನ್ಸಿದ್ರೆ ಅವ್ರ ಹತ್ರ ಒಂದ್ಸತಿನಾದ್ರೂ ಹರೇ ಕೃಷ್ಣ ಅಂತ ಹೇಳಿಸ್ಬಿಟ್ಟು ನೀವು ಕೊಡ್ಬೇಕಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ಅದಕ್ಕೆ ನೀವೇನಾದ್ರೂ ದಾನವನ್ನ ಕೊಡ್ಬೇಕಾದ್ರೆ ದುಡ್ಡನ್ನ ಮಾತ್ರ ಆದಷ್ಟು ತುಂಬಾ ಯೋಚನೆ ಮಾಡಿ ದಾನವನ್ನ ಕೊಡ್ಲೇಬೇಕಂದ್ರೆ ಅವ್ರ ಹತ್ರ ಅಟ್ಲೀಸ್ಟ್ ಹರೇ ಕೃಷ್ಣ ಅಂತ ಹೇಳಿಸ್ಬಿಟ್ಟಾದ್ರೂ ನೀವು ಅವರಿಗೆ ಕೃಷ್ಣಾರ್ಪಣ ಮಸ್ತು ಅಥವಾ ಓಂ ತತ್ಸತ್ ಅಂತ ಹೇಳ್ಕೊಂಡ್ಬಿಟ್ಟು ನೀವು ಕೊಡ್ಬೇಕಾಗುತ್ತೆ. ನೋಡಿ ಈ ತರ ಡ್ರಗ್ ಅಡಿಕ್ಟ್ಸ್ ಅಂತ ಆತರ ನೋಡಿ ಅವ್ರಿಗೆಲ್ಲ ಶಕ್ತಿ ಇದೆ, ಆದ್ರೂ ಸಹ ಅವ್ರಿಗೆ ಸೋಮಾರಿಗಳು ತಮೋಗುಣದಲ್ಲಿ ಇರ್ತಾರೆ ಅಲ್ವಾ. ಅದಕ್ಕೋಸ್ಕರ ಅವರು ಭಿಕ್ಷೆನ ಬೇಡ್ತಾ ಇದ್ರೆ ಅವ್ರಿಗೆ ಅಯ್ಯೋ ಪಾಪ ಅನ್ಕೊಂಡು ನೀವು ಕೊಟ್ರೆ ಖಂಡಿತ ಆ ಪಾಪದಲ್ಲಿ ನಾವು ಭಾಗಿಯಾಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಕೊನೆಯದಾಗಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇವಾಗ ಈ ನಮ್ಮ ಫೇತ್ ಅಥವಾ ಈ ನಂಬಿಕೆ ಅನ್ನೋದು ಯಾವ ತರ ಇರ್ಬೇಕು ಅಂತಂದ್ರೆ, ಈ ಹಂತ ಹಂತವಾಗಿ ಅದು ಮೇಲಕ್ಕೆ ಹೋಗ್ಬೇಕು. ಇವಾಗ ಎಷ್ಟೊಂದ್ ಜನಕ್ಕೆ ನಂಬಿಕೆನೇ ಇರೋದಿಲ್ಲ. ನಾವ್ ನೋಡಿದ್ವಿ ಅಲ್ವಾ, ಈ ರಾಕ್ಷಸಿ ಗುಣದಲ್ಲಿ ಇರೋರಿಗೆ ಈ ಪ್ರಪಂಚ ಹೇಗೆ ಹುಟ್ಟಿದೆ, ಈ ಸೃಷ್ಟಿ ಹೇಗಾಯ್ತು, ಇದನ್ನ ಯಾರು ನಡೆಸ್ತಾ ಇದಾರೆ, ಯಾರು ಪಾಲನೆಯನ್ನ ಮಾಡ್ತಾ ಇದಾರೆ,
ಅಲ್ವಾ? ಆ ಸೃಷ್ಟಿ ಸ್ಥಿತಿ ಲಯವನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಂಬಿಕೆನೇ ಇಲ್ಲ ಅಲ್ವಾ? ಈ ಗಂಡು ಹೆಣ್ಣಿನ ಆ ಒಂದು ಕಾಮದಿಂದನೇ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವರು ಯೋಚನೆಯನ್ನ ಮಾಡ್ತಾರೆ. ಸೊ ನಂಬಿಕೆಲಿರದ ಸ್ಥಿತಿ ಇದೆ. ಆ ಸ್ಥಿತಿಯಿಂದ ಅದಕ್ಕಿಂತ ಉನ್ನತವಾದದಂತಂದ್ರೆ ಅವ್ರಿಗೆ ಒಂದು ನಂಬಿಕೆ ಆದ್ರೂ ಒಂದಿದೆ. ಧರ್ಮ ಗ್ರಂಥದಲ್ಲಿ ಇಲ್ದಲೇ ಇರ್ಬೋದು, ಅಥವಾ ಒಂದು ನಂಬಿಕೆ, ನಾನು ಇದನ್ನ ಮಾಡಿದ್ರೆ ನನಗೆ ಈ ಒಂದು ಫಲ ಸಿಗುತ್ತೆ, ಈ ತರ ಒಂದು ಯಶಸ್ಸು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆನಾದ್ರೂ ಇದೆ. ಅದಕ್ಕಿಂತ ಉನ್ನತವಾದದ್ದು ಏನು ಅಂತಂದ್ರೆ ಧರ್ಮ ಗ್ರಂಥಗಳಲ್ಲಿ ನಂಬಿಕೆ ಇಟ್ಕೊಂಡಿರೋದು. ಆದ್ರೆ ಅದೇ ಎಂಡಲ್ಲ. ಬರೇ ಧರ್ಮ ಗ್ರಂಥಗಳಲ್ಲಿ ನಂಬಿಕೆ ಇಟ್ಕೊಂಡವರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಯಾವ್ದೋ ಒಂದು ನಾನು ಏನು ಈ ಜಂಜಾಟದಲ್ಲಿ ಸಿಕ್ಕಾಕೋಬಾರ್ದು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಧರ್ಮ ಗ್ರಂಥದಲ್ಲಿ ಏನ್ ಹೇಳ್ತಿದ್ದಾರೋ ಅದನ್ನ ಅವರು ಫಾಲೋ ಮಾಡ್ಲಿಕ್ಕೆ ಹೋಗ್ತಾರೆ ಹೊರತು ಆ ಭಗವಂತನ ಮೇಲೆ ಪ್ರೀತಿಯಿಂದ ಅವ್ರು ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಧರ್ಮ ಗ್ರಂಥಗಳಲ್ಲಿ ನಂಬಿಕೆ ಇಟ್ಟಿರ್ಬೋದು, ಆದ್ರೆ ಅದರಲ್ಲಿ ಉನ್ನತವಾದದ್ದು ಏನು ಅಂತಂತಂದ್ರೆ ನಮ್ಗೆ ಆ ಭಗವಂತನ ಆ ಪ್ರೇಮವನ್ನ ಪಡಿಬೇಕು ಒಂದು ಇಚ್ಛೆ ಇರಬೇಕು. ಆ ಒಂದು ಇಚ್ಛೆನ ಇಟ್ಕೊಂಡು ನಾವು ಆ ಧರ್ಮ ಗ್ರಂಥಗಳಲ್ಲಿ ನಂಬಿಕೆನ ಇಟ್ಕೊಂಡಾಗ ಅದು ಪರಿಪೂರ್ಣವಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಸರಿ ನಿಮ್ಗೆ ಯಾವುದೇ ಒಂದು ನಂಬಿಕೆ ಇಲ್ಲದೆ ಯಾವುದೋ ಒಂದು ಕರ್ಮವನ್ನ ಮಾಡ್ತಾ ಇದ್ದೀರಾ, ಆ ಕರ್ಮ ಪರಿಪೂರ್ಣವಾಗಿರ್ಬೇಕಂತಂದ್ರೆ ನೀವು ಅಟ್ಲೀಸ್ಟ್ ಈ ಮೂರನ್ನಾದ್ರೂ ಹೇಳಿ, ನೀವು ಓಂ ತತ್ಸತ್ ಅಂತಾದ್ರೂ ಹೇಳಿ, ಆಗ ಅದಕ್ಕೆ ಒಂದು ನೀವು ಮಾಡೋ ಒಂದು ಕರ್ಮ ಪರಿಪೂರ್ಣವಾಗುತ್ತೆ. ಇಲ್ಲಾಂದ್ರೆ ನಮ್ಗೆ ಯಾವ್ದೇ ಒಂದು ಕೆಲಸ ಮಾಡಿದ್ರೆ ಅದಕ್ಕೊಂದು ಫಲ ಬೇಕು ಅಂತ ಪ್ರತಿಯೊಬ್ರು ಇಚ್ಛೆ ಪಡ್ತೀವಿ ಅಲ್ವಾ? ಸೊ ಇವಾಗ ಅಟ್ಲೀಸ್ಟ್ ಇವಾಗ ನೋಡಿ ಕ್ಲಾಸ್ ಅನ್ನ ಮಾಡಿದಾಗ ಅಟ್ಲೀಸ್ಟ್ ಯಾರು ಕೇಳ್ತಾ ಇದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಆದ್ರೂ ಅರ್ಥ ಆಗ್ಲಿ ಅಂತ ಒಂದು ಇಚ್ಛೆನಾದ್ರೂ ಇರುತ್ತೆ ಅಲ್ವಾ? ಏನೇ ಒಂದು ಕೆಲಸ ಮಾಡ್ಲಿ, ಬೆಳಗಿನ ರಾತ್ರಿ ತನಕ ಏನೇ ಒಂದು ಕೆಲಸ ಮಾಡಿದ್ರು ಆ ಕೆಲ್ಸಕ್ಕೆ ಒಂದು ಫಲವನ್ನ ನಾವು ನಿರೀಕ್ಷಣೆ ಮಾಡೇ ಮಾಡ್ತೀವಿ. ಅದ್ರಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ, ಎಂತಹ ಫಲವನ್ನ ನಿರೀಕ್ಷಣೆ ಮಾಡ್ಬೇಕು ಅಂತಂದ್ರೆ ಅದು ಭಗವಂತನಿಗೋಸ್ಕರನೇ ಇರ್ಬೇಕು. ಓಂ ಅಂತನ್ನೋದು ಭಗವಂತನನ್ನ ಅದು ಸೂಚಿಸುತ್ತದೆ ಅಲ್ವಾ? ನಾವು ತಿಳ್ಕೊಂಡ್ರಾಗ್ನೆ ಪ್ರಣವ ಓಂಕಾರ ಭಗವಂತನೇ ಹೇಳಿದ್ದಾರೆ, ನಾನೇ ಆ ಓಂಕಾರ ನಾನೇ ಅಂತ ಹೇಳಿದ್ದಾರೆ. ಅದು ಅವರ ಏನು ನಿರಾಕಾರ ಒಂದು ಏನು ತಿಳುವಳಿಕೆ ಅಲ್ವಾ? ಸೊ ಓಂ ಅನ್ನೋದು. ಸೊ ತತ್ ಅಂತಂದ್ರೆ ನಾವ್ ಏನನ್ನೇ ಮಾಡಿದ್ರು ಸಹ ನಮ್ಮ ಉದ್ದೇಶ ಏನಿರ್ಬೇಕಂತಂದ್ರೆ ಮುಕ್ತಿಗೋಸ್ಕರ ಇರ್ಬೇಕು. ಅದು ನಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಇರ್ಕೂಡ್ದು. ಸೊ ನಾವ್ ಮಾಡುವ ಕರ್ಮ, ಪ್ರತಿಯೊಂದು ಕರ್ಮವು ಅದು ನಮ್ಮನ್ನ ಮುಕ್ತಿ ಪಥದ ಹತ್ರ ಕರ್ಕೊಂಡು ಹೋಗ್ಬೇಕು. ಅದು ತತ್ ಅನ್ನೋ ಒಂದು ಪದ ಸೂಚಿಸುತ್ತದೆ. ಮತ್ತೆ ಸತ್ ಅಂತಂದ್ರೆ ಏನ್ ಅಂತಂದ್ರೆ ನೋಡಿ, ಇವಾಗ ನಾವ್ ಇಲ್ಲಿ ಏನೇ ಒಂದು ಕೆಲಸ ಮಾಡಿದ್ರು ಸಹ ಅದಕ್ಕೆ ನಮ್ಗೆ ಒಂದು ಶಾಶ್ವತವಾದ ಫಲ ಸಿಗ್ಬೇಕು ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ನಾನು ಇವಾಗ ಒಂದ್ ಕೆಲ್ಸಕ್ಕೆ ಹೋದ್ರು, ನೌಕರಿಗೆ ಹೋದ್ರು ಸಹ ಪರ್ಮನೆಂಟ್ ಜಾಬ್ ಬೇಕು ಅಂತ ಯೋಚನೆ ಮಾಡ್ತೀನಿ. ನಾನಿಲ್ಲಿ ಇರೋದೇ ಒಂದು 50-60 ವರ್ಷ ಇರ್ತೀನಿ, ಆದ್ರೂ ನನಗೆ ಒಂದು ಸ್ವಂತ ಮನೆ ಬೇಕು ಅಂತ ಯೋಚನೆ ಮಾಡ್ತೀನಿ, ಅಂದ್ರೆ ಪರ್ಮನೆಂಟ್ ಆಗಿರ್ಬೇಕು ಅಂತ. ಅದೇ ತರನೇ ನೋಡಿ, ನಾವು ಬರೇ ಇಲ್ಲಿ ಅಶಾಶ್ವತವಾದ ಜೀವನವನ್ನೇ ನಾವು ಶಾಶ್ವತವಾಗಿರೋ ಒಂದು ಫಲವನ್ನ ನಿರೀಕ್ಷಣೆ ಮಾಡ್ತಾ ನಾವು ಮಾಡ್ತೀವಿ ಅಲ್ವಾ? ಹಾಗಿದ್ದ ಮಾತ್ರಕ್ಕೆ ನಾವು ಮಾಡೋ ಒಂದು ಪ್ರತಿಯೊಂದು ಕರ್ಮವೂ ಸಹ ಅದರ ಫಲನೂ ಸಹ ಶಾಶ್ವತವಾಗಿರ್ಬೇಕು. ಅದು ಸತ್ ಅನ್ನೋ ಒಂದು ಪದ ಸೂಚಿಸುತ್ತದೆ. ಅದಕ್ಕೋಸ್ಕರ ಇದು ಓಂ ತತ್ಸತ್ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಕೊಳ್ಳಿ. ನೀವ್ ಏನೇ ಒಂದು ಕರ್ಮ ಮಾಡಿ ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಕೃಷ್ಣ ಪ್ರಜ್ಞೆಲಿ ಇಲ್ದಲೇ ಇದ್ರು ನೀವು ಓಂ ತತ್ಸತ್ ಅಂತ ಹೇಳ್ಕೊಂಡ್ರೆ ನಿಮ್ಮ ಆ ಕರ್ಮ ಅದು ಪರಿಪೂರ್ಣವಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಈ ಓಂ ತತ್ಸತ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಪ್ರಭುಪಾದರನ್ನು ಸಹ ಅವ್ರ ಪುಸ್ತಕಗಳಲ್ಲಿ ಎಷ್ಟೊಂದ್ ಕಡೆ ಅವ್ರು ಓಂ ತತ್ಸತ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಓಂ ಅನ್ನೋದು ಅದು ಕೃಷ್ಣನನ್ನ ಸೂಚಿಸುತ್ತದೆ. ತತ್ ಅನ್ನೋದು ಅದು ಮೋಕ್ಷವನ್ನ, ಅದು ನಮ್ಗೆ ಮೋಕ್ಷವನ್ನ ಕೊಡುತ್ತೆ. ನಾವು ಮತ್ತೆ ಈ ದೇಹದಲ್ಲಿ ನಾವು ಬಂಧಿ ಆಗ್ಬಾರ್ದು ಅಲ್ವಾ? ನಮ್ಮ ಆತ್ಮ ಈ ದೇಹದಲ್ಲಿ ಬಂಧನಕ್ಕೆ ಒಳಗಾಗಿದೆ, ನಾವು ಅದನ್ನ ಅರ್ಥನೆ ಮಾಡ್ಕೊತಾ ಇಲ್ಲ. ಮತ್ತೆ ಈ ದೇಹವನ್ನ ನಾವು ಪಡಿಕೂಡ್ದು, ಮತ್ತೊಮ್ಮೆ ನಾವು ಯಾವುದೇ ಒಂದು ತಾಯಿಯ ಗರ್ಭದಲ್ಲಿ ನಾವು ಜನನವನ್ನ ಪಡಿಕೂಡ್ದು ಅಲ್ವಾ? ನಮ್ಮ ಕರ್ಮ ಆ ಒಂದು ನಿಟ್ಟಿನಲ್ಲೇ ಇರ್ಬೇಕು. ಮತ್ತೆ ಸತ್ ಅದು ಶಾಶ್ವತವಾಗಿ ಇರ್ಬೇಕು ಅದು ಅಲ್ವಾ? ನಮ್ಗೆ ನಾವು ತಿಳ್ಕೊಂಡಿದೀವಿ ಅಲ್ವಾ? ನಮ್ಗೆ ಇಲ್ಲಿ ಎಷ್ಟೇ ಡಿಗ್ರಿಗಳಿದ್ರು ಸಹ ನಮ್ಮ ದೇಹ ಅದು ಹೊರಟೋದ್ಮೇಲೆ ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ ಅಲ್ವಾ ಆ ಡಿಗ್ರಿಗಳಿಗೆ. ಆದ್ರೆ ನಾವು ಭಗವಂತನಿಗೆ ಪ್ರೀತಿಯಿಂದ ನಾವು ಒಂದೇ ಒಂದು ಹೂವನ್ನ ನಾವು ಅರ್ಪಿಸಿದ್ರೆ ಭಗವಂತ ಅವರು ಅದನ್ನ ಏನು ಶಾಶ್ವತವಾಗಿ ಜ್ಞಾಪಕ ಇಟ್ಕೋತಾರಂತೆ. ಈ ಭಕ್ತ ಇವತ್ತಿನ ದಿವಸ ನನಗೆ ಭಕ್ತಿಯಿಂದ ಒಂದು ಹೂವನ್ನ ಅರ್ಪಿಸಿದ್ದಾರೆ, ಈ ಭಕ್ತ ಅವರು ನನ್ಗೆ ಈ 18 ದಿನಗಳ ಕಾಲ ಭಗವದ್ಗೀತೆಯನ್ನ ಶ್ರವಣ ಮಾಡಿದ್ದಾರೆ, ಈ ಭಕ್ತ ಈ ಒಂದು ಸೇವೆನ ನನಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಶಾಶ್ವತವಾಗಿ ಅವ್ರು ಅದನ್ನ ನೆನಪಲ್ಲಿ ಇಟ್ಕೋತಾರಂತೆ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ಅದು ಶಾಶ್ವತವಾಗಿರ್ಬೇಕು, ಅದು ನಮ್ಮನ್ನ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ಬೇಕು, ಅದು ಕೃಷ್ಣನ ಸಲುವಾಗಿ ಇರ್ಬೇಕು. ಓಂ ಅದಕ್ಕೇನೆ ನೋಡಿ ಎಲ್ಲಾ ಶ್ಲೋಕಗಳು ಸಹ ನಮ್ಮ ವೇದದಲ್ಲಿ ಏನೇ ಬಂದ್ರು ಸಹ ಓಂ ಇಂದ ಅದು ಬರುತ್ತೆ. ಆದ್ರೆ ಎಷ್ಟೊಂದ್ ಜನ ಕೃಷ್ಣನನ್ನ ದ್ವೇಷ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಓಂ ಅನ್ನೋ ಒಂದು ಪದ ಅದು ಕೃಷ್ಣನನ್ನ ಸೂಚಿಸುತ್ತದೆ. ಅದು ಇವಾಗ ಓಂ ಶುಕ್ಲಾಂಬರಧರಂ ಅಥವಾ ಓಂ ತತ್ಸವಿತೃವರೆಣ್ಯಂ, ಓಂ ಭೂರ್ಭುವಸ್ವ, ಯಾವುದೇ ಒಂದು ಶ್ಲೋಕ ತಗೊಳ್ಳಿ ಅಲ್ವಾ, ಯಾವುದೇ ಒಂದು ಅಷ್ಟೋತ್ತರ ತಗೊಳ್ಳಿ, ಅದು ಓಮಿಂದ ಶುರುವಾಗತ್ತೆ ಅಲ್ವಾ? ಅಂದ್ರೆ ನಾವು ನಮ್ಗೆ ಗೊತ್ತಿಲ್ಲದೆ ನಾವು ಎಲ್ಲವನ್ನ ಕೃಷ್ಣಾರ್ಪಣ ಮಸ್ತು ಮಾಡ್ತಾ ಇದೀವಿ, ಭಗವಂತನಿಗೋಸ್ಕರನೇ ಮಾಡ್ತಾ ಇದೀವಿ ಅಲ್ವಾ? ಅದಕ್ಕೋಸ್ಕರ ನಮ್ಮ ಇಂಡಿಯಾದಲ್ಲಿ ಭಾರತ ಭೂಮಿಯಲ್ಲಿ ಜನ್ಮವನ್ನ ಪಡೆದು ಅಷ್ಟು ಏನು ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಬೇಕು ಬೇಡ ನನ್ಗೆ ಇಚ್ಛೆ ಇಲ್ಲ ಅಂದ್ರೂ ಸಹ
ನಾವ್ ಇದನ್ನೆಲ್ಲ ನಾವು ಮಾಡ್ತೀವಿ. ನಮ್ಮ ಸ್ನೇಹಿತರ ಹೆಸರುಗಳನ್ನಾದ್ರೂ ನಾವು ಕೃಷ್ಣ ರಾಮ ಅಂತ ನಾವು ಕೂಗ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ನಾವೀಗ ಈ ಭರತ ಭೂಮಿಯಲ್ಲಿ ಹುಟ್ಟಿರೋ ಒಂದು ಈ ಪುಣ್ಯ ಅದೇನ್ ನಮ್ಗೆ ಸಿಕ್ಕಿದೆ, ಅದ್ರ ಜೊತೆ ನಾವ್ ಇವಾಗ ಕೃಷ್ಣ ಪ್ರಜ್ಞೆಗೂ ಬಂದಿದೀವಿ. ಇದನ್ನ ಸೀರಿಯಸ್ ಆಗಿ ತಗೊಂಡು ನಾವು ನಮ್ಮ ಜನ್ಮವನ್ನ ನಾವು ಸಾರ್ಥಕ ಮಾಡ್ಕೋಬೇಕು. ಸೊ ಇಲ್ಲಿ 3 ಇನ್ನ ಮಿಕ್ಕಿದ 5 ಶ್ಲೋಕಗಳಿದೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಹ ಪುರ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನ ಪರಮ ಪರಿಪೂರ್ಣ ಸತ್ಯವನ್ನ ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನ ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನ ಬಳಸುತ್ತಿದ್ದರು. ನೋಡಿ, ಅವರು ಬ್ರಾಹ್ಮಣರು ಯಜ್ಞ ಮಾಡ್ಬೇಕಾದ್ರೂ ಸಹ ಇದು ಓಂ ತತ್ಸತ್ ಅಂತ ಹೇಳ್ತಾ ಇದ್ರು. ಮತ್ತೆ ವೇದ ಸ್ತೋತ್ರಗಳನ್ನ ಹೇಳ್ಬೇಕಾದ್ರೂ ಸಹ ಭಗವಂತನ ಪ್ರೀತಿಗೋಸ್ಕರ ಈ ಓಂ ತತ್ಸತ್ ಅನ್ನೋ ಒಂದು ಪದಗಳನ್ನ ಉಪಯೋಗಿಸ್ತಾ ಇದ್ರು ಪುರಾಣ ಕಾಲದಿಂದನೂ ಅಂತ ಹೇಳ್ತಾ ಇದ್ದಾರೆ. ತಸ್ಮಾದೋಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಆದುದರಿಂದ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನ ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನ ಪಡೆಯಲು ಯಾವಾಗಲೂ ಓಂ ನಿಂದ ಪ್ರಾರಂಭಿಸುತ್ತಾರೆ. ನೋಡಿ, ಯಜ್ಞ ದಾನ ತಪಸ್ಸು ನಮ್ಗೇನ್ ಹೇಳಿದ್ರು, ಯಾವುದೇ ಒಬ್ಬ ಮನುಷ್ಯ ಈ 3 ಯಾವುದೇ ಒಂದು ಕಾರಣಕ್ಕೂ ಬಿಡ್ಕೊಡುದು. ನೋಡಿ, ನಾವು ಮಾಡ್ತೀವಿ ಮೂರನ್ನ ನಾವು ದಿನ ಬೆಳಗಾದ್ರೆ ಯಜ್ಞ ದಾನ ತಪಸ್ಸು. ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನಾವು ಆ ಪರಮ ಸತ್ಯವನ್ನ ಪಡಿಬೇಕು ಅಂತಂದ್ರೆ ನಾವ್ ಯಾವಾಗ್ಲೂ ಈ ಯಜ್ಞದಾನ ತಪಸ್ಸನ್ನ ನಾವು ಕೃಷ್ಣನಕ್ಕೋಸ್ಕರನೇ ನಾವು ಮಾಡ್ಬೇಕು. ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಅಥವಾ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಟ್ಕೊಂಡು ನಾವು ಮಾಡ್ಕೂಡ್ದು. ಅದಕ್ಕೋಸ್ಕರ ಇದನ್ನ ಓಂ ಅನ್ನೋ ಒಂದು ಪದದಿಂದನೇ ನಾವು ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು, ಈ ಓಂ ಅನ್ನೋ ಒಂದು ಪದವನ್ನು ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ತದಿತ್ಯನಭಿ ಸಂದಾಯ ಫಲಂ ಯಜ್ಞ ತಪಕ್ರಿಯಾ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಮನುಷ್ಯನು ಯಾವ ಫಲಾಪೇಕ್ಷೆಯಲ್ಲಿ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ ತಪಸ್ಸು ಮತ್ತು ದಾನಗಳನ್ನ ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ನೋಡಿ ಮೋಕ್ಷವನ್ನ ಪಡೆಯುವುದು ಅಲ್ವಾ. ಯಜ್ಞ ದಾನ ತಪಸ್ಸನ್ನ ನಾವ್ ಯಾವತ್ತೂ ಸಹ ಅಂದ್ರೆ ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಡ್ದು, ಮತ್ತೆ ಯಾವ್ದೋ ಒಂದು ಫಲಾಪೇಕ್ಷೆ ಇಟ್ಕೊಂಡು ಅಥವಾ ಯಾವ್ದೋ ಒಂದು ಅಹಂಕಾರದಿಂದ ನಾವು ಮಾಡ್ಕೊಡ್ದು. ಅದನ್ನ ನಾವು ಮಾಡ್ಲೇಬೇಕು ಅಂತಂದ್ರೆ ಅದು ಮೋಕ್ಷದ ಉದ್ದೇಶ ಇರ್ಬೇಕು. ನಾನು ಮತ್ತೊಮ್ಮೆ ಈ ದೇಹವನ್ನ ನಾನು ಪಡಿಕೂಡ್ದು, ಮತ್ತೊಮ್ಮೆ ತಾಯಿಯ ಗರ್ಭದಲ್ಲಿ ನಾನು ಗರ್ಭದಲ್ಲಿ ನಾನು ಜನನವನ್ನ ಪಡಿಕೂಡ್ದು ಅನ್ನೋ ಒಂದು ಉದ್ದೇಶದಿಂದನೇ ನಾವು ಈ ಯಜ್ಞ ದಾನ ತಪಸ್ಸನ್ನ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಈ ತತ್ ಅನ್ನೋ ಒಂದು ಪದವನ್ನ ನಾವು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಚಬ್ದ ಪಾರ್ಥ ಯುಜ್ಯತೆ ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯವಾಭಿಧೀಯತೆ. ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ, ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ ತಪಸ್ಸು ದಾನಗಳನ್ನ ಸತ್ ಎಂದು ಕರೆಯುತ್ತಾರೆ ಅಲ್ವಾ. ನೋಡಿ, ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡೋ ಒಂದು ಪ್ರತಿಯೊಂದು ಕ್ರಿಯೆನೂ ಸಹ ಯಜ್ಞ ತರ ಆಗ್ಬೇಕು ಅಲ್ವಾ. ನಾವು ದೇಹ ಮನಸ್ಸು ಮಾತು ಎಲ್ಲವನ್ನ ನಾವು ಹೇಗೆ ನಾವು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಅದು ಸಹ ತಪಸ್ಸೆ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ತಪಸ್ ಮಾಡ್ತೀವಿ, ನಮಗ್ ಗೊತ್ತಿಲ್ಲ ಅಲ್ವಾ. ನಾವು ನಾವು ತಪಸ್ ಅಂದ ತಕ್ಷಣ ನಾವು ಕಾಡಿಗೆ ಹೋಗ್ಬೇಕು ಅನ್ಕೊಂತಾ ಇದೀವಿ. ಇಲ್ಲ, 24 ಗಂಟೆ ನಾವು ಯಜ್ಞವನ್ನ ಮಾಡ್ತಾ ಇದೀವಿ, 24 ಗಂಟೆ ನಾವು ತಪಸ್ಸನ್ನ ಮಾಡ್ತಾ ಇದೀವಿ, 24 ಗಂಟೆ ನಾವು ದಾನವನ್ನ ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಸೊ ನಾವ್ ಇದನ್ನ ಏನ್ ಮಾಡ್ತಾ ಇದೀವಿ, ಅಟ್ಲೀಸ್ಟ್ ನಾವು ದಾನ ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ಕೊಳ್ಳಿ, ಯಜ್ಞ ಮತ್ತೆ ತಪಸ್ಸನ್ನಂತೂ ನಾವು ಮಾಡ್ತಾನೆ ಇದೀವಿ. ಸೊ ಇದನ್ನ ನಾವು ಭಗವಂತನ ಸಂತೋಷಕ್ಕೋಸ್ಕರ ಮಾಡಿದಾಗ ಅದು ಅದು ಶಾಶ್ವತವಾಗುತ್ತೆ ಅದರ ಫಲ ಅಲ್ವಾ. ನಾವು ನನ್ನ ಇಂದ್ರಿಯ ಸುಖಕ್ಕೋಸ್ಕರ ಮಾಡಿದ್ರೆ ಅದು ಕ್ಷಣಿಕ, ಅದು ಶಾಶ್ವತವೂ ಅಲ್ಲ ಸ್ಥಿರವೂ ಅಲ್ಲ ಅಂತ ಕೃಷ್ಣ ಹೇಳಿದ್ರು ಅಲ್ವಾ. ಯಾವಾಗ ಈ ಯಜ್ಞದಾನ ತಪವನ್ನ ನಾವು ಕೃಷ್ಣನಿಗೋಸ್ಕರ ಮಾಡಿದ ತಕ್ಷಣ ಅದು ಸತ್ ಶಾಶ್ವತವಾಗುತ್ತೆ. ನಾವು ಸತ್ ಚಿತ್ ಆನಂದ ಸ್ವರೂಪಿ ಅಂತ ನಾವೇನು ಕೇಳಿದೀವಿ, ಸತ್ ಚಿತ್ ಆನಂದ. ಸತ್ ಅಂತಂದ್ರೆ ಶಾಶ್ವತವಾದದ್ದು, ಚಿತ್ ಅಂತಂದ್ರೆ ಜ್ಞಾನಮಯವಾದದ್ದು, ಆನಂದ ಅಲ್ವಾ. ಯಾವಾಗ್ಲೂ ಸಹ ನಾವು ಆನಂದವಾಗಿರ್ಬೇಕು ಅಂತ ನಾವು ಇಚ್ಛೆಯನ್ನ ಪಡ್ತೀವಿ. ಈ 3 ಸಹ ಸೊ ಭಗವಂತನ ಗುಣಲಕ್ಷಣ. ಅದೇ ತರನೇ ನಮ್ಮ ಗುಣಲಕ್ಷಣ ಸಹ ಈ 3 ಅಲ್ವಾ. ನಾವು ಮಾಡೋ ಈ ಯಜ್ಞದಾನ ತಪಸ್ಸು ಅದು ಸತ್ ಅಂದ್ರೆ ಶಾಶ್ವತವಾಗಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಕೃಷ್ಣ ಹೇಳ್ತಾ ಇದ್ದಾರೆ, ಅಶ್ರದ್ಧೆಯ ಉತ್ತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದ್ಯಿತ್ಯುಚತೆ ಪಾರ್ಥ ನಚ ತತ್ಪ್ರೇತ್ಯ ನೋಹಿಹ ಅಂತ ಹೇಳ್ತಾರೆ. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ, ನೋಡಿ ತುಂಬಾ ಮುಖ್ಯವಾದದ್ದು, ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ ದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ ಅಲ್ವಾ. ನೋಡಿ, ನಮ್ಗೆ ಆ ಭಗವಂತನ ಪ್ರೇಮವನ್ನ ಪಡಿಲಿಕ್ಕೆ 9 ಹಂತಗಳು. ಅದು ಶುರುವಾಗದೆ ಎಲ್ಲಿಂದ? ಶ್ರದ್ಧೆಯಿಂದ. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ
ಅಲ್ವಾ? ಆ ಭಗವಂತನ ಪ್ರೇಮವನ್ನ ಪಡಿಬೇಕಂದ್ರೆ ಅದು ಶುರುವಾಗ್ತಿರೋದೇ ಶ್ರದ್ಧೆಯಿಂದ. ಶ್ರದ್ಧೆನೇ ಇಲ್ಲ ಅಂದ್ರೆ ಭಗವಂತನ ಪ್ರೇಮವನ್ನ ಹೇಗೆ ಪಡಿಲಿಕ್ಕೆ ಸಾಧ್ಯ? ಭಗವಂತನ ಪ್ರೇಮವನ್ನ ಪಡೆದ್ರೆ ಅಷ್ಟೇನೆ ನಮಗೆ ಆ ಶಾಶ್ವತ ಸ್ಥಾನ, ನಮ್ಮ ನಿಜವಾದ ಶಾಶ್ವತ ಸ್ಥಾನ ಸೇವಕರಾಗೋದು. ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ಅರ್ಜುನ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ, ತಪಸ್ಸು ಅದು ಅಶಾಶ್ವತ, ಅದನ್ನ ಅಸತ್ ಅಂತ ಕರೀತಾರೆ ಅಂತ. ಅದಕ್ಕೋಸ್ಕರ ಶ್ರದ್ಧೆ ಅಂತೂ ತುಂಬಾ ಮುಖ್ಯ. ನಾವೇನೇ ಮಾಡ್ತೀವಿ ಬೆಳಗ್ಗೆಯಿಂದ ರಾತ್ರಿ ತನಕ ಅದು ನಾವು ಶ್ರದ್ಧೆಯಿಂದ ಓಂ ತತ್ಸತ್ ಕೃಷ್ಣಾರ್ಪಣ ಮಸ್ತು, ಕೃಷ್ಣನಿಗೋಸ್ಕರ ಅಂತ ಮಾಡಿದಾಗ ಅದು ಶಾಶ್ವತವಾದ ಒಂದು ಫಲವನ್ನ ನಮ್ಗೆ ಅದು ಕೊಡುತ್ತೆ, ನಮ್ಗೆ ಮೋಕ್ಷದ ಕಡೆಗೆ ಅದು ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ನಮ್ಗೆ ಅರ್ಥ ಮಾಡಿಸ್ಬೇಕಂತಂದ್ರೆ ಪರಮ ಪ್ರಭುವಿನ ಗುರುವಿನ ಅಂದ್ರೆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುವಿನ ಮಾರ್ಗದರ್ಶನ ಬೇಕು. ಅವರ ಅವರಿಗೆ ನಾವು ಶರಣಾಗ್ಬೇಕು. ಅವಾಗಷ್ಟೇ ನಾವು ಆ ಶ್ರದ್ಧೆಯಿಂದ ನಾವು ಆ ಭಗವಂತನ ಕೃಷ್ಣ ಪ್ರೇಮ ಅಂತ ನಾವೇನ್ ಹೇಳ್ತೀವೋ ಅದನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಬೆಳೆಯಬೇಕೆಂದರೆ ಯೋಗ್ಯವಾದ ಗುರುವಿನ ಮಾರ್ಗದರ್ಶನ ಪಡೆಯಬೇಕು. ಸೊ ಶ್ರದ್ಧೆ ಬೆಳೆಸ್ಕೊಂಡ್ರೆ ಅಷ್ಟೇ ನಾವು ಆ ಕೃಷ್ಣ ಪ್ರೇಮವನ್ನ, ಅದು ನಮ್ಮ ಬದುಕಿನ ಗುರಿ ಅಲ್ಲ, ನಮ್ಮೆಲ್ಲರ ಬದುಕಿನ ಗುರಿ ಕೃಷ್ಣನ ಪ್ರೇಮವನ್ನ ಪಡೆಯೋದು, ಅದನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಶ್ರದ್ಧೆನೂ ಸಹ 3 ಗುಣದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಆಹಾರವೂ ಸಹ 3 ಗುಣದಲ್ಲಿ ಇರುತ್ತೆ. ಯಜ್ಞ, ದಾನ, ತಪಸ್ಸು ಅವು 3 ಸಹ 3 ಗುಣದಲ್ಲೇ ನಾವು ಮಾಡ್ತೀವಿ ಅಂತ ನಾವು ತಿಳ್ಕೊಂಡ್ವಿ. ಸೊ ಯಜ್ಞ, ದಾನ, ತಪಸ್ಸನ್ನ ಒಬ್ಬ ವ್ಯಕ್ತಿ ಮಾಡ್ಲೇಬೇಕು. ಆಹಾರವನ್ನು ಸಹ ಒಬ್ಬ ವ್ಯಕ್ತಿ ತಿನ್ಲೇಬೇಕು. ಶ್ರದ್ಧೆ ಇಲ್ಲದಿದ್ರೆ ನಮ್ಮ ಬದುಕನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದೆಲ್ಲವನ್ನು ಸಹ ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿವಸ ನಾವು ತಿಳ್ಕೊಂಡ್ವಿ. ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀ ಪ್ರಭುಪಾದ್ ಕಿ ಜೈ, ಶ್ರೀ ಗುರುದೇವ್ ಕಿ ಜೈ. ಇಲ್ಲಿ ನೆಲೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಇವತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ.